ದೇವೇಂದ್ರ ಮಹಾಪ್ರಭುವುದಾಗಿ ಕೇಳಬಲ್ಲವು. ನಾನೇ ಸರಿ ಹೊರಟು ಬಂದ ವಿಚಾರ ಅವತರಿಸಿ ಧರಣಿ ಪಾಲಕ ಕೇಳು. ಕಾಪಾಡು ಸ್ವಾಮಿ ಕಾಪಾಡು. ಸುಮನಸರೆ ಉದ್ಯಮ ಧೈರ್ಯ ಸಾಹಸ ಬುದ್ಧಿ ಶಕ್ತಿ ಪರಾಕ್ರಮಗಳೆಂಬ 6 ವಿಧದ ಪುರುಷ ಪ್ರಯತ್ನಗಳಲ್ಲಿ ಯಾವಾತ ಪ್ರಾಮಾಣಿಕವಾಗಿ ಮುಂದುವರಿಯುತ್ತಾನೋ ಅಂಥವನಿಗೆ 7ನೆಯ ಅಂಥ ದೈವ ಸಹಾಯ ಅನ್ನುವುದು ತಾನಾಗಿ ಒದಗಿ ಬರುತ್ತದೆ ಅನ್ನುವುದಕ್ಕೆ ನಮ್ಮ ಜೀವನವೇ ಜ್ವಲಂತ ಸಾಕ್ಷಿಯಾಗಿದೆ. ಈ ಹಿಂದಕ್ಕಾದ್ರೆ ಮೇಘಮಂತ ಪರ್ವತವನ್ನು ಸೇರಿ ಶತಾಧ್ವರಗಳನ್ನು ಗೈದು 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಪ್ರಸಾದ ರೂಪವೋ ಎನ್ನುವಂತೆ 3 ಲೋಕದ ಕೇಂದ್ರ ಸ್ಥಾನವಾದ ಈ ಸ್ವರ್ಗವನ್ನು ನಾವು ಸಂಪ್ರಾಪ್ತಿಸಿಕೊಂಡಿದ್ದೇವೆ. ಇದು ಅಭಿಮಾನದ ಮಾತುಗಳು. ನೋಡಿದಿರಾ ನಮ್ಮ ಸುಧರ್ಮ ಸಭೆಯನ್ನು? ಮುಕ್ಕೋಟಿ ದೇವತೆಗಳಿಂದ ಪರಿವೇಷ್ಟಿತವಾದ ಈ ಸಭೆಯಲ್ಲಿ ಉರಿಯುತ್ತಿರುವ ಅಗ್ನಿಗುಂಡಕ್ಕೆ ಪ್ರದಕ್ಷಿಣೆ ಬಂದೆ ಆಚಾರ್ಯ ಬೃಹಸ್ಪತಿಯವರಿಂದ ಆಶೀರ್ವಾದವನ್ನು ಹೊಂದಿ ಬಳಿಕವಷ್ಟೇ ತ್ರಿವಿಷ್ಟಪವನ್ನೇರಿದೆ. ನನ್ನೊತ್ತಿನಲ್ಲಿ ಅಗ್ನಿ ವರುಣ ವಾಯು ಕುಬೇರ ನಿರುತಿಯ ಮೊದಲಾದ ದಿಕ್ಪತಿಗಳು ನೀವು ಮಂಡಿಸಿದ್ದೀರಿ. ಮಾತ್ರವಲ್ಲ, ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯರೇ ಮೊದಲಾದವರು ಅವರವರ ಆಸನಗಳಲ್ಲಿ ಆಸೀನರಾಗಿದ್ದಾರೆ. ಇವರು ಮಾತ್ರ ಇರುವುದಲ್ಲ, ಭೂಲೋಕದಲ್ಲಿ ಹುಟ್ಟಿ ಸತ್ಕರ್ಮವನ್ನು ಮಾಡಿ ಆ ಮೂಲಕ ಪುಣ್ಯ ಸಂಪಾದನೆ ಮಾಡಿ ತಮ್ಮ ಸ್ಥೂಲ ಕಾಯವನ್ನು ತ್ಯಜಿಸಿ ಸೂಕ್ಷ್ಮ ದೇಹಧಾರಿಗಳಾಗಿ ಅದೆಷ್ಟೋ ಮಂದಿ ಪುಣ್ಯಾತ್ಮರು ಈ ಸ್ವರ್ಗ ಸೇರುವವರಿದ್ದಾರೆ, ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರೆಲ್ಲರ ಮನೋರಂಜನೆಗೆ ಬೇಕಾಗಿ ನಿತ್ಯ ನೂತನ ಎನಿಸಿಕೊಂಡು ಇಲ್ಲಿ ನಡೆಯುತ್ತಿರುವುದು ಭರತನಾಟ್ಯ ವೈವಿಧ್ಯ. ಹಾಗಂತ ಇವತ್ತದು ಬೇಡ ಅಂತ ತಡೆ ಹಿಡಿದಿದ್ದೇನೆ. ಕಾರಣ ಇಷ್ಟೇ, ಆ ಕಾರ್ಯಕ್ರಮ ಉಂಟು, ಇಲ್ಲಿ ಅಲ್ಲ.
ಹಾಗೆಂದು ಈ ಕಾಲಕ್ಕೆ ನಿಮ್ಮಲ್ಲಿ ಸ್ವಲ್ಪ ಮಾತನಾಡಬೇಕು ಅಂತ ಮನಸ್ಸಾಗುತ್ತಾ ಉಂಟು. ಕೇಳ್ತೀರಾ? ಕೇಳಿದರೆ ಮಧ್ಯವನ್ನು ಮರ್ತಲೋಕಕ್ಕೂ ಹಾಗೆ ಶಿರಸ್ಸನ್ನು ಈ ದೇವಲೋಕಕ್ಕೂ ಹೋಲಿಸಿದರು ಪ್ರಾಜ್ಞರು. ಮನುಷ್ಯನ ಯಾವ ಅಂಗಗಳು ಸರಿ ಇದ್ರು ತಲೆ ಅನ್ನುವುದು ಕೆಟ್ಟು ಹೋಯಿತು ಅಂತ ಆದ್ರೆ ಉಳಿದ ಅಂಗಗಳು ಸರಿ ಇದ್ರೂ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗೆಯೇ ಶಿರಸ್ಸಿನೋಪಾದಿಯಲ್ಲಿರುವಂತಹ ಈ ದೇವಲೋಕ ಇಲ್ಲಿರುವ ನಾವು ಉಳಿದವರಿಗೆ ಆದರ್ಶಪ್ರಾಯರಾಗಿರಬೇಕು. ನಮ್ಮನ್ನು ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ. ಇವನಲ್ಲಿ ಎಲ್ಲಿ ತಪ್ಪುಂಟು ಅಂತ ಹುಡುಕುವ ವರ್ಗವೇ ಒಂದುಂಟು. ಇನ್ಯಾರೋ ಅಲ್ಲ, ಆದರ ಖಳರು ದಾಯಾದ್ಯ ಮತ್ಸರದಿಂದ. ಅವರು ಖಳರು ಹುಟ್ಟುವಾಗ ಅಲ್ಲ, ಬಳಿಕ ಆಗುವುದು ಸಹವಾಸ ದೋಷದಿಂದಲೋ ಅಥವಾ ಪರಿಸರದಿಂದಲೋ ಖಳರು ಎಂದಾಗಿ ಅವರಿಗೆ ಒಂದೇ ಒಂದು ದುರ್ಬುದ್ಧಿ. ಯಾವಾಗಲಾದರೂ ಒಮ್ಮೆ ಆದರೂ ಸ್ವರ್ಗವನ್ನು ಸಜೀವದಲ್ಲಿ ನಾವು ಪಡೆಯಬೇಕು, ಸಶರೀರವಾಗಿ ಪಡೆಯಬೇಕು ಎನ್ನುವ ಉತ್ಕಟೇಚ್ಛೆಯಿಂದ ಆಗಾಗ ಬಾಧೆ ಕೊಡ್ತಾರೆ. ಆಗುವುದಕ್ಕೆ ನಮ್ಮ ದೊಡ್ಡಮ್ಮನ ಮಕ್ಕಳೇ ಆ ದಿತಿದೇವಿಯ ಸಂತಾನ, ದೈತ್ಯರೋ ದಾನವರೋ ಯಾತುದಾನರೋ ಇತ್ಯಾದಿಗಳು, ಅವರೆಲ್ಲ ಅಸುರರು. ಈ ದೇವಲೋಕಕ್ಕೆ ಈ ಮೊದಲು ಬಂದವರದೆಷ್ಟೋ ಮಂದಿ, ಆದರೆ ಯಾರು ಉಳಿಲಿಲ್ಲ. ಯಾಕೆ? ಕಮಲನಾಭನ ದಯದಿ ನಾವೆಲ್ಲ ಇಲ್ಲೇ ಸ್ಥಿರವಾಗಿ ಉಳಿದಿದ್ದೇವೆ. ಹಾಗೆಂದು ಅವನ ದಯ ಉಂಟು ಅಂತ ನಾವು ಬೇಕಾಬಿಟ್ಟಿ ಮಾಡುವುದಕ್ಕಾಗುವುದಿಲ್ವಲ್ಲ. ದೇವರ ಹೆಸರು ಹೇಳಿಕೊಂಡು ನಾವು ಏನಾದರೂ ಮಾಡಿದ್ರೆ ನಾಳೆ ದೇವರೇ ಮುನಿಯುತ್ತಾರೆ. ಹಾಗಾಗಿ ಉಳಿದವರ ಶ್ರೇಯಸ್ಸಿಗಾಗಿ ನಾವು ಅನವರತವೂ ಚಿಂತಿಸಬೇಕಾದ ಅನಿವಾರ್ಯತೆ ಉಂಟು. ಈ ಸ್ವರ್ಗ ಲೋಕ ಸುಕ್ಷೇಮವಾಗಿರಬೇಕು ಅಂತಿದ್ರೆ ನಾವು ಕ್ಷೇಮವಾಗಿರಬೇಕು. ನಾವು ಕ್ಷೇಮವಾಗಿರಬೇಕು ಅಂತಿದ್ರೆ ಆ ರಕ್ಕಸರ ಬಾಧೆ ಆಗಕೂಡದು. ಆದರೂ ಅದನ್ನು ನಿವಾರಿಸುವ ಎದೆಗಾರಿಕೆ ನಮಗಿರಬೇಕು. ಹಾಗಾಗಿ ನಿಮ್ಮಲ್ಲಿ ಕೇಳ್ತೇನೆ, ಮುಂದೆ ಎಲ್ಲಾದರೂ ಆ ಖಳರು ದಾಳಿ ಎಸಗಿದರೆ ಸ್ವರ್ಗವನ್ನು ಸ್ವರ್ಗವಾಗಿ ಕಾಪಿಡುವಲ್ಲಿ ಏನು ಅಭಿಪ್ರಾಯ? ಬಲು ಕೋಶವಂತೇನ ನಿಬಂಧ ನುಡಿಗೆ ನಾ ನಿಬಂಧ ನುಡಿಗೆ ಸಂತೋಷವಾಯಿತು.
ಬಲು ದೋಷವಂತನ ನಿಬಂಧ ನುಡಿಗೆ ನಾ ನಿಬಂಧ ನುಡಿಗೆ ಕಲಿಗಳ ನಿಶ್ಚಯ ಸಂಕರದೊಳಗೆ ಕಲಿಗಳ ನಿಶ್ಚಯ ಸಂಕರದೊಳಗೆ ಸಂಕರದೊಳಗೆ ಕಳರ ಭೀತಿಯು ನಮಗೆಲ್ಲ ಕಳರ ಭೀತಿಯು ನಮಗೆಲ್ಲ ಮಲೆನಾಡ ಬನತೆಯ ದಿಂದ ಸುಳ್ಳಲ್ಲ ಬಲದೋಷವಂತನ ನಿಬಂಧ ನುಡಿಗೆ ಕಲಿಗಳ ನಿಶ್ಚಯ ಸಂಕರದೊಳಗೆ ದೇವತೆಗಳೇ, ಸಂತೋಷವಾಯಿತು. ನಿಮ್ಮ ವೀರೋಚಿತ ನುಡಿಗಳನ್ನು ಆಲಿಸಿದಾಗ ಮನಸ್ಸಿಗೆ ಪರಮಾನಂದವಾಯಿತು. ನೀವು ಕದನ ಕಲಿಗಳು ಅನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಆದರೂ ಇಂಥ ಪ್ರಶ್ನೆ ಯಾಕೆ ಕೇಳಿದೆ? ಸುಮ್ಮನೆ ಅಲ್ಲ, ನೀವು ಎಷ್ಟು ಪೂರ್ವ ತಯಾರಿಯಲ್ಲಿದ್ದೀರಿ, ಎಷ್ಟು ಸನ್ನದ್ಧರಾಗಿದ್ದೀರಿ, ಮುಂದೊಂದು ಪ್ರಸಂಗ ಒದಗಿದ್ರೆ ಅದನ್ನು ನಿಭಾಯಿಸುವಲ್ಲಿ ಎಷ್ಟು ಕಟಿಬದ್ಧರಾಗಿದ್ದೀರಿ ಅನ್ನುವುದನ್ನು ತಿಳಿಯಲು ಸುಗ ಇಂಥ ಪ್ರಶ್ನೆ ಮಾಡಿದ್ದೆ ಹೊರತು ಮತ್ತೆ ನಿಮ್ಮ ಕಲಿತನಕ್ಕೆ ಎಣೆಯುಂಟೆ? ಎಷ್ಟು ಕಾಲ ಆಯ್ತು ನಾವು ಒಟ್ಟಿಗಿರುವುದು, ನೀವೇನು ಅಂತ ನನಗೊತ್ತಿಲ್ವಾ? ಹಾಗಾಗಿ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಅನ್ನುವುದು ನಿಮ್ಮ ಮಾತಿನಿಂದ ಈಗ ವ್ಯಕ್ತವಾಯಿತು. ಸಂತೋಷ. ಮತ್ತೆ ಯಾವ ಧೂರ್ತರಿಗೂ ಖಳರಿಗೂ ನಾವು ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆ? ನಮಗಿಂಥ ಪದವಿಯನ್ನು ಪ್ರದಾನ ಮಾಡಿದವರು ಮೂರು ಮೂರ್ತಿಗಳು. ಅದರಲ್ಲೂ ಅಮೃತೇಶ್ವರ ದಿವ್ಯಾನುಗ್ರಹ ನಮ್ಮ ಮೇಲಿರುವಾಗ ಯಾವ ಖಳರು ಬಂದರೂ ನಾವು ಅಂಜಬೇಕಾದಿಲ್ಲ, ಅಳುಕಬೇಕಾದಿಲ್ಲ ಎಂಬಲ್ಲಿಗೆ ಪರಂಪರೆಯಂತೆ ಇಂದಿನ ಒಡ್ಡೋಲಗ ಮುಗಿಯಿತು. ಹಾಗಂತ ಇಲ್ಲೊಂದು ಕಾರ್ಯಕ್ರಮ ಬಾಕಿಯಾಗಿದೆ. ಯಾವುದು? ರಂಭಾದಿ ನಾರಿಯರ ನರ್ತನ ಸೇವೆ. ಅದು ಇಲ್ಲಿ ಆಗುವುದಲ್ಲ, ಮುಂದೆ ಉಂಟು ಅಂತ ಹೇಳಿದ್ದೇನೆ. ಅದನ್ನು ಕಾಣುವುದಕ್ಕೋ ಅಥವಾ ಕಾರ್ಯಕ್ರಮಕ್ಕೆ ತೊಡಗುವುದಕ್ಕೋ ಒಬ್ಬ ವಿಶೇಷ ಅಭ್ಯಾಗತ ಬರಬೇಕಾಗಿದೆ. ಅವನ ನಿರೀಕ್ಷೆಯಲ್ಲಿ
ವಿಶೇಷ ಆಯ್ತನೂತ ನೀ ಬಂದುದು ವಿಶೇಷ ಆಯ್ತನೂತ ಶ್ರೀತಕುಮಾರ ರತೀಶ ಮಂಡಿಸುತ್ತ ಶ್ರೀತಕುಮಾರ ರತೀಶ ಮಂಡಿಸುತ್ತ ಸುಖಾರದಲು ಮಾರ್ಗದ ತವ ಕಳೆಜನ ಶ್ರೀಶಕುಮಾರ ಮಿತ್ರನೇ. ಮನ್ಮಥ ಓ ಸಂತೋಷ ಆಯಿತು. ಹಾ ಬಂಗಾರದ ಹೂವಿಗೂ ಹಾ ಪರಿಮಳ ಬಂದ ಹಾಗಾಯಿತು. ನಾನು ಬಂದ ಕಾರಣ ಖಂಡಿತ ಹೌದೇ. ನಿನ್ನ ಆಗಮನದ ಪ್ರತೀಕ್ಷೆಯಲ್ಲೇ ಆಹಾ ನಾವೆಲ್ಲ ಇದ್ದವರು ಎಲ್ಲರೂ ಕಾಯ್ತಾ ಇದ್ದಾರೆ. ಹೌದು, ಎಲ್ಲ ನಿರೀಕ್ಷೆಯಲ್ಲಿದ್ದಾರೆ. ಯಾರ ನಿರೀಕ್ಷೆ ಅಂತ ಗೊತ್ತಿಲ್ಲ ನನಗೀಗ. ನಿನ್ನದ್ದೇ ನಿರೀಕ್ಷೆ. ನನ್ನ ನಿರೀಕ್ಷೆಯ ನಿನ್ನದ್ದೇ ಬರುವುದಕ್ಕೆ ಹಾ ಒಬ್ಬ ಆಳನ್ನು ಅಟ್ಟಿದವ ನಾನು. ನಿಮ್ಮವ ಒಬ್ಬ ಬಂದಿದ್ದಾನೆ, ಆ. ಓಲೆಯನ್ನು ಕೊಟ್ಟಿದ್ದಾನೆ. ಆ. ಓದುವಂತ ವ್ಯವಧಾನ ನನಗಿಲ್ಲ. ಯಾಕೆ? ಯಾಕೆ? ಬಂದವ ಎಲ್ಲಿಂದ ಅಂತ ಮೊದಲು ನಾನು ತಿಳಿದುಕೊಂಡಿದ್ದೇನೆ. ಓಹೋ. ಸ್ವರ್ಗಲೋಕದಿಂದ. ಸರಿ. ಸ್ವರ್ಗಲೋಕದಿಂದ ಬರಬೇಕು ಅಂತಾದ್ರೆ ಆ ದೇವೇಂದ್ರನನ್ನ ಕಳುಹಿಸಿಕೊಟ್ಟಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆ. ಅದನ್ನು ವಾಚಿಸದೆ ಓಡೋಡಿಕೊಂಡು ಬಂದಿದ್ದೇನೆ. ಹಾಗಿದ್ರೆ ವಿಷಯ ಏನು ಅಂತ ನಿನಗೆ ಅರ್ಥ ಆಗಲಿಲ್ಲ. ವಿಷಯ ಗೊತ್ತಿಲ್ಲ. ಇದು ಕಾಲ ಯಾವುದು ಅಂತ ಸ್ವಲ್ಪ ಪರೀಕ್ಷಿಸಿದ್ರೆ ಹ. ವಸಂತ ಕಾಲ. ಆಹಾಹಾ. ವಸಂತೋತ್ಸವವನ್ನು ಹ್ಮ್. ವಿಜೃಂಭಣೆಯಿಂದ ಆಚರಿಸಬೇಕು ಎನ್ನುವ ಹಾಗೆ ಮನಸ್ಸು ಮಾಡಿದವ ನಾನು. ಹ್ಮ್. ಹಾಗಾಗಿಯೇ ಆಹಾ. ನಮ್ಮ ನಂದನವನ ಹ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಿದೆ. ಕೆಲವು ಕಾರ್ಯಕ್ರಮಕ್ಕೆ ನಮಗೆ ಆಮಂತ್ರಣ ಬೇಕು ಅಂತಿಲ್ಲ. ಅದಿಲ್ಲ. ಬೇರೆಯವರಿಗೆಲ್ಲ ನನಗೆ ಬೇಕಾಗಿ ಆಮಂತ್ರಣವನ್ನು ಕೊಡಬೇಕು ಅಂತಿಲ್ಲ. ಅದಿಲ್ಲಪ್ಪ. ನಾನು ಹೋದ ಮೇಲೆ ಕಾರ್ಯಕ್ರಮ ಒಳ್ಳೆಯದೇ ಆಗುದು. ಖಂಡಿತ. ಅಲ್ಲಿ ಕೆಟ್ಟದಾಗುವಂತ ನಿರೀಕ್ಷೆ ಕೂಡ ಇಲ್ಲ. ಇಲ್ಲಪ್ಪ. ಹಾಗಂತ ಆ. ನಿನ್ನ ಓಲೆ ಬಂದಿದ್ದೆ ಅಂತಾದ್ರೆ ಆ. ಅಲ್ಲಿರುವಂತ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದರ ಜೊತೆಗೆ ಆ. ನಾನಿಷ್ಟು ಅವಸರದಿಂದ ಬಂದಿದ್ದೇನೆ ಅಂತಾದ್ರೆ ಆ. ನಿನ್ನನ್ನು ಮೊದಲು ಕಾಣಬೇಕು. ಓಹೋ. ನಿನ್ನ ವಿಚಾರವನ್ನೆಲ್ಲ ನಾನು ತಿಳಿದುಕೊಂಡಿದ್ದೇನೆ. ಯಾಕೆ? ಆ. ಒಬ್ಬ ಸಾಮಾನ್ಯ ವ್ಯಕ್ತಿಯೊಬ್ಬ ಆ. ಭೂಲೋಕದಲ್ಲಿ ಕೆಲವು ಮಂದಿ ಮಾತ್ರ ಆ. ಸಾಧನೆ ಮಾಡಿ ಅತಿ ಎತ್ತರವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂದಾದ್ರೆ ಓಹೋ. ಅದನ್ನು ತೋರಿಸಿಕೊಟ್ಟವ ಯಾರು ಅಂತ ಹೇಳಿದ್ರೆ ಅದು ದೇವೇಂದ್ರ. ಖಂಡಿತ. ಸಾಧನೆ ಮಾಡಬಹುದು. ಆ ಸಾಧನೆಗೆ ಸ್ಫೂರ್ತಿ ಯಾರು ಅಂತ ಹೇಳಿದ್ರೆ ಅದು ದೇವೇಂದ್ರ. ಓಹೋ. ಅದಕ್ಕಾಗಿ ಅಚ್ಚುಮೆಚ್ಚಿನ ಗೆಳೆಯ ನೀನು ನನಗೆ. ಪರಮಾಪ್ತ ಸಖ. ಹೌದು. ಹಾಗಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಹ. ನಮಗೆ ಆಸಕ್ತಿ ಬೇಕು, ಆಹಾ. ಜೊತೆಗೆ ಆಶೆ ಬೇಕು, ಹೌದು. ಉತ್ಸಾಹ ಬೇಕು ಅಂತಿದ್ರೆ ನಿನ್ನ ಉಪಸ್ಥಿತಿ ಬೇಕಾಗುತ್ತದೆ. ಓಹೋಹೋ. ಅದಕ್ಕಾಗಿಯೇ ನಿನ್ನನ್ನು ಬರಮಾಡಿಸಿಕೊಂಡದ್ದು. ಹೌದೇ. ಈಗ ಹ. ನಾವಿಲ್ಲಿ ಸುಮ್ಮನೆ ಇಲ್ಲಿ ಮಾತನಾಡಿ ನಮ್ಮವರು ಯಾರು ಕಾಣುವುದಿಲ್ಲ. ಎಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಮುಗೀತಾ ಏನು? ಅಲ್ಲ ಇಲ್ಲಿದ್ದು ಮುಗಿಯಿತು, ಇಲ್ಲಿದ್ದು ಮುಗೀತು. ಇಲ್ಲಿದ್ದು ಮುಗಿಯಿತು. ಆಹಾ. ಹಾಗಂತ ಇದಕ್ಕಿಂತ ಹೆಚ್ಚಿನ ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕೆ ಉಂಟು. ಹೌದೇ. ನಮ್ಮೆಲ್ಲರ ಪ್ರತೀಕ್ಷೆಯಲ್ಲಿ ಅಲ್ಲಿದ್ದಾರೆ. ಮತ್ತೆ ನಾವಿಲ್ಲಿ ಯಾಕೆ ಮಾತನಾಡುದು? ಹೋಗುವ. ನೋಡಿದ್ಯಾ? ಇದು ಸ್ವರ್ಗಲೋಕದ ನಂದನವನ. ನಿತ್ಯ ನೂತನವಾಗಿರುವಂತಹ ಈ ನಂದನವನ್ನ ಹಾ. 2 ಪಟ್ಟು ಹೆಚ್ಚು ಕಾಣುತ್ತಾ ಉಂಟು. ಎಲ್ಲರೂ ಹೇಳುವ ಕ್ರಮ ಉಂಟು. ಹಾ. ಸ್ವರ್ಗದಲ್ಲಿ ಯಾವತ್ತೂ ಇದ್ದದ್ದು ಹಾಗೇ ಇರುವುದು, ಬಿಟ್ರೆ ಬದಲಾವಣೆ ಇಲ್ಲ ಅಂತ. ಆಹಾ. ಈಗ ನೀನು ಹಾ. ಈ ವನ ನೋಡಿ ಹಾ. ಹೇಳಬೇಕು ಹೌದೇ. ಹೇಗುಂಟು ಅಂತ. ಆಹಾ. ಮೀನಕೇತ. ಓ. ಮೀನಕ್ಕೆ ನೋಡು ನೀನು ನೋಡು. ಮೀನಕ್ಕೆ ನೋಡು ನೀನು ಈ ನವೀನ ವನದ ಸೊಬಗ ನೋಡು ನೋಡು. ನೋಡು ನೋಡು ಮನ್ಮಥ, ಓ. ಇದು ನಂದನವನ. ಹೌದು. ಸ್ವರ್ಗದ ನಂದನವನ. ಆ. ಯಾವತ್ತಿನ ಹಾಗೆ ಇವತ್ತು ಖಂಡಿತ ಇಲ್ಲ. ಹಾಗಾಗಿಯೇ ಹಾ. ಮೀನಕೇತ ನೋಡು ನೀನು ಹಾ, ಹಾ. ಈ ನವೀನ
ನೀನ ಹಾ, ಹಾ. ವನದ ಸೊಬಗ ಹೌದೇ ನೋಡಿದ ಬಳಿಕ ಏನೆಲ್ಲ ಉಂಟು ಅಂತ ನನಗೆ ಸೂಚಿಸಬೇಕು. ಹಾ. ನಾನು ಕುಳಿತಿರ್ತೇನೆ. ಯಾ. ಸಂಪಗೆಗಳ ಕಂಪು ಬಹಳ ಸಂಪಗೆಗಳ ಕಂಪು
ಸಂತನೊಡನೆ ಬೆರೆಯುತ್ತಾಡುತ್ತಿರುವ ಪ್ರಕೃತಿ ಸತಿಯ ತದ್ದಿನದೆ ತತ್ತತೆ
ಸುರತಿಲ್ತಿಣಿಯ ಮಧ್ಯದೋ ಸುರತಿಲ್ತಿಣಿಯ ಮಧ್ಯದೋ ಪೀಠಕ್ಕೆ ಏರಿದ ಮಂದಾರ ಮಾಲಿಕೆಯಲ್ಲಿತ್ತು ಮಂದಾರ ಮಾಲಿಕೆಯ ಇತ್ತಾಗ ಮನ್ಮಥ, ನೀನು ಹಾಡಿನ ಮೂಲಕವೇ ಈ ನಂದನವನದ ಸೊಬಗನ್ನು ಹೊಗಳಿದ್ದು ನೋಡಿದಾಗ ಅಥವಾ ಕೇಳಿದಾಗ ನನಗೆ ಅಂತಲ್ಲ, ಇಲ್ಲಿ ನೆರೆದಿರುವ ಎಲ್ರಿಗೂ ರಸದ ಔತಣವೇ. ನಾನು ಮೊದಲೇ ಹೇಳಿದ್ದೇನೆ, ಎಂತದು? ನನಗೆ ಆಮಂತ್ರಣದ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಇಲ್ಲಪ್ಪ. ನಾನು ಹೋದ ಕಾರ್ಯಕ್ರಮ ಒಳ್ಳೇದೇ ಆಗುದು ಎಂದು ಬಯಸುವವರು ನಾವು. ಹೌದಲ್ವಾ? ಹಾಗಾಗಿ ಅಲ್ವಾ ಸುಮನಸರು ಅಂತ ಹೇಳುವುದು ನಾವು. ಎಲ್ಲಿ ಸಂತೋಷದಲ್ಲಿದ್ದಾರೆ ನೋಡಿ ಎಲ್ಲರೂ. ಒಳ್ಳೆಯ ಮನಸ್ಸಿದ್ದಲ್ಲಿ ಹಾ. ಎಲ್ಲವೂ ಒಳಿತೇ ಆಗುವುದು. ಹೌದು. ಹಾಗಾಗಿ ಹಾ. ನಾವು ನೋಡುವ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾವು ಕುಳಿತು ನೋಡ್ಬೇಕು. ಕುಳಿತು ಹೌದು, ಹಾ. ಇನ್ನು ಹಲವು ಕಾರ್ಯಕ್ರಮ ನೋಡಬೇಕಾ ಇದನ್ನ? ಪರಮಾಶ್ಚರ್ಯ ನಾರದ ಮಹರ್ಷಿಗಳು. ಹೌದು, ನಾವಿಂದು ಇಲ್ಲಿ ಜೊತೆಯಾಗಿದ್ದೇವೆ. ದೇವ ಋಷಿಗಳು. ಹೌದು, ಬ್ರಹ್ಮಮಾನಸ ಪುತ್ರ. ತ್ರಿಲೋಕ ಸಂಚಾರಿ. ಹೌದಪ್ಪ, ಸರ್ವವನ್ನು ತ್ಯಾಗ ಮಾಡಿದವರು, ನಮಗೇನು ಲೋಕಕ್ಕೆ ಬೇಕಾಗಿ ದುಡಿಯುವವರು ನಾವು ಅಲ್ಲವೇ? ಇಂದು ಸ್ವರ್ಗಲೋಕದಲ್ಲಿ ವಸಂತೋತ್ಸವ ಎಂಬುದಾಗಿ ವಿಷಯ ನನಗೆ ತಿಳಿದು, ನನಗೂ ಗೊತ್ತಾಗಿದೆ. ಅದನ್ನು ಕಾಣುವಂತ ಉದ್ದೇಶದಿಂದ ನಾನು ಬಂದದ್ದು. ಮತ್ತೆ ವಸಂತೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು, ಆ, ನಾವು ಆನಂದ ಪಡಬೇಕು. ನಮಗೆ ಆನಂದ ಯಾಕೆ? ಯಾಕೆ ಅಗತ್ಯ ಇಲ್ಲ, ನಾವು ಎಲ್ಲವನ್ನೂ ಬಿಟ್ಟವರು. ಆದ್ರೆ ಇಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಎಂಬುದಾಗಿ ನೋಡುವುದಕ್ಕೆ ಬಂದವರು ನಾವು. ಆದ್ರೆ ಆಶ್ಚರ್ಯ, ಒಳ್ಳೆ ರೀತಿಯಲ್ಲಿ ಶೃಂಗಾರವಾಗಿದೆ, ಹೌದೌದು. ನರ್ತನ ನಡೀತಾ ಇದೆ, ಗಾಯನ ಸೇವೆಯೂ ನಡೆಯುತ್ತಾ ಇದೆ. ಈಗ ನಮ್ಮಂತ ಮುನಿಗಳು ಬಂದಾಗ ಯಾರೇ ಆಗಲಿ ಎದ್ದು ಗೌರವಿಸ್ತಾರೆ, ಪೂಜಿಸ್ತಾರೆ. ಈ ಕಾರ್ಯಕ್ರಮವನ್ನ ಸಂಯೋಜಿಸಿದವರಿಗೆ ಅಜಾಗ್ರತೆ ಬೇಕು. ಈಗ ನಾವು ಬಂದು ಇಷ್ಟು ಹೊತ್ತಾಯ್ತು, ನಮ್ಮನ್ನು ಯಾರಾದ್ರೂ ಕುಳಿತುಗೊಳಿಸುವುದಕ್ಕೆ ಬಂದಿದ್ದಾರಾ? ಯಾರು ಕೇಳುವವರೇ ಇಲ್ಲ. ನಮ್ಮನ್ನು ಮಾತಾಡಿಸುವುದಕ್ಕೆ ಬರುವುದಿಲ್ಲ. ಈ ವೈಭವವನ್ನು ನೋಡುತ್ತಾ ತಲ್ಲೀನರಾಗಿದ್ದಾರೆ ಅವರು. ಹೌದೌದು, ಯಾರು ಬೇಡ, ಲಕ್ಷ್ಯವೇ ಅಲ್ಲ ಅವರಿಗೆ. ಯಾರು ಬೇಡ, ಜವಾಬ್ದಾರಿ ಬೇಕಾದ್ದು ದೇವೇಂದ್ರನಿಗೆ. ಹೇಳಿದ್ದು ನಾನು ಸಂಯೋಜಕನಿಗೆ. ಅವ ಎಲ್ಲಿವದ ಅವನಿಗೆ ಒಂದು ಜವಾಬ್ದಾರಿ ಇಲ್ಲ. ಇಲ್ಲ, ಉಳಿದವರಲ್ಲಿ ಹೇಳುದಪ್ಪ. ಯಾಕೆ? ಒಳ್ಳೆ ಕಥೆ ಆಯ್ತಲ್ಲ ನಮಗೆ. ಏನು ಇದು ನಾರದ ಮತ್ತು ಪರ್ವತ ಅಷ್ಟು ತಾಸಾರವ ನೋಡ, ಇಲ್ಲೇ ತಿರುಗುತ್ತಾ ಇರುವ ಏನು ಗ್ರಹಚಾರವೋ ಇದು? ಇಲ್ಲಿ ಎದ್ದದ್ದು ಯಾಕೆ ಕುಳಿತಲ್ಲಿಂದ? ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ರಸಭಂಗ ಆಗುತ್ತದ ಅಂತ ನನಗೆ. ಎಲ್ಲಿ ನಮ್ಮವರೆಲ್ಲ ಕುಡಿಯುವುದು ಚಂದ ನೋಡ್ತಾ ಇದ್ದೇನೆ ನಾನೀಗ. ದೂರದಲ್ಲಿ ಗಮನಿಸಿದ್ಯಾ? ಕರಡಿ ಇಬ್ಬರು ಋಷಿಗಳು. ಹೌದಾ? ನಮ್ಮ ಸುದ್ದಿ ಮಾತಾಡ್ತಾರೆ. ಕಾಣುವುದೇ ಇಲ್ಲಪ್ಪ. ಅಲ್ಲ, ಬಹಳ ದೂರದಲ್ಲಿದ್ದಾರೆ. ಹೌದಾ? ಹಾಗಂತ ಹಾ. ಅವರು ಇಲ್ಲಿಗೆ ಬಂದಿದ್ದಾರೆ. ಹಾ. ಬರಬಹುದಾ? ಅವು ಆ ದೊಡ್ಡ ಸನ್ಯಾಸಿಯವರಿಗೆ ಯಾಕೆ ಇಲ್ಲಿಗೆ ಬರುವುದಕ್ಕೆ? ಹೇಳಬೇಡ ಹಾ? ಪುಣ್ಯಾತ್ಮ, ನನಗೆ ಸಮಸ್ಯೆ ಆಗುತ್ತದೆ. ಹೌದಾ? ಹೇಗಾದ್ರೂ ಸಾಗ ಹಾಕಿ ಅಲ್ಲಿಂದಲೇ ಕಳಿಸ್ಲಿಕ್ಕೆ ಆಗುತ್ತದ ಅಂತ ನೋಡಿ, ನೋಡ್ತೇನೆ. ಇನ್ನು ಮುಂದೆ ಬರುವುದು ಬೇಡ, ಅಲ್ಲಿಂದಲೇ ಕಳಿಸೋದು. ನೋಡುವ. ಏನು ಬಂದುದೋ ಸ್ವಾರಿ, ಈಗ ಗೊತ್ತಾಯ್ತು. ಏನು ಬಂದುದೋ ಸ್ವಾರಿ, ಮೌನಿಗಳದಿ ಸಾರಿ, ಆನಂದ ನಿನಗೆ ತಡೆಯಾಗುತ್ತಾಗೆ, ಬಂದರೊಳಿತಾಯ್ತು ಪರಮೆಂದು ಸನ್ಮಾನಿಸಲು, ಬಂದರೊಳಿತಾಯ್ತು ಬರಲೆಂದು ಸನ್ಮಾನಿಸಲು, ಮುಂದೆ ಹರಹದ ಸುಮ್ಮನಿಗೆ ಏನೋ ಬಂದುದೋ ಸ್ವಾರಿ. ಉಭಯ ಮುನಿಗಳಿಗೂ ಕರಜೋಡಿಸಿದ್ದೇನೆ. ಅಬ್ಬಾ, ಓ, ಈಗ ಗೊತ್ತಾಯ್ತು ನಾವು ಬಂದಿದ್ದೇವೆ. ಇದು ನೋಡ, ಮುಖ ನೋಡ, ಇದು ದೇವೇಂದ್ರ ಅಲ್ಲ? ನಿಮಗೆ ಯಾಕೆ ಅನುಮಾನ? ಅಲ್ಲ, ಅಂದುವಾಗ ದೇವೇಂದ್ರ ಅಲ್ಲ? ನಾನೇ. ಆ, ಆ, ಇಬ್ಬರಿಗೂ ಏಕಕಾಲಕ್ಕೆ ನಮಸ್ಕರಿಸಬೇಕಿದ್ರೆ ಆ. ಮತ್ತೆ ಯಾರು? ಓ, ಇಲ್ಲಿ ಇಲ್ಲಿ ಯಾವುದೇ ದೇವೇಂದ್ರನಿರ್ಬೇಕು.
ಅದು ಇಬ್ಬರಿಗೆ ಒಂದೇ ಕಾಲಕ್ಕೆ ನಮಸ್ಕಾರ ಕೊಟ್ಟದ್ದು ಯಾಕೆ? ಯಾಕೆ? ಒಂದು ವೇಳೆ ಮೊದಲು ನಿಮಗೆ ಕೊಟ್ರೆ ಅವರಿಗೆ ಸಿಟ್ಟು ಬಂದ್ರೆ, ಓಹೋ, ಅವರಿಗೆ ಕೊಟ್ರೆ ನಿಮಗೆ ಸಿಟ್ಟು ಬಂದ್ರೆ, ಅಷ್ಟು ಪ್ರಜ್ಞೆ ಉಂಟು ಇವನಿಗೆ. ಇಲ್ಲ. ಸ್ವಾಗತ ಮಾಡಬೇಕು. ಒಂದು ನಮಸ್ಕಾರ ಇಬ್ಬರಿಗೆ. ಒಂದರಲ್ಲಿ ಸುಧಾರಿಕೆ. ಹೌದೌದು. ಅಲ್ಲ ಬೇರೆ ಬೇರೆ ನಮಸ್ಕಾರ ಬೇಡಪ್ಪ. ನಮಸ್ಕಾರ. ನಿನ್ನ ನಮಸ್ಕಾರ ಗೋಡೆಗೆ ಕೊಡು. ನಿನ್ನ ನಮಸ್ಕಾರದಿಂದ ನಮ್ಮ ಗೌರವ ಹೆಚ್ಚಾಗ್ಲಿಕ್ಕೇನಿಲ್ಲ. ನಮಸ್ಕಾರ ಗೋಡೆ ಕೊಟ್ರೆ ಗೋಡೆ ಕೊಟ್ಟದನ್ನು ಅದನ್ನ ಮಾತಿಗೆ ಹೇಳಿದಷ್ಟೇ. ತಲೆಗೆ ಕೊಟ್ಟುಕೋ. ಆಯ್ತು. ಏನು ನೀವು ಸ್ವಲ್ಪ ಉಗ್ರ ಸ್ವರೂಪಿಗಳು ಅಂತ ಅರ್ಥ ಆಯ್ತು. ಅಲ್ಲ, ಈಗಾದ್ರೂ ಯಾರಿಗಾದ್ರೂ ಉಗ್ರ ಬಂದಿತ್ತೆ. ಆದರೂ ನಾನು ಕೇಳಬಾರದು, ಕೇಳದ ನಿರ್ವಾಹವಿಲ್ಲ. ಏನು ಏನಂತ ಆಶ್ಚರ್ಯ ಅಂತ. ಕೇಳಬಾರದನ್ನು ಕೇಳ್ತಿ ಅಂತ ಆದ್ರೆ ಅಲ್ಲ ಉದ್ದೇಶಪೂರ್ವಕವೇ. ಅದಲ್ಲ. ಮತ್ತೆ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಉಳಿದವರು ಅದಕ್ಕೆ ಸಂಬಂಧ ಪಡೆದವರು ಬಂದ್ರೆ ಬೇರೆ ಏನಾದ್ರೂ ಉದ್ದೇಶ ಉಂಟಾ, ಹಾಗೆ ಬಂದದ್ದ ಅಂತ ಕೇಳಬೇಕಾಗ್ತದೆ. ಅಂದ್ರೆ ಉಳಿದವರ ವಿಷಯ ಅದು. ಅಲ್ಲ, ಇಲ್ಲಿ ಈ ವಿಷಯ ಯಾಕೆ? ಇಲ್ಲಿ ಈ ವಿಷಯ ಯಾಕೆ ಅಂದ್ರೆ ನೀವು ಈ ಸಂಭ್ರಮದಲ್ಲೆಲ್ಲ ಭಾಗಿಯಾಗೋರು, ಅಲ್ಲ, ನೀವು ಎಲ್ಲವನ್ನು ಬಿಟ್ಟವರು. ಎಲ್ಲವನ್ನು ಅಂತ ಹೇಳಿದ್ರೆ ಮಾದಮಾರಿಯಾದ ಬಿಟ್ಟವರು ಅಂತಲ್ಲ. ಪೂರ್ವವಿದ್ದವರಂತಲೋ? ಹಾಗಲ್ಲ ಹಾಗಲ್ಲ. ಮಾತಾಡುವಾಗ ಜಾಗ್ರತೆ ಮಾಡಿ ಅವರು ಸ್ವಲ್ಪ ಯಾರಲ್ಲಿ ಮಾತಾಡೋದ ಯೋಚನೆ ಮಾಡಿ ಮಾತಾಡಬೇಕು. ಶಬ್ದವನ್ನು ಹಿಡ್ಕೊಳ್ತೇವೆ ನಾವು. ಬಹಳ ಕಷ್ಟ ಉಂಟು. ಆಯ್ತು, ಈಗ ಅರ್ಥ ಆಯ್ತು. ಹಾ. ಎಲ್ಲವನ್ನು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿಗಳು. ಹಾಗೆ ಹೇಳು, ಒಳ್ಳೆ. ಅದರ ಅರ್ಥ ಎಂತದ್ದು? ಸರ್ವಸಂಘ ಪರಿತ್ಯಾಗಿಗಳು ಅಂತಾದರೆ ನೀನು ಹೇಳಿದೆಯಲ್ಲ, ಹೌದು, ಇಂತಲ್ಲಿಗೆಲ್ಲ ನೀವು ಬರುವವರಲ್ಲ ಅಂತ. ಅಲ್ಲ, ನಿಮಗೆ ಸಂದರ್ಭ ಮುಖ್ಯವೇ ಅಲ್ಲ. ಅದಕ್ಕೆ ನಾನು ಕೇಳಿದ್ದು. ನೀವು ಎಲ್ಲಿಗೂ ಬರಬಹುದು, ನೀವು ಯಾಕೆ ಬಂದದ್ದು? ಅಲ್ಲ, ಯಾಕೆ ಬಂದದ್ದು? ಅಂದ್ರೆ ಹೋಗ್ಬೇಕಲ್ಲ ನಾವು. ನನಗೊಂದು ಮಾತಿಗಾದ್ರೆ ಅವಕಾಶ ಕೊಡ್ತೀರಾ? ಮಾತಾಡು. ನಾನು ಪೂರ್ಣ ವಿರಾಮ ಹಾಕ್ಲಿಲ್ಲ. ಯಾಕೆ ಬಂದದ್ದು ಅಂತ ಕೇಳಿದಿರ್ರೆ ನೀವು ಬಾರದೇ ಇರುವವರ? ಅದು ಕಂಡಿದೆ, ನಾವು ಬರ್ತೇವೆ. ಒಮ್ಮೆ ಹೋಗಿ ಸ್ವಾಮಿ. ಹೋಗ್ಬೇಕಾ? ಅಲ್ಲ ಹೋಗ್ಬೇಕಾ? ನೀವಲ್ಲ, ನೀವು ಹೋಗುವವರ? ಅದು ಹೋಗ್ಲಿಕ್ಕಿಲ್ಲ. ನಾನೊಂದು ವೇಳೆ ಹಾಗೆ ಹೇಳಿದಿರ್ರೆ ನಾವು ಹೋಗ್ಲಿಕ್ಕೆ ಇಲ್ಲ. ಮತ್ತೆ ನಾವು ಹೇಳಿದಂತೆ ಕೇಳುವ ಜಾಯಮಾನವೇ ನಿಮ್ಮದಲ್ಲ. ನಿಮ್ಮ ಮನಸ್ಸು ಏನು ಹೇಳ್ತದೋ ಅದರಂತೆ ಕಾರ್ಯೋನ್ಮುಖರಾಗುವ ತ್ರಿಕಾಲಜ್ಞಾನಿಗಳು ನೀವು. ಹಾಗಿರುತ್ತಾ ಇಲ್ಲಿ ವಸಂತೋತ್ಸವ ಈ ಸಂಭ್ರಮದಲ್ಲಿ ಬಂದು ಬಹಳ ದೂರದಲ್ಲಿದ್ದೀರಿ ನೀವು. ನಾವು ಎಷ್ಟಾದ್ರೂ ಇಲ್ಲಿನ ಈ ಕಾರ್ಯಕ್ರಮದ ಆಯೋಜಕತ್ವ ನಮ್ಮದ್ದು. ಹಾಗಾಗಿ ಸ್ವಲ್ಪ ಹೊಣೆಗಾರಿಕೆ ಹೆಚ್ಚು. ಬೇಗ ಗಮನಿಸಲಿಕ್ಕೆ ಆಗಲಿಲ್ಲ, ಕ್ಷಮಿಸಬೇಕು, ನನ್ನನ್ನು ಆಶೀರ್ವದಿಸಬೇಕು. ಆ ಬಳಿಕ ನಿಮ್ಮ ಕಾರ್ಯದತ್ತ ಮನೋವೆಳೆಸಬೇಕು ಅಂತ ಪ್ರಾರ್ಥನೆ. ನೀನಾಡುವಂತಹ ಮಾತನ್ನು ಕೇಳ್ತಾ ಇದ್ದವನು ನಾನು. ಹೌದು, ಬಹಳ ವಿನಯತೆಯಿಂದ ವಂದಿಸಿಕೊಂಡೆ. ನಿನ್ನ ಹಲವು ಪ್ರಶ್ನೆಗಳು ಇಲ್ಲಿಗೆ ನೀವು ಬರುವವರೇ ಹೋಗಬೇಕು ಅಂತ ಹೇಳಿದ್ರೆ ಹೋಗುವವರೇ, ಬರಬೇಕು ಅಂತ ಹೇಳಿದ್ರೆ ಬರುವವರೇ, ಅಂದ್ರೆ ನಿನ್ನ ಅರ್ಥ ಏನಂತ ಗೊತ್ತಾಗಿದೆ. ಬೇಗದಲ್ಲಿಂದ ನಾವು ಹೋಗಬೇಕು ಅಂತ. ಹಾಗಲ್ಲ ದೇವೇಂದ್ರ, ನೀವು ಲೋಕ ಸಂಚಾರಿಗಳಲ್ಲ. ಹೌದೌದು, ಮೂರು ಲೋಕ ತಿರುಗುತ್ತೇವೆ ನಾವು. ಇದು ಒಂದೇ ಲೋಕ ಅಲ್ಲ. ನಮ್ಮ ಉದ್ಯೋಗದ ಬಗ್ಗೆ ನೀನು ಯೋಚನೆ ಮಾಡಬೇಕಾದಿಲ್ಲ, ನಾವು ಮಾಡಿಕೊಳ್ತೇವೆ. ಅಲ್ಲ, ನಿನಗೇನು, ನೀನು ಏನು ತಲೆ ಕೆಟ್ಟಿದೆ? ನಿನಗೆ ತಲೆ ಕೆಟ್ಟಿದ್ದೀನ? ಹಾಗೆ ಕಾಣುತ್ತೇನಾ? ದೇವೇಂದ್ರ ಹೇಗೆ ಎಂಬುದಾಗಿ ಲೋಕಮುಖಕ್ಕೆ ತಿಳಿದಿದ್ದೆ.
ಒಂದು ನಾರರಾಗ್ಲಿ ಪರ್ವತರಾಗ್ಲಿ ಬೇಡ, ನಮ್ಮಂತಹ ಋಷಿಗಳು ಹೋದಾಗ ಅವರನ್ನು ಗೌರವದಿಂದ ಸ್ವಾಗತಿಸಿ ಪೀಠವನ್ನಿರಿಸಿ ಪೂಜಿಸುವಂತ ದೇವೇಂದ್ರ ಇಂದಿನ ಕ್ರಮವನ್ನು ನೋಡಿದರೆ ಬಹಳ ವ್ಯತ್ಯಾಸವಾಗಿ ಕಾಣುತ್ತಾ ಇದೆ. ಏನಾಯ್ತು ಸ್ವಾಮಿ? ಗರ್ವ ಹೆಚ್ಚಿತೇನೋ ನಿನಗೆ? ನನಗೆ ಮದ ತುಂಬಿತೇನೋ? ಇಷ್ಟು ಹೊತ್ತು ಆಯ್ತು ನಾವು ಈ ನಂದದ ವದಕ್ಕೆ ಬಂದು. ಈಗ ನೀನೊಂದು ಈ ಕಾರ್ಯಕ್ರಮದ ಸಂಯೋಜಕ. ಸಂಯೋಜಕನಿಗೆ ಜವಾಬ್ದಾರಿ ಬೇಕು. ಯಾರೇ ಗೌರವಾನ್ವಿತರಾಗ್ಲಿ ಪೂಜ್ಯರಾಗ್ಲಿ ಬಂದಾಗ ಅವರನ್ನು ಸ್ವಾಗತಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ಕೆಲಸಕ್ಕೆ ಜನ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ ನಿನಗೆ? ಈಗ ನಿನಗೆ ಎಲ್ಲ ಕೆಲಸವನ್ನು ಮಾಡುವುದಕ್ಕೆ ಆಗುದಿಲ್ಲ. ಇಷ್ಟು ಹೊತ್ತಾದ್ರೂ ಕೂಡ ನಮ್ಮನ್ನು ಮಾತಾಡಿಸದೆ ತಿರಸ್ಕಾರ ಭಾವನೆಯನ್ನು ಕಾಣುತ್ತಿರುವ ಎಲ್ಲೆಲ್ಲಿಯೂ ಇಲ್ಲ. ನನಗೆ ಕಿವಿ ಕೇಳ್ತದೆ. ದೂರದಲ್ಲಿದ್ರು ನಿನ್ನ ಮಾತನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಎಂತದ್ದು ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ. ನಾವು ನಿಮಗೆ ಕರಡಿ ಹಾಗೆ ಕಾಣ್ತೇವ? ಕರಡಿ ಹಾಗೆ ಕಾಣ್ತೇವ? ದೇವ್ರೆ ಮನ್ನಿಸಬೇಕು, ಅದು ನಿಮಗೆ ಹೇಳಿದ್ದಲ್ಲ. ಯಥಾರ್ಥಕ್ಕಾದ್ರೆ ಇಂಥ ಪ್ರಕರಣದಲ್ಲಿ ಒಬ್ರು ಬರ್ತಾರೆ ಅಂತ ಆದ್ರೆ ಅದಕ್ಕೆ ಸಂಬಂಧ ಪಡದೆ ವ್ಯಕ್ತಿ ಬಂದ್ರೆ ಆಗ ಆಗುವುದು ಸಹಜ ತಾನೆ. ಈಗ ಸಂಬಂಧ ಪಡೆದವರು ಬಂದಿದ್ದಾರೆ ಅಂತ ಆದ್ರೆ ಶಿವಪೂಜೆಯಲ್ಲಿ ಕರಡಿ ಬಂದದ್ದು ಉಪಮಯ ಎನ್ನದು. ಒಂದು ಉಪಮೆ ಕೊಡುವಾಗ ಬೇರೆ ಏನೂ ಸಿಕ್ಲಿಲ್ವಾ? ನಿನಗೆಲ್ಲ ಶಬ್ದ ಭಂಡಾರಕ್ಕೆ ಬರಗಾಲ ಬಂದಿದೆಯೇನೋ? ನಮಗೆ ನಿಮ್ಮಂಥವರೇ ಕಲಿಸಿಕೊಟ್ಟ ಶಬ್ದಗಳವೆಲ್ಲ ನಮ್ಮಂಥವರ ಮೇಲೆ ಪ್ರಯೋಗ ಮಾಡೋದಾ? ಇಲ್ವಾ ಬಹಳ ದೊಡ್ಡಸ್ತಿಗೆಲ್ಲ ನಿನ್ಗೆ ಇಲ್ಲ ದೇವ್ರೆ. ಅಷ್ಟ ಸೌಭಾಗ್ಯ ನಿನ್ನಲ್ಲಿ ಇಲ್ಲಪ್ಪ. ನಿನ್ನಲ್ಲಿ ಅದೆಲ್ಲ ನೀವೇ ಕೊಟ್ಟದಲ್ಲ. ನಮ್ಮಷ್ಟು ದೊಡ್ಡಸ್ತಿಗೆ ನಿನ್ಗೆ ಎಂತ ತುಂಟ? ಖಂಡಿತ ಇಲ್ಲ. ನಾವು ಮನಸ್ಸು ಮಾಡಿದೆವು ಎಂದಾಗ ಆದ್ರೆ ನಿನ್ನಲ್ಲಿರುವ ಅಷ್ಟ ಸೌಭಾಗ್ಯದ ನಾವು ಷೋಡಶ ಸೌಭಾಗ್ಯ ನಾವು ಅದಕ್ಕಿಂತ ದುಪ್ಪಟ್ಟು ಮಾಡಬಲ್ಲ, ಸೃಷ್ಟಿ ಮಾಡಬಲ್ಲೆವು. ಹೌದಪ್ಪ, ಸಾಮರ್ಥ್ಯ ಉಂಟು. ಮುನಿದೇವು ಎಂದಾದರೆ ಬೇಡ. ಈ ಮುನಿಗಳು ನಿನ್ನ ಸ್ವರ್ಗವನ್ನು ಸುಡುಕರಿ ಮಾಡಿದವು. ಯೋಗಿನಾಂ ಕೋಪ ಚಾಂಡ. ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೋದ ಮಂಡೆ ಬಿಸಿಯಲ್ಲಿದ್ದೇವೆ. ಶ್ಲೋಕ ಕೋಪ ಬರಬಾರ್ದು ಅಂತ ಹೇಳಿದ್ರು. ಯಾರು ಚಾಂಡಾಲ್ರಿ? ಯಾರು ಹೇಳಿದ್ರು? ಎರಡರೊಳಗೆ ಇತ್ಯರ್ಥ ಆಗಿದೆ. ನಾನು ಇಲ್ಲಿಂದ ಕದರುವುದಿಲ್ಲ. ದೇವ್ರ ಕೋಪ ಬಂದ್ರೆ ಹಾಗೆ ಅಂತ ಹೇಳಿದ್ದು. ಕೋಪ ಬಂದಿದೆ ಅದು ಯಾಕೆ? ಆದ್ರೆ ನಾನು ಚಾಂಡಾಲ ಅಲ್ಲ, ಅದೊಂದು ಮಾತಿಗೆ ಹೇಳಿದ್ದು ದೇವ್ರೆ. ನಿನ್ನ ಮಾತುಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಇದು ವೇದಿಕೆಯ ಅಲ್ಲ ದೇವ್ರೆ, ತಪ್ಪಾಯ್ತು. ಮುನಿನಾಥರೇ ಮನ್ನಿಸಿ ದಯೆ ತೋರೆ, ಮುನಿನಾಥರೇ ಮನ್ನಿಸಿ ದಯೆ ಇರಿದೆ, ಪ್ರೀತಿಯು ನಿಮಗೆ ನಾನಾತಿಥ್ಯವ ಕೈವೇ, ಪ್ರೀತಿಯು ನಿಮಗೆ ಆತಿಥ್ಯವು ಕೈವೇ, ಕೃತಜ್ಞತೆಯನ್ನು ನೀಡಬೇಕು ಮುನಿನಾಥರೇ. ಮುನಿನಾಥ
ಅದೇ ಒಂದೇ ಮೇಳೋದವರ ಮುನಿಗಳು ನಾಥ ಬರ್ಲಿಕ್ಕೆ ಆರಂಭಿಸಿದ್ರ ಮುನಿ ನಾಥ. ನೀವು ಯಾಕೆ ಇಂಥ ವಿಪರೀತಾರ್ಥ ಕಲ್ಪನೆ ಮಾಡ್ತೀರಾ? ವಿಪರೀತ, ನಾವು ವಿಪರೀತಕ್ಕೆ ಮುಟ್ಟಿದ್ದೇವೆ. ಅಲ್ಲ, ಮುನಿನಾಥರು ಅಂದ್ರೆ ಒಡೆಯರು ಅಂತ. ಮುನಿ ಕುಲ ತಿಲಕರು ನೀವು. ನಿನ್ನ ವ್ಯಂಗ್ಯ ಎಲ್ಲ ಬೇಡ. ಇಲ್ಲ ದೇವ, ಈಗ ನೀನು ನನಗೆ ಎಂತದ್ದು ಮಾಡಿದ್ದಿಲ್ಲಿ? ನಾನು ನಿಮ್ಮ ಕಾಲು ಹಿಡಿದದ್ದು. ಆಗ ನಿನಗೆ ಸಂಕಟವ ಕಾಲು ಹಿಡಿಲಿಕ್ಕೆ? ನಾವಿಬ್ಬರು ಬಂದಿದ್ದೇವೆ. ಹೌದು, ಬ್ರಹ್ಮಚಾರಿಗಳು, ಹೌದು, ಸರ್ವಸಂಗ ಪರಿತ್ಯಾಗಿಗಳು, ಹೌದು, 14 ಲೋಕದ ಹಿತವನ್ನ ಬಯಸುವವರು. ಹೌದು. ಆಗ ನಮಸ್ಕಾರ. ನಿನ್ನ ಚಿಕ್ಕಪ್ಪನ ಮಕ್ಕಳ ನಾವು? ಅಲ್ಲಪ್ಪ, ನಮಸ್ಕಾರ. ನಿನ್ನ ಸ್ನೇಹಿತರು ನಾವು. ನನ್ನ ಅಪ್ಪನಿಗೆ ಸಮಾನರು ತಾವು. ಆಗ ಕಾಲು ಹಿಡಿಬೇಕಿತ್ತು. ಈಗ 100 ಬಾರಿ ಹಿಡಿತೇವೆ. ಈಗ ನೀನ್ 100 ಅಲ್ಲ 1000 ಬಾರಿ ಹಿಡಿದ್ರು ನಿನ್ನಿಂದ ಕಾಲು ಹಿಡಿಸಿಕೊಳ್ಳೋದಿಲ್ಲ. ನಾವು ಹೋಗುವುದೇ. ಓ ಮುನಿವರ್ಯ, ಅಪರಾಧವನ್ನು ಮನ್ನಿಸಿ ನನಗೆ ಸೇವಾ ಭಾಗ್ಯವನ್ನು ಒದಗಿಸುವ ದ್ವಾರ ನನ್ನನ್ನು ಪುನೀತನಾಗಿಸಬೇಕು ಅಂತ. ಇಲ್ಲ, ನಾವು ನಿಲ್ಲುವುದಿಲ್ಲ. ಯತನಿನಗೆ ಪ್ರೀತಿಯು ಸುಮಂತನಾಥನ ಪಾಮರನವರ ಸುಮನದ ನೀನು ಯಾಕೆ ಪುಣ್ಯಾತ್ಮ ಈಗ ಎದ್ದದ್ದು? ಹೇಳುವುದಕ್ಕೆ ಕಾರಣ ನೀನೇ ಆಗಿದ್ದೀಯಾ. ನಾನು ಎಬ್ಬಿಸಲಿಲ್ವಲ್ಲ. 3 ಲೋಕದ ಒಡೆಯನಿಸಿಕೊಂಡಂತ ನೀನು ಈ ಯೋಗಿಗಳಿಗೆ, ಬಡ ಯೋಗಿಗಳಿಗೆ ಅವರು ಸಿಟ್ಟಲ್ಲಿದ್ದಾರೆ. ಸಿಟ್ಟನ್ನು ತಣ್ಣಗೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಉಂಟು. ಹೌದಾ? ಹಾಗಾಗಿ ನೀನು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನೀನು ಇಷ್ಟೆಲ್ಲ ಕಾಲಿಗೆ ಬಿದ್ದಿಯಲ್ಲ. ಹೌದು. ಏನಾದ್ರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ತಾ ಉಂಟು. ಸಿಟ್ಟು ಬರುವುದು ಯಾಕೆ? ತಪ್ಪು ಮಾಡಿದಂತ ವ್ಯಕ್ತಿ ಮಾತ್ರ ಸಿಟ್ಟು ಮಾಡುವುದು. ತಪ್ಪೇ ಮಾಡುವುದಿಲ್ಲ ಅಂತ ವ್ಯಕ್ತಿ ಸಿಟ್ಟು ಯಾಕೆ ಮಾಡುವುದು? ಈಗ ಅವರನ್ನು ಬರುವುದಕ್ಕೆ ಹೇಳಿದ್ದೀಯಾ? ಅದು ಹೇಳಲಿಲ್ಲ, ಆದ್ರೂ ಹೋಗಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನೀನು ಮತ್ತೆ ಅವರನ್ನು ಸರಿಯಾಗಿ ತಿಳಿದುಕೊಂಡು ಸ್ವಾಗತಿಸಿದ್ದೀಯಾ? ಹೌದು. ಮತ್ತೆ ಬಂದಿದ್ದಾರ ಅವರು? ಸಿಟ್ಟನ್ನು ಬಿಡ್ಲಿಲ್ಲ. ಅವರು ಸಿಟ್ಟಲ್ಲಿ ಹೋಗುತ್ತೇನೆ ಅಂತ ಹೊರಟಿದ್ದಾರೆ. ಹೊರಟ್ರೆ ಏನು? ಬರುವಂತ ಸಂದರ್ಭದಲ್ಲಿ ಒಳಗೆ ಬರುವಂತ ವಿಚಾರವನ್ನು ತಿಳಿದುಕೊಳ್ಳುವುದಿಲ್ಲ. ಹೋಗುವಂತ ವಿಚಾರದ ಬಗ್ಗೆ ಮಾತನಾಡುವವರು ಇವರು. ಇವರಿಗೆ ಸ್ವಾಗತ ಯಾಕೆ? ಆಮಂತ್ರಣ ಇಲ್ಲದೆ ಬಂದಂತ ಇವರಿಗೆ ಸ್ವಾಗತ ಅಗತ್ಯ ಇಲ್ಲ. ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದೀರಲ್ಲ, ಇವರನ್ನು ಕಳಿಸು ಒಳ್ಳೇದು. ಹೋಗಲೇ ಸಿಟ್ಟು ಬಂದ್ರೆ ಪರಿಣಾಮ ಕೆಟ್ಟದಾದ್ರೆ ಏನು ಯೋಚನೆ ಮಾಡಬೇಡ. ನನ್ನ ಅಪ್ಪ ಇದ್ದಾರೆ, ಕಷ್ಟವನ್ನು ಪರಿಹಾರ ಮಾಡುವುದಕ್ಕೆ. ಏನು ಯೋಚನೆ ಮಾಡು, ಹೋಗುವರು.
ಮಾತನಾಡಬೇಡಿ ಯಾರು ಕೂಡ. ಇಲ್ಲಿ ಸ್ವಲ್ಪ ನಿಲ್ಲು. ನಿಲ್ಬೇಕಾ? ಈ ಹಾರುವರು ಹಾರ್ಲಿಕ್ಕೆ ಹೋದ್ರೆ ಹೀಗೆ ಆಗುತ್ತೆ. ಸಿಟ್ಟು ಬಂದ್ರೆ ಯೋಗಿಗಳು ಕೂಡ ಇಷ್ಟು ಅರ್ಥ ನೀವು ಮಾತಾಡಬೇಡ ನೀನು. ಅಸಂಬದ್ಧ ಪ್ರಲಾಪಿ, ಅದು ಗೊತ್ತಾಗ್ತದೆ. ಸ್ವಸ್ವರೂಪ ಜ್ಞಾನ ಇಲ್ಲದವನೇ ನಮ್ಮ ಬಗ್ಗೆ ವಿಮರ್ಶೆ ಮಾಡ್ತೇನೆ. ನೀನು ಕಾವಿ ವಸ್ತ್ರ ಹಾಕಿದವರು ಗಡ್ಡ ಬಿಟ್ಟಂತ ಕೊಟ್ಟು ವಾಸನೆ ಬರ್ತಾ ಉಂಟು. ಹೋಗು ಸ್ನಾನ ಮಾಡಿ ಬಾ. ನೀವು ಸರಿಯಾಗಿ ದೇವೇಂದ್ರನಿಗೆ ಧೈರ್ಯ ಹೇಳೋದು, ಹೋಗುವವರನ್ನು ನಿಂದು ತಡೆಯುವುದು ಯಾಕೆ? ಹೋಗುವವರು ಹೋಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವರಿಗೆ ಆಮಂತ್ರಣವನ್ನು ಕೊಟ್ಟವರು ಯಾರು ಅಂತ ಇನ್ನು ಹಣವರಕ್ಕೆ ಬೆಂಕಿ ಹಾಕ್ಲಿಕ್ಕೆ ನಮ್ಮಂತ ಋಷಿ ಮುನಿಗಳು ಯೋಗಿಗಳು ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ದು ನಮ್ಮ ಪುಣ್ಯ ಎಂಬುದಾಗಿ ಪೂರ್ಣ ಕುಂಭ ಸ್ವಾಗತದಿಂದ ಸ್ವಾಗತ ಮಾಡಿ ಪೀಠ ಹೊಂದಿತ್ತು ಪೂಜಿಸುವವರು. ಆದರೆ ನೀನು ನಮ್ಮನ್ನು ಕಡೆಗಣಿಸ್ತಾ ಇದ್ದಲ್ಲ, ನಿನ್ನ ಹಣೆ ಬರ ಯಾರಿಗೆ ಗೊತ್ತಿಲ್ಲ. ಅಪ್ಪನ ಧೈರ್ಯದಲ್ಲಿ ಮಾತಾಡುವ. ಮತ್ತೆ ನಿನಗೆ ಸ್ವಯಂ ಯಾವ ಧೈರ್ಯವು? ಸ್ವಂತ ಅಪ್ಪನ ಧೈರ್ಯದಲ್ಲಿ ಬಾಡಿಗೆಯ ಮಾತುಗಳನ್ನು ಕಟ್ಟಿಕೊಂಡು ಬಂದು ಮಾತನಾಡಿ ನಮ್ಮನ್ನು ಅವಮಾನಿಸ್ತಾ ಇದ್ದಿ. ನಮ್ಮಷ್ಟು ಚಂದದವರನ್ನ ಕರೆದು ಇಲ್ಲಿ ಒಂದು ಉಪಚಾರ ಮಾಡುವುದು ಬಿಟ್ಟು ಹೆಗ್ಗಣ ಮುಸುಡಿನವರೇ ನಿನ್ನನ್ನ ಈ ಪೀಠದಲ್ಲಿ ಅವರ ತಲೆಯಲ್ಲಿ ನಾನೇ ಚಂದ ಅಂತ. ಆ ಪೀಠದ ಮಹತ್ವ ಏನು ಅಂತ ಗೊತ್ತುಂಟ ನಿನಗೆ? ಪೀಠದ ಮಹತ್ವ ಗೊತ್ತುಂಟ ನಿನಗೆ? ಆ ಪೀಠವನ್ನು ಏರಿದ್ದು ಹೇಗಾಯ್ತು ಗೊತ್ತುಂಟ? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಮಾಣಿಕ್ಯದ ಹಿಡ್ಕೊಂಡ ಮಂಗನಿಗೆ ಮಾಣಿಕ್ಯದ ಬೆಲೆ ಗೊತ್ತುಂಟ? ಅದನ್ನು ಮೂಸ್ತದೆ, ಪೃಷ್ಠಕ್ಕೆ ತಿಕ್ಕುತ್ತದೆ, ತೆಗೆದು ಬಿಸಾಡ್ತದೆ. ಹಾಗಾಗಿ ಹೋಯ್ತು. ಹಣೆ ಬರಗೆಟ್ಟವನೇ, ನಿನ್ನ ಕತೆ ಯಾರಿಗೆ ಗೊತ್ತಿಲ್ವಾ? ನೀನು ನಿನ್ನ ಅಪ್ಪನ ಧೈರ್ಯದಲ್ಲಿ ಮಾತಾಡುದು ಅಲ್ವಾ? ಶಿವನ ಹಣೆಗಣ್ಣಿನಲ್ಲಿ ಉರಿದು ಹೋಗಿ ಮತ್ತೆ ಈಗ ಮತ್ತೆ ಹುಟ್ಟಿ ಬಂದಿದ್ದಿ. ನಮ್ಮಲ್ಲಿ ನಿನ್ನ ಬಂಡವಾಳ ಖರ್ಚು ಮಾಡಬೇಡ, ನಾವು ಮುನಿದೆವು ಎಂದಾದ್ರೆ ಈಗ ಅಲ್ಲ. ಇವನಲ್ಲಿ ಮಾತಾಡಿ ಏನು ಪ್ರಯೋಜನ? ಇವ ಕುಳಿತವಲ್ವಾ, ಇವನು ಕುಳಿತುಕೊಳ್ಳಿಸಿದವ ಹಣೆವರೆಗೆ. ಯೋಚನೆಗೆ ಬಂದದ್ದು ನೀವೇ ಕೋಪಗೊಳ್ಳುದು. ಕೋಪ ಬರುವ ಹಾಗೆ ಮಾಡಿದವನು ನೀನಾಗಿದ್ದಿ. ಇಷ್ಟೆಲ್ಲ ಪ್ರಕರಣಕ್ಕೆ ಕಾರಣ ನೀನೇ. ಅವನನ್ನು ಹೇಳುವುದಿಲ್ಲ ಅವನಿಗೆ, ಆ ಮಂಗನಂದು ಅವನಿಗೆ ಇದು ಅವನದ್ದು ತಪ್ಪಲ್ಲ, ತಪ್ಪೆಲ್ಲ ನಿನ್ನದು. ನೀನು ಯೋಚನೆ ಮಾಡಬೇಕು. ಇದು ವಸಂತೋತ್ಸವ ಅಲ್ಲ, ಇಲ್ಲಿಗೆ ಒಂದು ಅಧ್ಯಕ್ಷ ಸ್ಥಾನ ಬೇಕು. ನಿನಗೆ ಒಂದು ಅಧ್ಯಕ್ಷ ಯಾರಾಗಬೇಕು ಅಂತ ಯೋಚನೆ ಮಾಡುವಂತಹ ಶಕ್ತಿಯೇ ನಿನಗಿಲ್ಲದಾಗಿ ಹೋಯ್ತಲ್ಲ. ಒಂದು ಯಾರು ಶ್ರೇಷ್ಠ ವ್ಯಕ್ತಿಗಳಿದ್ದಾರೋ, ಪ್ರಪಂಚದಲ್ಲಿ ಕಾಣಿಸಿಕೊಂಡವರು ಯಾರಿದ್ದಾರೋ, ಯೋಗ್ಯತಾವಂತರಿದ್ದಾರೆ ನಮ್ಮಂಥವು ಋಷಿ ಮುನಿಗಳು, ಲೋಕ ಸಂಚಾರ ಮಾಡುವವರು. ಇನ್ನೊಮ್ಮೆ ಮಾಡುವಾಗ ಅಲ್ಲ, ಇವನನ್ನು ಪೀಠದಲ್ಲಿ ಕುಳ್ಳಿರಿಸಿದ್ಯಲ್ಲ, ಒಂದು ಸ್ವಸ್ವರೂಪ ಜ್ಞಾನ ಬೇಕು. ಅವನಾದ್ರೂ ಯೋಚನೆ ಮಾಡಬೇಕಿತ್ತು. ಈ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ನಾನು ಯೋಗ್ಯನೇ ಎಂಬುದಾಗಿ. ಇದು ಹೇಗಾಯ್ತು ಗೊತ್ತಾ? ಪಲ್ಲಕ್ಕಿಯಲ್ಲಿ ಶ್ವಾನವೊಂದನ್ನು ಕುಳ್ಳಿರಿಸಿದ ಹಾಗಾಗಿದೆ. ಅದರ ಬೆಲೆ ಏನು ಅಂತ ಅವನಿಗೆ ಗೊತ್ತಿಲ್ಲ. ಕೆಳಗೆ ಹಾರ್ತದೆ. ಅದು ನೀನೇ ಹೇಳಿದ್ಯಲ್ಲ,
ಆ ಮಾಣಿಕ್ಯವೊಂದನ್ನು ಕೋತಿಗೆ ಕೊಟ್ಟದ್ದು ನೀನು ಹೇಳಿ ಹಾಗೆ ಆಘ್ರಾಣಿಸದೆ ಆ ಬಳಿಕ ದೂರಕ್ಕೆ ಬಿಸಾಡ್ತದೆ. ಇವ ಒಂದು ಕೋತಿ ಇದ್ದಾಗೆ, ನಮ್ಮಂತ ನಾವೆಲ್ಲ ಮಾಣಿಕ್ಯ ಇದ್ದಾಗೆ ಇವ ಕೋತಿ. ಅತಿ ವಿನಯ ಧೂರ್ತ ಲಕ್ಷಣ ನಿನ್ನದು. ಕೈ ಮುಗಿತೀಯಲ್ಲ ದೇವ್ರ ಬೇಡ, ಶಾಪ ಒಂದು ಕೊಡಬೇಡಿ. ನಾನು ಶಾಪ ಪಡೆಯುವಷ್ಟು ಪಾಪಿ. ಅವನಿಗೆ ಶಾಪ ಕೊಟ್ರೆ ನಾವು ಇಷ್ಟು ವರ್ಷ ತಪಸ್ಸು ಮಾಡಿದ ಫಲ ಎಲ್ಲ ನಾಶ ಆಗ್ತದೆ. ಈಗ ನಾರದರೆ ಅದು ಆಗ ನಿಲ್ಲಿಸಿದ್ದಿಲ್ಲ ನೀವು. ನಾನದು ಮಾಣಿಕ್ಯದ ವಿಷಯ ಹೇಳಿದೆ. ಮಂಗನಿಗೆ ಆ ಗೊತ್ತಿಲ್ಲ. ನನ್ನನ್ನು ಮಂಗ ಮಾಡಿದ. ಮಂಗ ಅವ. ನೀನು ಅವನಿಗೆ ಪೀಠ ಕೊಟ್ಟಿರಲ್ಲ. ಈಗ ಮಂದಾರ ಮಾಲಿಕೆಯನ್ನ ಕರಡಿಯ ಕೈಗೆ ಕೊಟ್ಟರೆ ಏನಾಗುತ್ತದೆ? ಕೊಡಬಾರದು, ಕೊಟ್ರೆ ಹಾಳಾಗುತ್ತದೆ. ನೀನು ಕೊಟ್ಟಿದ್ಯಲ್ಲ ಈಗ. ಎಲ್ಲಿ ಅಲ್ಲಿ ಕರಡಿ, ಇದು ಇಲ್ಲಿ ಕರಡಿಯ ಕೈಗೆ ಮಂದಾರ ಮಾಲಿಕೆ ಅಂತದ್ದು ಬಾಲ. ಹೌದು, ಬಾಲ ಅಂದ್ರೆ ನನ್ನ ಮಗ ಅಂತ. ಅವನನ್ನು ಕರೆದು ಮಂದಾರ ಮಾಲಿಕೆ ತರಿಸಿದೆಯಾ? ಜಯಂತನನ್ನು ಆಗ ಅವನ ಕೊರಳಿಗೆ ಹಾಕಿಸಿದೆಯಾ? ಹೌದು. ಅಧ್ಯಕ್ಷರಿಗೊಂದು ಮಾಲಾರ್ಪಣೆ ಹಾಕುದು ಕ್ರಮ ಅಲ್ವ? ನಿನ್ನ ಬಾಲವನ್ನು ಮಾಲೆ ತಂದು ಕೊಡ್ಲಿಕ್ಕೆ ಅದನ್ನು ನೀನು ಆ ಬಲ್ಲೂಕದ ಕೊರಳಿಗೆ ಹಾಕಲಿಕ್ಕೆ ಹೇಳದ. ನಾನು ನಿನ್ನಲ್ಲಿ ಮಾತನ್ನು ಬಾಡಿಗೆಗೆ ತಕೊಂಡು ಮಾತಾಡೋದಲ್ಲ. ಈಗ ಮಾತಾಡೋದ ನನ್ನ ನಾಲಿಗೆಯನ್ನ ಯಾಕೆ ಅಟ್ಟದಲ್ಲಿ ಇಡ್ಲಿಕ್ಕೆ? ಅದು ಆಯ್ತು, ನೀವು ಎಷ್ಟು ಬೇಕಿದ್ರು ಹೇಳಿ, ನಾನು ಕೇಳ್ತೇನೆ. ನೀನು ಹೇಳಿದಾಗ ಹೇಳಲಿಕ್ಕಿರುವವರಲ್ಲ. ನೀನು ಹೇಳಿದಾಗೆಲ್ಲ ಹೇಳಲಿಕ್ಕಿರುವವರಲ್ಲ ನಾವು. ಚಕ್ಕಿ ನಾನು ಏನು ಮಾಡಬೇಕು ಹೇಳಿ? ಈ ಅವ್ಯವಸ್ಥೆಯ ಆಗರವಾಗಿರುವ ನಿನ್ನ ಇದೆಂತವನ ನಂದನವನ. ನಂದನವನದಲ್ಲಿ ಅವ್ಯವಸ್ಥೆಯ ಮತ್ತೆ ಅಲ್ಲ, ಅವನ್ನ ಮಗನ ಹೆಸರಿಗೆ ಮಾಡಿ ಹಾಕಿದ್ದಾನಿವ. ಎಷ್ಟು ಸ್ವಾರ್ಥಿ ಇವ. ನಂದನವನ. ನಂದನ ಯಾರು ಇವನಿಗೆ? ಬಾಲ. ಅದು ಆನಂದದಾಯಕವಾದ್ದು ಅನ್ನುವ ಅರ್ಥದಲ್ಲಿ ನಂದನವನ ಎಲ್ಲ ನಿನ್ನಲ್ಲಿ ಉಂಟು. ಆದ್ರೆ ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ? ಸಮುದ್ರದಲ್ಲಿ ಎಷ್ಟು ನೀರಿದ್ದರೆ ಏನು ಫಲ? ಕುಡಿಲಿಕ್ಕೆ ಆಗದ ನಾನು. ಅದು ಉಪ್ಪು ನೀರು. ಉಪ್ಪು ನೀರು. ಹಾಗೆ ನಿನ್ನಲ್ಲಿ ಇಷ್ಟು ಸಂಪತ್ತುಂಟು, ಅಷ್ಟ ಸೌಭಾಗ್ಯಗಳುಂಟು, ಎಲ್ಲ ಉಂಟು, ಆದ್ರೂ ಏನಿಲ್ಲ. ಅದವನ ಹಾಗೆ ವ್ಯವಹರಿಸಿದ ನಿನ್ನಲ್ಲಿ ನನಗೇನೇನು ಬುದ್ಧಿ ಇಲ್ಲ. ಇನ್ನು ಒಪ್ಪಿಕೊಳ್ತೇನೆ. ಆಗ ಬಹಳ ದೊಡ್ಡ ದೊಡ್ಡ ಮಾತಾಡಿದ. ನನ್ನದು ಸರ್ವ ಅಪರಾಧ. ಅಪರಾಧ ಆಯ್ತಾ? ನಾವು ಹೇಳಿದ್ದು ಏನು ಅಂತ ಅರ್ಥ ಆಯ್ತಲ್ಲ? ಅದು ಗೊತ್ತಾಗಿದೆ. ಅವನಿಗೆ ಗೊತ್ತಾಗ್ತದೆ. ನಾವು ಮಾಣಿಕ್ಯ ಮಂದಾರ ಮಾಲಿಕೆ. ಮಂಗ. ಇದು ಮಂದಾರ ಮಾಲಿಕೆ, ಇದು ಮಾಣಿಕ್ಯ, ಅದು ಮಂಗ, ಅವ ಮಂಗ, ಅವ ಕರಡಿ. ಕರಡಿ ಅಂತ ಹೌದೌದು. ದೊಡ್ಡ ವಿಷಯ ಅಲ್ಲ ಇದು, ಯಾವುದು ನನಗೆ ಸಂಬಂಧಿಸಿದ್ದಲ್ಲ. ಹಾಗಾಗಿ ನನ್ನನ್ನು ಆಶೀರ್ವದಿಸುವುದಕ್ಕಾಗಿ ನೀವು ಇರಬೇಕು. ಇರುವುದು ಇನ್ನು ಎಲ್ಲಿಗೆ ಇರುವುದು? ಇವತ್ತು ಕೊಡುವ ಆಶೀರ್ವಾದವನ್ನ ತಡೆ ಹಿಡಿಯಲಾಗಿದೆ. ಇನ್ನು ನಮಗೆ ಮನಸ್ಸು ನಮಗೆ ಎಲ್ಲಿ ಗೌರವ ಇಲ್ವೋ, ಪ್ರಾಶಸ್ತ್ಯ ಇಲ್ವೋ, ಆ ಸ್ಥಳದಲ್ಲಿ ನಾವು ನಿಲ್ಲುವವರಲ್ಲ. ನಾವು ಸ್ವಾಭಿಮಾನಿಗಳು. ನನಗಿಲ್ಲ ಅಂತ ಹೇಳುದು. ನಮ್ಮ ಸ್ವಾಭಿಮಾನಕ್ಕಾಗಿ ನಿನ್ನ ಈ ಎಲ್ಲ ಉಪಚಾರಗಳನ್ನ ತಿರಸ್ಕರಿಸಿ ಈ ಕ್ಷಣವೇ ಸಮತ್ಯಾಗ ಹೋಗೋವೆ. ಬಲ್ಲೂಕ ನೀವೊಬ್ಬರಾದ್ರೂ ನಿಲ್ತೀರ?
ಆವೇಶ ತೋರಿಸ್ತೀಯಲ್ಲ, ನನಗೆ ಮರ್ಯಾದೆ ಉಂಟು. ನಾನು ಮಂಗಲ್ಲ ಆಯ್ತಾ, ನಮಗೆ ಯಾವುದೂ ಇಲ್ಲ. ನಾನು ಕರಡಿ ಅಲ್ಲ ಆಯ್ತಾ. ಮಂಗನ ಮುಸುಡಿನವನೇ ಮೊದಲು ಇದು ಯಾವ ಪ್ರಾರಂಭ ಇದು? ಮುದಮೋ ಕೆಡಿಸುವ ಈ ಕಾರ್ಯಕ್ರಮವನ್ನ ಮುದಮೋ ಕೆಡಿಸುತ್ತ ಹೋದರತೆ ಮುನೀಂದ್ರರು ವಿಧಿಸಿದ ಹಾ ದುರ್ವಿಧಿ ಎಂತೆನುದ ಸುರೇಂದ್ರ ಮರುಗಿದ ಎಂಥ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾವೆಲ್ಲ ಇದ್ದವರು. ಇದ್ದಕ್ಕಿದ್ದಂತೆ ಒಳ್ಳೆ ಕಾರ್ಯಕ್ರಮ ಆಗುವಾಗ ದೊಡ್ಡ ಮಳೆ ಬಂದ ಹಾಗೆ ಇವರು ಬಂದರು, ಎಲ್ಲ ಕೊಚ್ಚಿಕೊಂಡು ಹೋದ ಹಾಗೆ. ಇಲ್ಲದೆ ಇದ್ದರೆ ಇಂಥ ಮುನಿಗಳು ಇಂಥ ಕಾರ್ಯಕ್ರಮಕ್ಕೆ ಬಂದು ಈ ರೀತಿ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸುವುದು ಏನು ಅರ್ಥ ಇದರದ್ದು? ಇವರು ಹಾಗಿದ್ರೆ ಕಾರ್ಯಕ್ರಮ ಹಾಳು ಮಾಡಲಿಕ್ಕೆ ಬಂದದ್ದ? ಇವರನ್ನು ದೂರಿ ಪ್ರಯೋಜನ ಇಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು? ಬಹುಶಃ ನನ್ನ ಪ್ರಾರಬ್ಧ ಇದು. ಯಾರನ್ನು ದೂರಿ ಏನು ಪ್ರಯೋಜನ? ಯೋಗಿ ಜನಗಳೆಲ್ಲ ನೋಡೆ ಹೇಗೆ ತೆಗಲು ತೆಗೆದು ರೋಡೆ ಯೋಗಿ ಜನಗಳೆಲ್ಲ ನೋಡೆ ಹೀಗೆ ತೆಗಲು ತೆಗೆದು ರೋಡೆ ನಾಗರದರೆ ಬರಿದೆ ಮನದಿ ನಿನಗಿರುತ್ತೋ ಮರುಗ ಬಗುದೇ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಈಗ ಕಾರ್ಯಕ್ರಮ ಮಾಡಿದೆವು ಕೂಡ ಇಂಥವರು ಅದೆಷ್ಟೋ ಮಂದಿ ಬರ್ತಾರ ಹಾಳು ಮಾಡುವುದಕ್ಕೆ. ಯಾಕೆ? ಇಂಥವರಿಗೆ ಉದ್ಯೋಗವೇ ಹಾಳು ಮಾಡುವುದು ಒಂದು ಕಾರ್ಯಕ್ರಮವನ್ನು. ಹಾಗಂತ ಇಷ್ಟು ಜನ ಸೇರಿದ್ದಾರೆ, ನಮ್ಮವರೆಲ್ಲ ಸಂತೋಷದಲ್ಲಿದ್ದರು, ನಿಜ ಆನಂದವನ್ನು ಅನುಭವಿಸಿಕೊಂಡಿದ್ದರು. ಆದ್ರೆ ಈ ಋಷಿಗಳು ಬಂದು ಇಂಥ ಕಾರ್ಯಕ್ರಮವನ್ನು ಹಾಳು ಮಾಡಿದ್ರಲ್ಲ, ಎಲ್ಲ ಕೆಡಿಸಿ ಹೋದ್ರಲ್ಲ. ನೀನು ದುಃಖಿಸುತ್ತಾ ಇದ್ದೀಯಾ? ಮತ್ತೇನು ಮಾಡಬೇಕು? ನಿನ್ನ ಜೊತೆಗೆ ನನ್ನನ್ನು ಕೂಡ ವಿರೋಧಿಸಿಕೊಂಡಿದ್ದಾರೆ. ನಿನ್ನನ್ನು ಮಂಗ ಮತ್ತು ಕರಡಿ ಅಂತ ಹೋಲಿಸ್ತಾರೆ ಅವರು. ಇಂಥ ವೇದಿಕೆಯಲ್ಲಿ ಅಂತ ಮಾತನ್ನು ಹೇಳಿದ್ರು ಅಂತ ಅದು ನನ್ನ ಮನಸ್ಸಿಗೆ ಕೂಡ ನೋವಾಗಿದೆ. ನಿನಗೂ ಅಪಮಾನವೇ? ಹಾಗಂತ ಅದು ನನ್ನ ಮುಂದೆ ಸಾಕ್ಷಿಯಾಗಿ ಆಯಿತಲ್ಲ ಅಂತ ನನಗೆ ಬೇಸರ. ಯೋಚಿಸಬೇಡಯ್ಯ, ನಾನು ಬಿಡ್ತೇನೆ ಅಂತ ಭಾವಿಸಿದ್ಯಾ? ನನ್ನನ್ನು ವಿಧ ವಿಧವಾಗಿ ನಿಂದಿಸಿದ್ದಾರೆ, ನನಗೆ ಅವಮಾನವನ್ನು ಮಾಡಿದ್ದಾರೆ. ಹಾಗಂತ ಅವರನ್ನು ಕೂಡ ನಾನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿಕೊಳ್ಬೇಡ. ಏನ್ ಮಾಡ್ತೀಯ? ತಪ್ಪು ಮಾಡಿದಂತ ವ್ಯಕ್ತಿಯಾಗಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದು ಯಾರೇ ಆಗಲಿ, ಋಷಿ ಮುನಿಗಳೇ ಆಗಲಿ. ಹಾಗಂತ ಅವ್ರು ಹೇಳಿದ್ದೇನು, ಮಂಗನ ಮುಖ ಕರಡಿಯ ಮುಖ ಎಂಬುದಾಗಿ ಹೇಳಿದ್ರಲ್ಲ, ಇದೇ ದಾರಿ ಅವರಿಗೆ ಇನ್ನು ಮುಂದೆ ಏನು ಮಾಡ್ತಾರೆ ಗೊತ್ತಾ?
ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಅವರು ಬರಬೇಕು. ಅವರ ಮುಖವನ್ನು ಒಬ್ಬನ ಮುಖ ಮಂಗ, ಇನ್ನೊಬ್ಬನ ಮುಖ ಕರಡಿ ಹಾಗೆ ನಾನು ಮಾಡದಿದ್ದರೆ ನಾನು ಮಾಡುತ್ತೇನೆ ಅಲ್ಲ. ನಿರೀಕ್ಷೆಯಲ್ಲಿರು. ಅವರು ಅಷ್ಟು ಮಾಡಿ ಹೋದ್ರು. ನೀನೀಗ ಪ್ರತಿಜ್ಞಾಬದ್ಧನಾಗಿದ್ದಿ. ಒಟ್ಟಿನಲ್ಲಿ ನನಗೇನು ಉಭಯ ಸಂಕಟ ಬಲ್ಲಿರ. ಬಿಸಿ ತುಪ್ಪ ನುಂಗಿದ್ರೆ ಗಂಟ್ಲು ಸುಡ್ತದೆ, ಉಗುಳಿದ್ರೆ ಹಾಳಾಗಿ ಹೋಗ್ತದೆ. ಅಂತ ಸ್ಥಿತಿ ಈ ವ್ಯವಸ್ಥಾಪಕನಾದ ಯಜಮಾನದ್ದು. ಯಾರೇ ಆಗಲಿ ಕಾರ್ಯಕ್ರಮದ ಹೊಣೆಗಾರಿಕೆ ಉಳ್ಳವನಿಗೆ ಎಷ್ಟು ದೊಡ್ಡ ತಲೆಬಿಸಿ ಇರ್ತದೆ ಅಂತ ಈ ಪ್ರಸಂಗದ ದೇವೇಂದ್ರನ ನೋಡಿ ಮುಂದಿನವರು ತಿಳ್ಕೊಳ್ಳಿ. ಇನ್ನು ಮುಂದೆ ಆದ್ರೂ ಕಾರ್ಯಕ್ರಮ ಸಾಗಲಿ. ಹೋಗುವ. ಇಷ್ಟು ಬೇಗ ನನ್ನ ಕೈಗೆ ಸಿಗ್ತಾನೆಂದು ನಾನು ಭಾವಿಸಿಕೊಂಡವಲ್ಲ. ಬಹಳಷ್ಟು ಮಾತನಾಡಿದ್ದಾನೆ, ಬಹಳಷ್ಟು ಗೌರವದಲ್ಲಿ ಭಕ್ತಿಯಲ್ಲಿದ್ದಾನೆ. ಇವನ ಭಕ್ತಿ ಏನೆಂಬುದು ಲೋಕ ತಿಳಿಯಬೇಕು, ಇವನ ಮನಸ್ಸು ಏನೆಂಬುದು ಲೋಕ ತಿಳಿಯಬೇಕು. ಅದಕ್ಕಾಗಿ ಸರಿಯಾದಂತಹ ಪಾಠವನ್ನು ಕಲಿಸುತ್ತೇನೆ. ಮನವೇನಿದೋ
ನಮೋ ನಾರಾಯಣ ಈಗ ಅಲ್ಲಿಗೆ ನಿಂತಿದೆ. ಇಷ್ಟರವರೆಗೆ ಬಾಯಿಯಲ್ಲಿ ಹೊರಳುತ್ತಿದ್ದಂತಹ ಶಬ್ದ ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ ಎಂಬುದಾಗಿ. ಆದರೆ ಇಂದು ಸ್ವಾಮಿ ನನ್ನ ಕೈಯಲ್ಲಿರುವುದೆಲ್ಲಿ ಬಿತ್ತು? ಎಂತದಿತ್ತು? ಜಪಸಾರ. ಇದು ಜಾರಿದ್ದೇ ಗೊತ್ತಾಗ್ಲಿಲ್ಲ. ಅದೇನು? ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಈ ಅಯೋಧ್ಯೆಗೆ ಬಂದವ, ಅಯೋಧ್ಯೆಯ ಅಧಿಕಾರಿ ಅಂಬರೀಷ, ಅವನ ಯೋಗಕ್ಷೇಮವನ್ನು ವಿಚಾರಿಸಬೇಕು ಅಂತ ನಾನು ಇಲ್ಲಿಗೆ ಬಂದದ್ದು. ಆ ಹೊತ್ತಿಗೆ ಅಂಬರೀಷನ ಮಗಳು ಶ್ರೀಮತಿ ದೇವರ ಪೂಜೆಯಲ್ಲಿ ತೊಡಗಿದ್ಲು. ಅವಳು ಪೂಜೆ ಮಾಡ್ತಾ ಇರುವಾಗ ನಾನು ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದೆ. ಆ ಹೊತ್ತಿಗೆ ಏನಾಯ್ತು ಗೊತ್ತಿಲ್ಲ, ಪಠನ್ ಜಾರಿ ಕೆಳಗೆ ಬಿದ್ದಿದೆ. ಮನ ಪರಿವರ್ತನೆಯಾಗಿದೆ. ಯಾಕೆ ಹೀಗಾಯಿತು? ಇಷ್ಟರವರೆಗೆ ನಾರದ ಲೋಕ ಸಂಚಾರವನ್ನು ಮಾಡುತ್ತಾ ಇದ್ದವನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ದುಡಿತಾ ಇದ್ದವ. ಈಗ ಯೋಚನೆ ಬಂದಿದೆ, ಲೋಕ ಕಲ್ಯಾಣ ಬೇಡ, ನನಗೊಂದು ಕಲ್ಯಾಣ ಆಗಬೇಕು ಅಂತ. ಇಷ್ಟರವರೆಗೆ ಇಂಥ ಭಾವನೆ ಬರುವಂತ ಈ ನಾರದನಿಗೆ ಯಾರಾದರೂ ಲೋಕದ ಜನರು ನಾರದನಿಗೆ ಮದುವೆ ಆಗಬೇಕು ಅಂತ ಆಸೆ ಆಗಿದೆ ಅಂತ ಹೇಳಿದ್ರೆ ಕಲ್ಲು ಹೊಡೆದು ಕೊಲ್ಲಿಕ್ಕಿಲ್ಲ ನನ್ನ. ಹೌದು ಸ್ವಾಮಿ, ಅವರು ಕೊಳ್ತಾರೆ, ನನ್ನ ಮನಸ್ಸು ಕೇಳಬೇಕೆ? ಮನಸ್ಸೇ ಕೇಳ್ತಾ ಇಲ್ಲ. ತವಕ ತವಕ. ಶ್ರೀಮತಿ ನನಗೆ ಬೇಕು, ಅವಳನ್ನು ಮದುವೆಯಾಗಬೇಕು, ನನ್ನವಳಾಗಬೇಕು, ಅವಳ ಕೈ ಹಿಡಿಬೇಕು, ಅವಳ ಸುಖವನ್ನು ಅನುಭವಿಸಬೇಕು ಅಂತ ಈ ನಾರದನಿಗೆ ವ್ಯಕ್ತವಾಗಿದೆ. ನಾನೇ ಇಲ್ಲಿ ಚಡಪಡಿಸ್ತಾ ಇದ್ರೆ ಮದುವೆ ಆಗುತ್ತದಾ? ಬೇಡ. ಕೇಳಬೇಕಾದವರಲ್ಲೇ ಕೇಳ್ತೇನೆ. ನೇರವಾಗಿ ಅಂಬರೀಷನ ಬಳಿಗೆ ಹೋಗ್ತೇನೆ. ಭೂಮಿ ಪಾಲಕ ನಿಲಿದಾಸನ ಸ್ವರುಚರ ಮಹಿಮಾಕರ ಋಷಿವರನ ಇದಿಗೊಂಡು ಪೀಠದಿ ಪೂಜಿಸುತ್ತ ಕೈ ಮುಗಿದುಕೊಂಡೆ. ಒಳ್ಳೇದಾಗ್ಲಿ, ನನಗೆ ಕೊಡಿ. ಒಳ್ಳೇದಾಗ್ಲಿ ಸ್ವಾಮಿ. ಅಯೋಧ್ಯೆಯ ಧರ್ಮ ಸಿಂಹಾಸನದಲ್ಲಿ ಕುಳಿತಿರುವಂತಹ ವೇಳೆಯಲ್ಲಿ
ಸುಶ್ರಾವ್ಯವಾದಂತಹ ವೀಣಾಗಾಯನ ಯಾರು ಅಂತ ತಿಳ್ಕೊಳ್ಳುವುದಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಇದ್ರೆ ಅದು ನಿಮ್ಮದು ಮಾತ್ರ. ಹಾಗಾಗಿ ಪೀಠದಿಂದ ಎದ್ದು ಬಂದು ಎದುರುಗೊಂಡೆ ಸ್ವಾಮಿ ಕರೆತಂದು ನಿಮಗೆ ಯಾವ ಪೀಠ ಕೊಡುವುದು ಹೀಗೆ ಆಲೋಚನೆ ಮಾಡಿದ್ರೆ ನಿಮಗೆ ಸರಿಯಾದ ಪೀಠ ನಮ್ಮ ಅರಮನೆಯಲ್ಲೇ ಇಲ್ಲ. ಯಾವುದನ್ನು ನಾವು ಬಯಸುವವರು ಅಲ್ಲ. ಹಾಗೆಂದು ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಆಗಬೇಕು ಎನ್ನುವ ದೃಷ್ಟಿಯಲ್ಲೇ ನನ್ನ ಸಿಂಹಾಸನದಲ್ಲೇ ನಿಮ್ಮನ್ನು ಕುಳ್ಳಿರಿಸಿದೆ. ಸಂತೋಷ ಆಯ್ತು. ಇದರಿಂದ ನಾನು ಧನ್ಯನಾದೆ. ಆಯ್ತಪ್ಪ, ನಮ್ಮ ಅಯೋಧ್ಯ ಪಾವನವಾಯಿತು. ಸಾಕಪ್ಪ ನನ್ನ ಪ್ರಜಾಜನರು ಪುನೀತರಾದರು. ಇರಲಿ, ಪುನೀತವಾಯಿತು. ಪುನೀತ ಯಾವ ಎಂತದು ಎಂತ ಹೇಳಿದ್ದು? ನಾನು ಹೇಳಿದ್ದೆಲ್ಲ ಮುಗಿಯಿತು. ಮುಗಿಯಿತಾ? ಅದು ಮುಂದುವರಿಲಿ. ಸ್ವಾಮಿ, ನಿಮ್ಮ ಆಗಮನದಿಂದಲಾಗಿ ಸಂತೋಷಗೊಂಡವರು ನೋಡಿ ನಮ್ಮ ಪ್ರಜಾಜನರೆಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲರಿಗೂ ಸಂತೋಷ ಆಗ್ಬೇಕು. ಹೌದು, ನನಗೂ ಸಂತೋಷ ಆಗ್ಬೇಕು. ಅಲ್ಲ, ನೀವು ಈಗ ನಿಂತಲ್ಲಿ ನಿಲ್ಲುವುದಿಲ್ಲ ಅಲ್ಲ? ಹೌದು. ಸ್ವಾಮಿ, ಈಗ ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಈಗ ನಾರದ ಮಹರ್ಷಿಗಳು ನಮ್ಮಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನೀವು ಬರ್ತೀರಾ? ನೀವು ಕೂತುಕೊಳ್ಳಿ. ಬರ್ಬೇಕು ಅಂತ ಹೇಳಿದ್ರೆ ಬರ್ತೀರಾ? ಬರೋದಿಲ್ಲ. ಬರ್ಬಾರ್ದು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗದೆ ಇರುವುದು ಇಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುತ್ತಾ ಲೋಕದ ಕ್ಷೇಮವನ್ನು, ಲೋಕದ ಕಲ್ಯಾಣವನ್ನು ಬಯಸುವವರು ನೀವು. ಆದ್ರೆ ಒಂದು, ಈಗ 3 ಲೋಕದಲ್ಲಿ 3 ಗಳಿಗೆಯಲ್ಲಿ 3 ಲೋಕವನ್ನು ತಿರುಗುವ. ಈಗ ಒಂದು ತೀರ್ಮಾನ ಮಾಡಿದ್ದೇನೆ, 3 ಗಳಿಗೆ ಇಲ್ಲೇ ನಿಲ್ಲುವುದು ಅಂತ. 3 ಗಳಿಗೆಲ್ಲ 3 ವರ್ಷ ಬೇಕಿದ್ರು ಇಲ್ಲೇ ನಿಲ್ಲಿ, ನನ್ನದು ಆಕ್ಷೇಪ. ಅದೇ ಬೇಕಾದ ನನಗೆ. ಆದ್ರೆ ನಿಮ್ಮೊಂದು ಕರ್ತವ್ಯ ಅಲ್ವಾ ಅದು? ಕರ್ತವ್ಯಕ್ಕೆ ಬೆಂಕಿ ಬಿಟ್ಟಿದೆ. ನಿಮ್ಮಂತವ್ರು ಹಾಗೆ ಹೇಳಬಾರದು. ಇರಲಿ, ನಮಗದು ಆಕ್ಷೇಪ ಅಲ್ಲ. ಸ್ವಾಮಿ, ಬಂದಾಗ ನಿಮ್ಮನ್ನು ಯಥಾಸಾಧ್ಯ ಉಪಚರಿಸಿ ಸಂತೋಷ ಆಯ್ತಪ್ಪ. ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಬೆಳಗಬೇಕಂತ ಉಂಟು. ಬೇಡ, ಈಗೆಲ್ಲ ಕೆಲಸ ಮುಗಿಲಿ, ಆಮೇಲೆ ಮಂಗಳಾರತಿ ಮಾಡುವ. ಆಯ್ತು, ನೀವು ಹೇಳಿದ ಹಾಗೆ ಒಂದು ಕುಶಲ ಪ್ರಶ್ನೆ ಸ್ವಾಮಿ. ಏನು ಮಹಾರಾಜ? ಯಾವ ಕಡೆಯಿಂದ ಬಂದಿದ್ದೀರಿ? ಇಲ್ಲಿಗೆ ಬಂದದ್ದು ಹೌದು, ಆದ್ರೆ ಅದಕ್ಕೊಂದು ಉದ್ದೇಶ ಇರ್ಬೇಕು. ಮುಂದೆ ಹೋಗುವ ಗುರಿ ಯಾವುದು? ಮುಂದೆ ಹೋಗ್ಲಿಕ್ಕೆ ಇಲ್ಲ, ಎಲ್ಲ ಇಲ್ಲಿ. ಮುಂದೆ ಹೋಗ್ಲಿಕ್ಕಿಲ್ಲ. ನೀನ್ ಹೇಳಿದಲ್ಲ 3 ವರ್ಷ ನಿಲ್ಲುವುದು ತೊಂದರೆ ಇಲ್ಲ ಅಂತ. 3 ಅಲ್ಲ 300 ವರ್ಷ ನಿಲ್ಲಿ. ಇಲ್ಲೇ ಮನೆ ಮಾಡುವಂತ ಯೋಚನೆ ಮಾಡಿದ್ದೇನೆ. ಹಾಗಾಗಿ ಬಂದ ಉದ್ದೇಶವನ್ನು ತಿಳಿಸ್ತೀರ ಸ್ವಾಮಿ? ಮಹಾರಾಜ, ನುಡಿದಿಟ್ಟವಿತ್ತು ತಟ್ಟೆಯನ್ನ ತುಟ್ಟೆಯನು, ನುಡಿದಿಟ್ಟವಿತ್ತು ನೆಲ್ಲ ತಟ್ಟೆಯನ್ನ ತುಟ್ಟೆಯನು, ಕೊಡುವನ ಚಂಚಲ ಕಡೆ ಕಡೆಯ, ಕೊಡುವನ ಚಂಚಲ ಕಡೆ ಕಡೆಯ. ಎಂತ ಉತ್ಸಾಹ ಸ್ವಾಮಿ ನಿಮಗೆ. ಮತ್ತೆ ಈಗ ಬಾರದ ಉತ್ಸವ ಯಾವಾಗ ಬರುದು? ಉಲ್ಲಾಸದಲ್ಲಿ ಗೊತ್ತಾಗ್ತದೆ. ಈಗ ನಾನು ಮೊದಲು ಹೇಗಿದ್ದೆ, ಈಗ ಹೇಗಿದ್ದೇನೆ, ನಿನಗೆ ಯೋಚನೆಗೆ ಬರಬಹುದು. ಬಂದಿದೆ. ಯಾಕಂದ್ರೆ ಮೊದಲೆಲ್ಲ ಮಾತಿಗೂ ನಾರಾಯಣ 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 ಅಂತ ಹೇಳ್ತಾ ಇದ್ದೆ. ಇನ್ನು ನೀನೇ ಹೇಳ್ಬೇಕಷ್ಟೇ ನಾರಾಯಣ ನಾರಾಯಣ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ನಾನು ಅವನ ಬಾಜಕ ಸ್ವಾಮಿ. ಇದು ನನ್ನಲ್ಲಿ ಈಗ ವ್ಯತ್ಯಾಸ ಕಾಣ್ತಾ ಉಂಟು, ಹೌದು. ಮೊದಲಿನದಕ್ಕೂ ಈಗಿನಕ್ಕೂ. ಅಂದ್ರೆ ಮುಖದಲ್ಲೊಂದು ಹೊಸ ಕಾಳೆ. ಕಳೆ ಇನ್ನೂ ಕಳೆ ಬರ್ತದೆ. ಹೌದಾ? ಹೌದು. ಆ ಕಳೆ ಬರಬೇಕಿದ್ರೆ ನೀನು ಮನಸ್ಸು ಮಾಡಬೇಕು. ನಮ್ಮಿಂದ ಯಾವ ಸೇವೆ ಆಗಬೇಕು ಹ. ಹೇಳಿದ್ರೆ ಸಾಕು, ಪುರ ಜನರ ಸಹಿತವಾಗಿ ಬಂದು ಸೇವೆ. 100 ಜನರು ನನಗೆ ಬರುವುದು ಬೇಡ, ಒಬ್ಬರೇ ಬಂದರೆ ಸಾಕು. ಈಗ ನಾನು ಒಬ್ಬ ಸಾಕ? ನೀನಲ್ಲ ಅಂದ್ರೆ ಮಹಾರಾಜ ನೋಡು, ಇಷ್ಟರವರೆಗೆ ನಾರದ ಅಂತ ಹೇಳಿದ್ರೆ ಶ್ರೀಹರಿಯ ನಾಮವನ್ನು ಉಚ್ಚರಿಸುತ್ತಾ ಲೋಕವನ್ನು ಸಂಚರಿಸುತ್ತಾ ಸಕಲರ ಏಳಿಗಾಗಿ ಬಯಸುವನ್ನು ಯಾರು ಅಂತ ಕೇಳಿದ್ರೆ ಈ ನಾರದ.
ನಾರದ ಮಹರ್ಷಿಗಳು. ಹೌದೌದು. ಆದ್ರೆ ಲೋಕದ ಕಲ್ಯಾಣ ಇಷ್ಟರವರೆಗೆ ಬಯಸ್ತಾ ಇದೆ. ಈಗ ನನಗೊಂದು ಆಸೆ ಆಗಿದೆ, ನನಗೊಂದು ಕಲ್ಯಾಣ ಆಗಬೇಕು ಅಂತ. ಸ್ವಾಮಿ, ಓ, ಕಲ್ಯಾಣ ಅಂದ್ರೆ ಅದಕ್ಕೆ ಹಲವು 10 ಅರ್ಥಗಳಿದೆ. ಕೆಲವತ್ತಕ್ಕೆ ಕೆಲವು ಎಲ್ಲ ರೀತಿಯಲ್ಲಿ ಹೌದು. ಹೇಳಬಹುದು. ಕಲ್ಯಾಣ ಒಳ್ಳೇದಾಗುವುದಕ್ಕೆ ಕಲ್ಯಾಣ ಬೇರೆ. ಲೋಕಕ್ಕೆ ಕಲ್ಯಾಣ ಅಂದ್ರೆ ಲೋಕಕ್ಕೆ ಮದುವೆ ಮಾಡುವುದಲ್ಲ. ಅದಲ್ಲ. ಹಾಗಾದ್ರೆ ನಿಮಗೂ ಕಲ್ಯಾಣ ಅಂದ್ರೆ ನಿಮಗೆ ಒಳ್ಳೆಯದಾಗಬೇಕು ಅಂತ ಅಲ್ಲ? ಒಂದು ಅರ್ಥದಲ್ಲಿ ಅದೇ, ನಿನಗೆ ಕಲ್ಯಾಣವಾಗಲಿ ಅಂದ್ರೆ ಲೋಕ ಕಲ್ಯಾಣ, ನಿನಗೆ ಕಲ್ಯಾಣವಾಗಿ ಲೋಕ ಕಲ್ಯಾಣವಾಗಲಿ, ಲೋಕಕ್ಕೆ ಒಳ್ಳೇದಾಗಲಿ, ಕಲ್ಯಾಣವಾಗಿ. ಇದು ಒಳ್ಳೆ ಶುಭ ಶಬ್ದ ಅದು. ಹೌದು. ಈಗ ನನ್ನ ಕಲ್ಯಾಣ ಏನು ಅಂತ ಕೇಳಿದ್ರೆ ನಾನು ಸುತ್ತು ಬಳಸಿ ಮಾತಾಡುವುದಿಲ್ಲ. ಈಗ ನೀವು ಹಾಗೆ ಆರಂಭಿಸಿದ್ರ, ದಿಟ್ಟ ನೇರದಿರಂತ. ಹೌದು, ಹಾಗೆ ಆರಂಭಿಸಿದರೆ ಮಹಾರಾಜ. ಓ. ಇದು ಏನಂತ ಹೇಳಿದ್ರೆ, ಏನು ಸ್ವಾಮಿ? ನಾನು ಲೋಕ ಸಂಚಾರಿ. ಹೌದಪ್ಪ. ನಿಂದ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ ಬೇಕಾಗಿ ನಾನು ಅಯೋಧ್ಯೆಗೆ ಬಂದೆ. ಮೊದಲು ಕೆಲವು ಸಲ ಬಂದಿದ್ದೀರ. ಬಂದಿದ್ದೆ ಅಲ್ಲ, ಬರಬರುತ್ತಾ ನಿನ್ನ ಆಡಳಿತಕ್ಕೊಳಪಟ್ಟಂತಹ ದೇವರ ಗುಡಿ ಇದೆ ಅಲ್ಲ, ಹೌದು. ದೇವರಿಗೊಂದು ನಮಸ್ಕಾರ ಮಾಡಿ ಹೋಗೋಣ ಅಂತ ನಾನು ಅಲ್ಲಿಗೆ ಹೋದೆ. ನೀವು ಹಾ. ಪ್ರತ್ಯೇಕವಾಗಿ ಅಲ್ಲಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಇಲ್ಲ. ನಿಮ್ಮ ನಾಲಿಗೆಯಲ್ಲಿ ನಾರಾಯಣನ ನಾಮೋಚ್ಚಾರಣೆ ಇರುವಾಗ ಹಾ. ಪ್ರತ್ಯೇಕವಾಗಿ ನೀವು ಹರಿಯ ಗುಡಿಗೆ ಹೋಗಬೇಕು. ಆದ್ರೆ ಇನ್ನು ಮನಸ್ಸಾಯ್ತು ಗುಡಿಗೆ ಹೋಗೋಣ ಅಂತ. ಅಲ್ಲ, ವಿಷಯ ಹೌದು, ನೀವು ಅಲ್ಲಿಗೆ ಹೋದ್ರೆ ಒಳ್ಳೆಯದು. ಹಾ. ಅಲ್ಲಿ ಏನಾದ್ರೂ ಇದ್ರೆ ತಿಳ್ಕೊಳ್ಳುವುದಕ್ಕಾಗ್ತದೆ. ನಾನು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣೊಬ್ಬಳು ಆ ಹರಿಯ ಪೂಜೆಯನ್ನು ಮಾಡುತ್ತಾ ಇದ್ರು. ಬಹಳ ಚಂದ ಇದ್ದಾಳೆ ಹುಡುಗಿ. ವಿಷಯ ಆಮೇಲೆ ಗೊತ್ತಾಯ್ತು, ಬೇರೆ ಯಾರು ಅಲ್ಲ, ಅದು ನಿನ್ನ ಮಗಳು ಶ್ರೀಮತಿ ಎಂಬುದಾಗಿ. ಸ್ವಾಮಿ, ಓ, ನನ್ನ ಮಗಳೀಗ ಮೊದಲ ಹಾಗಿಲ್ಲ ಸ್ವಾಮಿ. ಏನಾಗಿದೆ? ಸರಿ ಇದ್ದಾಳೆ. ಅಂದ್ರೆ ಓ. ದಿವಸದಲ್ಲಿ 3 ಹೊತ್ತು ಹರಿಯ ಪೂಜೆಯನ್ನೇ ಮಾಡಬೇಕು ಅಂತ ಹಠ ಹಿಡಿ. ಒಳ್ಳೇದಪ್ಪ, ಮಾಡ್ಲಿ ಪೂಜೆ, ದೇವರ ಪೂಜೆ ಮಾಡಬೇಕು, ದೇವರ ಅನುಗ್ರಹಕ್ಕೆ ಪಾತ್ರ ಅಂತ. ಹಾಗಾಗಿ ಮತ್ತೆ ನಾನೇ ಅದಕ್ಕೆ ಹೇಳಿಬಿಟ್ಟೆ, ದಿನನಿತ್ಯ ಗುಡಿಗೆ ಹೋಗು, ಪೂಜೆ ಪುರಸ್ಕಾರ ಮಾಡಿ ಮನಸ್ಸು ಸಂತೋಷಗೊಂಡ ಮೇಲೆ ಮರಳಿ ಬಾ. ಅವಳು ಪೂಜೆ ಮಾಡ್ತಾ ಇರುವಾಗ ನಾನು ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ನಿಂತೆ. ಸ್ವಲ್ಪ ಹೊತ್ತಿನಲ್ಲಿ ಮಹಾರಾಜ ಏನಾಯ್ತು ಅಂತ ಗೊತ್ತಿಲ್ಲ, ನನ್ನ ಕೈಯಲ್ಲಿದ್ದಂತಹ ತಾಳ, ತಂಬೂರಿ, ಜಪಸರ ಜರ್ರನೆ ಜಾರಿ ಕೆಳಗೆ ಬಿತ್ತು. ಮನ ಪರಿವರ್ತನೆಯಾಯಿತು. ನನಗೆ ಬೇಕು ಬೇಕು ಎಂಬ ಆಸೆ ಆಯಿತು. ಯಾವುದು ಕೆಳಗೆ ಬಿದ್ದದ್ದು ಮತ್ತೆ ಬೇಕು? ಅಲ್ಲ ಮತ್ತೆ ಇನ್ನು ನೇರವಾಗಿ ಹೇಳ್ತೇನೆ. ಇಷ್ಟವರೆಗೆ ನೇರ ಹೇಳಿ ಇನ್ನು ವಿಷಯಕ್ಕೆ ಬರಲಿಲ್ಲ. ಲೋಕ ಕಲ್ಯಾಣವಾಗಬೇಕು ಎಂಬುದಾಗಿ ಬಯಕೆಯನ್ನು ಮಾಡಿದಂತ ಈ ನಾರದನಿಗೆ ನಿನ್ನ ಮಗಳು ಶ್ರೀಮತಿ ಅವಳನ್ನು ಮದುವೆಯಾಗಬೇಕು ಅಂತ ಆಸೆಯಾಗಿದೆ. ಇಲ್ಲ ಅನ್ನದೆ, ಬೇಡ ಅನ್ನದೆ ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡುತ್ತೇವೆ ವಿಷಯ ಅದು ಸ್ವಾಮಿ. ಹೀಗೆ ಬಾಲೆಯನು ವರಿಸಲು ಜಗದೇ ಮಾತಾಡಿ
ವಿಶ್ವ ಕುಟುಂಬಿಯಾದಂತಹ ನೀವು ನನ್ನ ಕುಟುಂಬದೊಳಗೆ ಸೇರಿಕೊಳ್ಳುವುದಕ್ಕೆ ಆಲೋಚನೆ ಮಾಡಿ. ಅದಕ್ಕೆ ಹೇಳಿದೆ ಇನ್ನು 3 ವರ್ಷ ಇಲ್ಲೇ ನಿಲ್ಲುವ ಯೋಚನೆ, ಇಲ್ಲೇ ಮನೆ ಮಾಡುವ ಅಂತ. ನಿಮಗೆ ಮನೆ ಯಾಕೆ, ಇಡೀ ಅರಮನೆಯನ್ನೇ ಬೇಕಿದ್ರು ಬಿಟ್ಟು ಕೊಡ್ತೀನಿ. ಅಷ್ಟಿತ್ತು ಸಾಕು ನನಗೆ. ಅದೇ ಇಲ್ಲಿ ಆಗಬಹುದು ಸ್ವಾಮಿ, ಮನೆ ಅಳಿಯನಾಗೆ ಒಂದು ಸ್ವೀಕಾರ ಮಾಡು. ಆದ್ರೆ ನೀವು ಕೇಳಿದ್ದು ನನ್ನ ಮಗಳನ್ನು ಮದುವೆಯಾಗ್ತೇನೆ. ಎಂತದು ಸ್ವಾಮಿ, ನಿಮ್ಮಂತವರೆಲ್ಲ ಹೀಗೆ ಹೇಳುವುದಾ? ಹೇಳಬಾರದು. ನಿಮ್ಮ ಜೀವನ ಎಂದ್ರೆ ವೈರಾಗ್ಯಭರಿತವಾದದ್ದು. ನೀವು ಸನ್ಯಾಸವನ್ನು ಸ್ವೀಕರಿಸಿದ ಹಾಗೆ ಇರುವವರಲ್ವಾ? ಇಂತಹ ನೀವು ಮದುವೆಯಾದರೆ ನಿಮ್ಮ ಆದರ್ಶವನ್ನು ಮುಂದೆ ಜನರು ಹೇಗೆ ಪಾಲಿಸುವುದು? ಲೋಕದವರು ಏನು ಬೇಕಿದ್ರು ಮಾಡಿಕೊಳ್ಳಿ, ನನಗೆ ಅವರ ವಿಷಯ ಅಲ್ಲ. ಈಗ ನಾನು ಒಂದು ಒಳ್ಳೆ ಆಗ್ಬೇಕು. ಒಂದೆಡೆಯಲ್ಲಿ ಹಾಗೆ, ಇನ್ನೊಂದೆಡೆಯಲ್ಲಿ ನನ್ನ ಮಗಳು ರಾಜಕುಮಾರಿ ನಿತ್ಯ ಸಿರಿವಂತಿಕೆಯಲ್ಲಿ ಬೆಳೆದವಳು. ಅವಳಿಗೆ ನಿಮ್ಮಂತಹ ಒಬ್ಬ ತ್ರಿಲೋಕ ಸಂಚಾರಿ ಅಂದ್ರೆ ಸನ್ಯಾಸಿಯನ್ನು ಮದುವೆ ಆಗುವುದಕ್ಕೆ ಮನಸ್ಸಿರಬಹುದೇ? ಅಲ್ಲ, ನೀನು ನಿನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಿದ್ದಾದ್ರೆ ನಾನು ತಿರುಗಾಟವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಒಂದು ಹೆಣ್ಣಿಗಾಗಿ ತಿರುಗಾಟವೇ ನಿಲ್ಲಿಸು. ಹಾಗೆ ಹೇಳಬಾರ್ದು ಸ್ವಾಮಿ. ನೀವು ಮಾಡುವ ಕಾರ್ಯವನ್ನು ನೀವೇ ಮಾಡಬೇಕು, ಇನ್ನೊಬ್ಬರು ಬಂದ್ರೆ ಆಗ್ಲಿಕ್ಕಿಲ್ಲ. ನಮ್ಮಂತವ್ರು ಕೆಲವರೆಲ್ಲ ತಯಾರಾಗಿದ್ದಾರೆ ತಿರುಗಾಟ ಮಾಡುವುದು. ಸಾಲ ಸಾಲಾಗಿ ನಿಂತಿದ್ದ. ಹೌದೌದು, ಕಾಯ್ತಾ ಇದ್ದಾರೆ ಇಲ್ಲಿಗೆ ಬರ್ಲಿಕ್ಕೆ. ಯಾವುದು ಪ್ರಯೋಜನಕ್ಕಾಗ್ಲಿಕ್ಕಿಲ್ಲ, ನಿಮ್ಮ ಹಾಗೆ ಯಾವುದು ಆಗ್ಲಿಕ್ಕಿಲ್ಲ ಸ್ವಾಮಿ. ಹಾಗಾಗಿ ನೀವು ಕೇಳಬಾರ್ದು, ನಾನು ಕೊಡಬಾರ್ದು. ಆ ವಿಷಯ ಇನ್ನು ಮಾತಾಡ್ಲೇಬಾರ್ದು. ನೀನು ಈ ವಿಷಯವನ್ನು ನನ್ನಲ್ಲಿ ಹೇಳಬಾರ್ದು. ಯಾವುದನ್ನು? ಹೀಗೆಲ್ಲ ಮಾತಾಡಬಾರ್ದು, ಹೇಳಬಾರ್ದು ಅಂತ. ಸ್ವಾಮಿ, ಏನಿದ್ದರೂ ನಿಮ್ಮೊಳಗೆ ಸಂಬಂಧ ಕಟ್ಟುವಷ್ಟು ಯೋಗ್ಯತೆ ನಮಗೆ ಇಲ್ಲ. ನೀವು ಕೇಳಬಾರ್ದು. ನೀನು ಹಾಗೆಲ್ಲ, ನೀನು ಯೋಚನೆ ಮಾಡು. ನಿನ್ನ ಮಗಳನ್ನು ನನ್ನಂತ ಒಂದು ಲೋಕ ಸಂಚಾರಿ ಒಂದು ಬಯಸ್ತಾನೆ ಅಂತ ಆದ್ರೆ ನಿನ್ನ ಯೋಗ ಇದು ಅಲ್ಲ ಸ್ವಾಮಿ. ನನ್ನ ಮಗಳು ಏನಿದ್ರು ಒಬ್ಬ ಆತ ರಾಜಕುಮಾರನ ಕೈ ಹಿಡಿದ್ರೆ ಸಾಕು, ಇಷ್ಟೇ ನಾನು ತಿಳ್ಕೊಂಡದ್ದು. ಈಗ ರಾಜಕುಮಾರನ ಕೈ ಹಿಡಿದ್ರೆ ಅವರ ಜೀವನ ಒಳ್ಳೇದಾಗ್ತದೆ ಅಂತ ನಿನಗೆ ಯಾರು ಹೇಳಿದ್ದಾರೆ? ಈಗ ನನ್ನ ಹೆಂಡತಿ ನನ್ನ ಕೈ ಹಿಡಿದು ಅವಳು ಒಳ್ಳೇದಾಗಿದ್ದಾಳೆ, ನಾನು ಅದು ಎಲ್ಲರ ವಿಷಯ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಈ ರಾಜಕುಮಾರನ ಕೈ ಹಿಡಿದ್ರು ಅಲ್ಲಿಗೆ ಗಂಡನ ಮನೆಗೆ ಹೋದ ಮೇಲೆ ಒಂದು 3 ತಿಂಗಳು ಬಿಟ್ಟು ಇಲ್ಲಿಗೆ ಬರುದು, ಅಂತದ್ದೆಲ್ಲ ನಡೀತದೆ. ಹಾಗೆ ಹೇಗೆ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ನಿಮಗೆ ಮತ್ತೆ ಲೋಕ ಸಂಚಾರ ಮಾಡಬೇಕಂತ ಆಗುವಾಗ ಇವಳನ್ನು ಇಲ್ಲಿ ಬಿಟ್ಟು ಹೋದ್ರೆ ನಾನೇನು ಮಾಡ್ಬೇಕು? ಲೋಕ ಸಂಚಾರದ ಮನಸ್ಸನ್ನು ನಾನು ತಡೆ ಹಿಡಿದಿದ್ದೇನೆ, ಇಂಥದ್ದು ವಿಷಯವೇ ಬೇಡ. ಅಲ್ಲ, ನಿಮ್ಮ ಅಪ್ಪ ಉಳಿದವರೆಲ್ಲ ಎಚ್ಚರಿಸಿದ್ರೆ ಈಗ ನೀನು ಹಾಗೆಲ್ಲ ಇಲ್ಲ ಸ್ವಾಮಿ, ನನ್ನ ಮನಸ್ಸಿಗೆ ಬೇಸರ ಆಗಬೇಡ. ನೀವು ಕೇಳೋದು ಬೇಡ, ನಾನು ಕೊಡುವುದಿಲ್ಲ. ಕೇಳಬೇಡಿ. ನನ್ನ ಮೇಲೆ ಗೌರವ ಉಂಟಾ ಇಲ್ವ ನಿನಗೆ? ಗೌರವ ಮಾತ್ರ ನಿಮ್ಮನ್ನು ಹೊತ್ತು ತಿರುಗಾಡಬಲ್ಲ. ಎಂತದ್ದು ಪಲ್ಲಕ್ಕಿಯ ನಾನು ಹೊತ್ತು ತಿರುಗಲಿಕ್ಕೆ? ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ. ನನ್ನ ಮೇಲೆ ಗೌರವ ಉಂಟಲ್ಲ. ಇಷ್ಟರವರೆಗೆ ನಿನ್ನ ತಪ್ಪನ್ನು ನಾನು ಹೇಳಿದಾಗ ನೀನು ತಿದ್ದುಕೊಂಡಿದ್ದಿ. ಹಾಗಾಗಿ ನಿನ್ನ ಒಳಿತ ಅದಲ್ಲ, ನನಗೆ ಮನಸ್ಸಾಗಿದೆ ಅಂತ ನಿನ್ನ ಮಗಳನ್ನ ಮದುವೆ ಆಗಬೇಕು ಅಂತ. ನೀವು ಎಷ್ಟು ಹೇಳಿದ್ರು ಸ್ವಾಮಿ ಕ್ಷಮಿಸಬೇಕು, ಕೊಡ್ಲಿಕ್ಕೆ ಆಗುದಿಲ್ಲ. ಕ್ಷಮಿಸಬೇಕು, ನಮ್ಮ ವಿಷಯ ನಿಮಗೆ ಗೊತ್ತಿಲ್ಲ. ನಾವು ತಪಸ್ಸು ಮಾಡಿ ಎಂತೆಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದೇವೆ ಗೊತ್ತುಂಟ? ಸಿದ್ಧಿಸಿಕೊಂಡ. ಹೌದು, ಎಲ್ಲಿಯಾದ್ರೂ ನೀನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ರೆ ನನಗೆ ಒಮ್ಮೆಲೆ ಕೋಪ ಬರ್ಬೋದು. ಕೋಪ ಬಂದ್ರೆ ಶಾಪ, ಸಂತಾನ ಯಾವಾಗ ಕೋಪ ಬರ್ತದೆ ಎತ್ತ ಕೈ ಇಳಿಸ್ಬೇಕಾ? ಮಗಳು ಬರಬೇಕು, ಮಾತು ಬರಬೇಕು, ಇಲ್ಲರ ಕೆಳಗೆ ಬೀಳುವುದೇ ಇಲ್ಲ. ಸ್ವಾಮಿ, ಈಗ ಕೋಪ ಬಂದಿದ? ಬರದೆ ಬರ್ತಾರೆ, ಬರ್ಲಿಲ್ಲ, ಬರ್ತಾ ಉಂಟು. ನೀನು ಮಗಳನ್ನ ಕೊಡ್ತೇ ಇಲ್ಲ ಹೇಳು ಸ್ವಾಮಿ. ನೀವೇನು ಸಿಟ್ಟು ಬಿಡಿ. ಇಲ್ಲ, ಅಲ್ಲ, ಬಿಡಬೇಕು ಅಂತಾದ್ರೆ ಮಗಳು ಬರಬೇಕು. ಬರುವುದಲ್ಲ, ಭರಿಸುವ ವ್ಯವಸ್ಥೆ ಮಾಡುವ. ಹೌದಲ್ಲ, ಕೊಡುವ ಸ್ವಾಮಿ. ಯಾಕೆ ನಾನು ಕೊಡುವುದಿಲ್ಲ ಅಂತ ಹೇಳಿದ್ದು? ಯಾಕೆ? ನಿಮ್ಮ ಮನಸ್ಸನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಕೊಡುವುದಿಲ್ಲ ಅಂತ ಹೇಳಿ. ನಿಮ್ಮಂತಹ ಯೋಗ್ಯತಾವಂತರು ನನಗೆ ಅಳಿಯನಾಗಿ ಸಿಗುದಿದ್ರೆ ನನ್ನ ಯೋಗ ಅಲ್ಲೋ ಸ್ವಾಮಿ. ಹಾಗಾದ್ರೆ ಕೈಯನ್ನು ಕೆಳಗೆ ಇಳಿಸಬೇಕಾ? ಇನ್ನು ಕೈ ಬೇಡ. ಇಳಿಸಿದ್ದೆ. ಮತ್ತೆ ನನಗೆ ಸಿಟ್ಟು ಬಂದವರೆಗೆ ನಟನೆ ಮಾಡಿದ್ದು. ನೀನು ಕೊಡ್ತೀಯ ಇಲ್ವಾ ಅಂತ. ಓಹೋ, ಹಾಗೆ ಸ್ವಾಮಿ. ಇನ್ನು ನಾನು ಯಾಕೆ ಸುತ್ತಿ ಬಳಸಿ ಮಾತಾಡ್ತೇನೆ? ನನ್ನ ಮಗಳನ್ನು ನಿಮಗೆ ದಾರ ಎರೆದು ಕೊಡ್ತೇನೆ. ಸಂತೋಷವಾಯಿತು. ಆದರೆ ನಿನ್ನ ಒಬ್ಬನ ಅಭಿಪ್ರಾಯ ಸಾಕಾಗುವುದಿಲ್ಲ.
ಹೆತ್ತವಳಿಲ್ವೋ, ಇದ್ದಾಳೆ, ಮಹಾರಾಣಿ ಇಲ್ವೋ, ಇದ್ದಾಳೆ. ಇನ್ನು ಅವಳ ಮನಸ್ಸು ಹೇಗೆ ಉಂಟು, ಯಾರ ಮನಸ್ಸಿಗೆ ನೋವು ಉಂಟು ಮಾಡಿ ನಾವು ಮದುವೆ ಆಗಬಾರದು. ಹಾಗಾಗಿ ನಿಮ್ಮ ಈ ಒಳ್ಳೆಯ ಮನಸ್ಸನ್ನು ನಾವು ಹೇಗೆ ಹೌದು. ಅಲ್ವಾ? ಹೌದೌದು. ಹಾಗಿದ್ರೆ ಏನು ಕೊಡ್ತಿ, ನಿನ್ನ ಹೆಂಡತಿಯ ಅಭಿಪ್ರಾಯ ಏನು ಅಂತ ಒಂದು ಕೇಳಬೇಕು ಅಲ್ವಾ? ಹೌದು. ನಾನು ಹೇಳಿದ ಮೇಲೆ ಹಾ. ನನ್ನ ಮಾತನ್ನು ಮೀರುವವಳು ನನ್ನ ಹೆಂಡತಿ. ಇದ್ರೆ ಸಾಕು ನನಗೆ, ಕೇಳ್ಬೇಕಂತ ಇಲ್ಲ. ಹಾ. ಆದರೂ ಅದು ಸಂಪ್ರದಾಯ. ಸಂಪ್ರದಾಯ ಅಲ್ವಾ? ಹೌದು. ಮತ್ತೆ ಅವಳಲ್ಲಿ ನಿಮಗೆ ಮಾತಾಡಬೇಡ. ಮಾತಾಡಬೇಡ. ಮಗಳನ್ನು ನೀವು ಅಲ್ಲಿ ದೇವಸ್ಥಾನದಲ್ಲಿ ಸರಿ ನೋಡಿದ್ದೀರಾ? ನೋಡಿದ್ದೇನೆ. ಈ ಮಾವನಲ್ಲಿ ಮಾತ್ರ ಮಾತಾಡುದು, ಅತ್ತೆಯಲ್ಲಿ ಮಾತಾಡಬೇಡುವ. ನಾಳೆ ಇಲ್ಲಿ ಜೀವನ ಸಾಗಿಸಬೇಡ ನನಗೆ. ಶ್ರೀಮತಿಯಲ್ಲಿ ಮಾತಾಡಬೇಡ. ಆ ಶ್ರೀಮತಿ ಅದೇ ನೋಡಿದ್ದು ಮಾತ್ರ. ನನ್ನ ಮಗಳು ಶ್ರೀಮತಿ, ಇನ್ನು ಮುಂದೆ ನಿಮ್ಮ ಶ್ರೀಮತಿ ಅಲ್ವಾ? ಹಾಗಿದ್ರೆ ಅಂತಃಪುರದಲ್ಲಿ ತಾಯಿ ಮಗಳು ಜೊತೆಯಾಗಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ತಿಳಿಯದೆ ತಾನದಿಂದು ನಿರ್ದಳು ಮಗಳೇ ಇಂದೋ ನಾಳೆಯೋ ಇಂದೋ ನಾಳೆಯೋ ಪತಿ ಮಂದಿರ ಚಂದಿರ ಮುಖಿಗೆ ನೀನು ಮಗಳೇ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಗೆ ಬಾಳೆ ಶ್ರೀಮತಿ ಅತ್ತೆ ಮಾವಂದ್ಯರ ಭಕ್ತಿಯ ಕಾಣುತ್ತಾಗ ಅತ್ತೆ ಮಾವಂದ್ಯರ ಭಕ್ತಿಯ ಕಾಣುತ್ತ 10 ಮಂದಿಯೋ ಮೆಚ್ಚುಪತೆರದಿನಿ 10 ಮಂದಿಯೋ ಮೆಚ್ಚುಪತೆರದಿನಿ ಬಾವಂಜಗಳು ಗುರು ಬಾವಂಜಗಳು ಗುರು ಸದ್ಭಾವನೆ ಮಾನಿಸಲೇ ನೀ ಶ್ರೀಮತೆ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಮಗಳೇ ಶ್ರೀಮತಿ ಮಗಳೇ ಶ್ರೀಮತಿ. ಅಮ್ಮ, ಜೀವನ ಎನ್ನುವುದು ಬಹಳ ಕಷ್ಟ. ಹಾಗೆಂದು ನಮ್ಮ ಜೀವನದಲ್ಲಿ ನಾವು ಹೇಗೆ ನಡೆಯಬೇಕು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡು ಮುನ್ನಡೆದುಕೊಂಡು ಹೋದೆವಂತಾದ್ರೆ ಯಾವ ಕಷ್ಟವೂ ಬರುವುದಕ್ಕೆ ಸಾಧ್ಯವಿಲ್ಲ. ನಿಜ. ನೋಡು ಮಗಳೇ, ನಾವು ಎಷ್ಟು ದಿನ ಬದುಕಿದ್ದೇವೆ ಎನ್ನುವುದಾಗಿ ಯಾರೂ ಪ್ರಶ್ನಿಸುವುದಿಲ್ಲ. ಇಲ್ಲ. ಜೀವನದಲ್ಲಿ ಹೇಗೆ ಬದುಕಿದ್ದಾರೆ ಹೀಗೆ ಪ್ರಶ್ನೆ ಎದ್ದು ಬರುತ್ತದೆ. ಹೌದು. ಅದರಲ್ಲಿಯೂ ಕೆಲವರು ಆಡುವಂತ ಮಾತನ್ನು ಕೇಳಿದೆಯಾ? ಹೆಣ್ಣು ಮಕ್ಕಳು ಹುಟ್ಟಿದ್ದಾರಾ? ಭಾರದ ಮಾತು. ಯಾಕೆ ಬೇಕಾಗಿ ಅಷ್ಟೊಂದು ಭಾರ? ಹೆಣ್ಣು ಎನ್ನುವುದ್ರೆ ತಾತ್ಸಾರ ಭಾವನೆ ಅವರಿಗೆ. ನಿಜವಾಗಿಯೂ ಹೆಣ್ಣು ಇರುವಂತಹ ಶಬ್ದವನ್ನು ನಾಲಿಗೆ ತುದಿಯಿಂದ ಆಡಬೇಕು ಅಂತಾದ್ರೆ ಅದಕ್ಕೂ ಒಂದು ಭಾಗ್ಯ ಯೋಗ ಅಂತ ಕೂಡಿ ಬರಬೇಕು. ಹೌದಮ್ಮ. ಹೊಸ್ತಿಲ್ಲೊಂದು ದೀಪವನ್ನು ಇಟ್ಟುಕೊಂಡೇವಂತಾದ್ರೆ
ಹೊರಗೂ ಬೆಳಕನ್ನು ಸೂಸುತ್ತದೆ, ನಿಜ. ಒಳಗೂ ಬೆಳಕನ್ನು ಕೊಡುತ್ತದೆ. ಹೌದು. ಹೆಣ್ಣಿನಿಂದ ಮಾತ್ರ ಸಾಧ್ಯ ಮಗಳೇ. ಕೇವಲ ಹುಟ್ಟುವುದಕ್ಕೊಂದು ಮನೆ, ಹಾ. ಬೆಳಗುವುದಕ್ಕೆ ಮತ್ತೊಂದು ಮನೆ. ನೋಡು ಅಮ್ಮ. ಇವತ್ತು ಅಲ್ಲ ನಾಳೆಯು ಹಾ. ಮತ್ತೊಂದು ಮನೆಯನ್ನು ಸೇರುವವಳು ನೀನು. ಹೌದು. ನೋಡು, ಮದುವೆಯಾಗಿ ಹೋದಂತಹ ಹೆಣ್ಣೊಬ್ಬಳು ಜೀವನದಲ್ಲಿ ತಪ್ಪಿ ನಡೆದಳು ಅಂತಾದ್ರೆ ಹಾ. ಅದಕ್ಕೆ ಕಾರಣರು ಯಾರಾಗುತ್ತಾರೆ? ತಂದೆ ತಾಯಿಯರು ಅಲ್ಲವೇ? ನಮ್ಮ ಕಡೆಗೆ ಬೆರಳೆತ್ತಿ ತೋರಿಸ್ತಾರೆ. ನಿಜ. ತಾಯಿಯ ಗುಣ ಹಾಗಿರಬೇಕೋ ಏನು, ಹಾಗೆ ಮಗಳ ಗುಣ ಹೀಗಾಯಿತೋ ಏನು ಅಂತ. ಹಾ. ನೋಡು, ಹಾಗಾಗ ಕೂಡದು. ಸರಿ. ನೋಡು ಮಗಳೇ, ಅಮ್ಮ. ನಿನ್ನ ಹಿತಕ್ಕಾಗಿ ಹೋದಂತ ಮನೆಯನ್ನು ಬೆಳಗುವುದಕ್ಕೆ ಬೇಕಾಗಿ ಹಾ. ನಾನು 2 ಹಿತ ಮಾತನ್ನಾಡಿದ್ದೇನೆ. ಸರಿ. ಕೇಳುತ್ತೀಯಲ್ಲ? ಕೇಳ್ತೇನಮ್ಮ. ಕಂದ, ನೋಡು, ಹಾ. ಜೀವನ ಹೆಣ್ಣಿನಲ್ಲಿ ಹಾ. ಹೇಗಿರುತ್ತದೆ? ಹರಿಯುವ ನೀರಿಗೆ ಹೋಲಿಕೆಯನ್ನು ಮಾಡುತ್ತಾರೆ. ಓಹೋ. ಒಂದು ನೀರು ನಿಂತಲ್ಲೇ ನಿಂತು ಹೋಯಿತು ಅಂತಾದ್ರೆ ಹಾ. ಅದರಲ್ಲಿ ಕಲ್ಮಶ ಹುಟ್ಟಿಕೊಳ್ಳುತ್ತದೆ. ನಿಜ. ಹರಿಯುವ ನೀರಲ್ಲಿ ಯಾವತ್ತೂ ಕಲ್ಮಶ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಪರಿಶುದ್ಧವಾಗುತ್ತದೆ. ಹೌದು. ಹೆಣ್ಣಿನ ಜೀವನವೂ ಹಾಗೆ. ಹಾ. ಒಂದು ಮನೆ ಹುಟ್ಟುವುದಕ್ಕೆ, ಮತ್ತೊಂದು ಮನೆ ಬೆಳಗುವುದಕ್ಕೆ. ಆಹಾ. ಹೆಣ್ಣಿನ ಜೀವನ ಪ್ರಾರಂಭ ಯಾವತ್ತು ಇರುವುದಾಗಿ ಮತ್ತೊಬ್ಬ ಪ್ರಶ್ನಿಸಿದ್ರು ಅಂತಾದ್ರೆ ಆದ್ರೆ ಮದುವೆ ಚಪ್ಪರಲ್ಲಿ ಗಂಡೊಬ್ಬನ ಜೊತೆಯಲ್ಲಿ ಹಾ. ಅಸೆಮಣೆಯಲ್ಲಿ ಕುಳಿತ ಮತ್ತೆ ಮಾತ್ರ ಮಗಳೇ ಹೊಸ ಜೀವನಕ್ಕೆ ಕಾಲಿಡುವುದು. ಹೌದೇ. ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದ ಮತ್ತೆ ಹೆಣ್ಣು ಹೇಗಿರಬೇಕು ಹೇಗಮ್ಮ ಎನ್ನುವುದನ್ನು ಸರಿಯಾಗಿ ಹೇಳುತ್ತೇನೆ. ನೋಡು, ಹಾ. ಇಲ್ಲಿ ನೀನು ತಪ್ಪಿ ನಡೆದೆ ಅಂತಾದ್ರೆ ತಿದ್ದುವುದಕ್ಕೆ ನಾವಿದ್ದೇವೆ. ಹೌದು. ನಿನ್ನಪ್ಪ ಮತ್ತೆ ನಾನು ನಿನ್ನಮ್ಮ. ಹಾ. ಅಲ್ಲಿಯೂ ಹಾಗೆ. ನಿನ್ನ ಮಾವ, ಹಾ. ಅತ್ತೆ ಅವರನ್ನು ಯಾವ ಕಾಲಕ್ಕೂ ನೀನು ದಂಟಿ ನಡೆಯ ಕೂಡದು. ಯಾಕೆ? ಯಾಕಮ್ಮ? ಹಿರಿಯವರವರು, ನಿನ್ನ ತಂದೆ ತಾಯಿಗೆ ಸಮಾನರವರು. ಹಾ. ಆಮೇಲೆ ಭಾವ, ತಾಸಾರ ಭಾವನೆಯಿಂದ ಯಾವತ್ತೂ ನೋಡಕೂಡದು. ಸರಿ. ಗುರುಗಳಿಗೆ ಯಾವ ರೀತಿಯಾಗಿ ನಾವು ಗೌರವವನ್ನು ಸಲ್ಲಿಸ್ತೇವೋ ಅದೇ ಪೂಜನೀಯ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕು. ಹಾ. ಆಮೇಲೆ ಮೇಲೆ ಮೈದುನಂದಿರು ಹೌದು. ಮಕ್ಕಳಿಗೆ ಸಮಾನ. ಹಾ. ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಕಂಡುಕೊಳ್ಳುತ್ತೇವೋ ಅದೇ ರೀತಿಯಾಗಿ ಮೈದುನನ್ನು ನಾವು ನೋಡಿದೆವು ಅಂತಾದ್ರೆ ಹಾ. ಆ ಪ್ರೀತಿ ನಮ್ಮಲ್ಲಿ ಅವರು ತೋರ್ತಾರೆ. ಅಷ್ಟೇ ಎಲ್ಲ ಮಗಳೇ. ಮತ್ತೆ ನೋಡು, ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ. ಆಹಾ. ಮನ ಶುದ್ಧಳಾಗಿ ನೀನು ನಡೆಯಬೇಕಿರುವಂತಹ ಉದ್ದೇಶ ನನ್ನದ್ದು. ಪ್ರಾತಃ ಕಾಲದಲ್ಲಿ ಹಾ. ಏಳುವುದು ಹೇಗೆ ನಾವು ಗಂಡ ಎದ್ದ ಮತ್ತೆ ಅಲ್ಲ, ಮತ್ತೆ ಗಂಡನಿಗಿಂತ ಮೊದಲಾಗಿ ಎದ್ದು ಹಾ. ಗಂಡನ ಪಾದ ಪೂಜೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಹಾ. ದೇವರಿಗೆ ಮಂಗಳಾರತಿಯನ್ನು ಎತ್ತಿ ಆ ಪ್ರಸಾದವನ್ನು ತಂದು ಗಂಡನ ಪಾದ ಮೂಲಕ್ಕೆ ಒಪ್ಪಿಸಬೇಕು. ಸರಿ. ಅದು ಹೆಣ್ಣಿನ ಕರ್ತವ್ಯ. ಅಷ್ಟೇ ಅಲ್ಲ, ಹಾ. ಪರರಂದಿಪ ಹೆಣ್ಗಳೊಡನೆ ಸೇರಬೇಡಮ್ಮ. ಅಟ್ಟಿ ಹೋಗುವ ಕಾಲದಲ್ಲಿ ಯಾವತ್ತು ಆಡಬೇಡ, ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡ. ಮಗಳೇ, ಅಮ್ಮ. ನಾರಾಡುವಂತಹ ಮಾತನ್ನು ಯಾವ ಕಾಲಕ್ಕೂ ನೀನು ಮೀರಿ ನಡೆಯ ಕೂಡದು ಮಗಳೇ. ಆದಿತಮ್ಮ. ಘನವಂತ ಪರ್ವತ ಮುನಿಯಾಯಿತರನು, ಘನವಂತ ಪರ್ವತ ಮುನಿಯಾಯಿತರನು ಕಾಣುತ್ತ ಮಾತಾ ಪುತ್ರಿಯರ ಮೂರು ಲೋಕ ಸಂಚರಿಸುವಂತಹ ನಾರದ ಮನೆ ಮಾಡಿ ಕುಳಿತುಕೊಂಡಿದ್ದಾನೆ. ಈಗ ಇರುವುದು ಪರ್ವತ ಋಷಿ. मनवे तेरा कातरी थोरी जनपना सोतेयलो
ಜನಸಾಮಾನ್ಯನಂತೆ ಮುನಿಪತಿ ಮುನಿಗಳೇ, ಏನು ಆಚೆ ಕಡೆಗೆ ನೋಡ್ತಾ ಇದ್ದೀರಿ ನೀವು? ಈಗ ಆ ಕಡೆಗೆ ಸರಿದು ಹೋದವಳಿಗೆ ಯಾರು? ನನ್ನ ಮಗಳು ಹೆಸರು? ಶ್ರೀಮತಿ. ಒಳ್ಳೆ ಹೆಸರು, ಒಳ್ಳೆ ಹೆಸರು. ಹೌದು ತಾನೆ? ತಾಯಿ ಮಗಳು ಒಂದೇ ತರ ಇದ್ದೀಯ. ಆ? ತಾಯಿಯಂತೆ ಮಕ್ಕಳು, ಹೌದು. ನೂಲಿನಂತೆ ಸೀರೆ. ಬರಬೇಕು. ಆ ಕಡೆಗಲ್ಲ ಸ್ವಾಮಿ, ಈ ಕಡೆಗೆ ಬಂದಿ ಎಂದು. ಕುಳಿತುಕೊಳ್ಳಬಹುದಲ್ಲ? ತಾನೆ? ನಮ್ಮ ಅರಮನೆ ಕುಳಿತುಕೊಳ್ಳುವುದಕ್ಕೆ ಹೇಳಿದ್ದು ನಾನು. ಕುಳಿತದ್ದು ನಾನೇ. ಹೌದು, ನೋಡುವುದು ಎಲ್ಲಿಗೆ ನೀವು? ಅದೇ ಅವಳು ನಿನ್ನ ನನ್ನ ಮಗಳು ಮಗಳೇ. ಶ್ರೀಮತಿ. ಶ್ರೀಮತಿ. ಇಬ್ರು ಒಂದೇ ತರ. ತಾಯಿ ಮಗಳಲ್ವಾ? ಓ ಶ್ರೀಮತಿ, ನೀನಲ್ಲ ಅವಳು? ಅಲ್ಲ, ನೀವು ಬಿಸಿಲಿಗೆ ಬಂದದ್ದ? ಬಿಸಿಲಿಗೆ ಬಂದದ್ದು. ತಲೆ ತಿರುಗುತ್ತದೆ. ತಿರುಗಿತು. ಅದೇ, ನಾನು ಶ್ರೀಮತಿ ಅಲ್ಲ, ಅವಳ ಅಮ್ಮ. ಅದೇ ಶ್ರೀಮತಿ ಅಮ್ಮ. ಶ್ರೀಮತಿ ಅಮ್ಮ ಅಲ್ಲ, ನಾನು ಶ್ರೀಮತಿಯ ಅಮ್ಮ. ನಾನು ಶ್ರೀಮತಿ ಹಾ. ಅಂದ್ರೆ ಮದುವೆ ಆದ ನೀನು ಇಲ್ಲಿ ಅರಸನಿಗೆ ಶ್ರೀಮತಿ, ಶ್ರೀಮತಿ. ಅವಳು ಇಲ್ಲಿಗೆ ಶ್ರೀಮತಿ. ಆ? ಅಲ್ಲ ಅಲ್ಲ, ಊರಿ ಇಲ್ಲಿಗೆ ಶ್ರೀ ಇಡೀ ಊರಿಗೆ ಶ್ರೀಮತಿ. ಅಲ್ಲ, ಅಯೋಧ್ಯೆಗೆ. ಹೆಸರಿಗೆ ಹೆಸರು ಹೆಸರು ಆ. ಎಲ್ಲರೂ ಶ್ರೀಮತಿ ಅಂತ ಕರೀತಾರೆ. ಒಳ್ಳೆಯದು. ಮತ್ತೆ ಹೇಗಿದ್ದಿ? ನಾನು ಹೀಗಿದ್ದೇನೆ ನೋಡು ಹಾಗಿದ್ದಿ. ಸ್ವಾಮಿ. ಓ, ನಿಮ್ಮ ಈ ಅಲ್ಲ, ಗಮನ ಆರೋಗ್ಯ ಸರಿ ಇಲ್ಲದೆ ಇದ್ದವ್ರು ಹಾಗಿಲ್ಲ, ಆರೋಗ್ಯವಂತಳಾಗಿ ನೋಡುವ ಹಾಗಿದ್ದಿ. ದೇವರದೇ. ನಿಮಗೆ ಆರೋಗ್ಯ ಹೇಗುಂಟು? ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ. ಹೌದೇ? ಇಲ್ಲಿಗೆ ಬರುವಾಗ ಸರಿ ಇದ್ದೆ, ಆ? ಇಲ್ಲಿಗೆ ಬಂದ ಮೇಲೆ ಎಂಥದ್ದೋ ಒಂಥರ ಆಗ್ತದೆ ಹೌದೇ? ನೋಡಿದ ಮೇಲೆ. ಪಂಡಿತರಿದ್ದಾರೆ ಅಂತ ನೋಡಿ. ನನಗೆ ಪಂಡಿತರು ಬೇಡ, ಅರಮನೆಯಲ್ಲಿ ವ್ಯವಸ್ಥೆ ಉಂಟು. ಅದ ಅಗತ್ಯ ಇಲ್ಲ. ಮತ್ತೆ ಈಗ ಹೋದವಳು ನಿನ್ನ ಮಗಳಲ್ವಾ? ನನ್ನ ಮಗಳೇ. ಮತ್ತೆಂತಲ್ಲ, ನನಗೆ ನಿಮಗೆ? ಒಂದು ಉದ್ದೇಶ ಇಟ್ಟುಕೊಂಡು ನಿನ್ನ ಅರಮನೆಗೆ ಬಂದದ್ದು. ಉದ್ದೇಶ ಹೌದೌದು. ಏನು? ನಾವು ಹೋದಲ್ಲೆಲ್ಲ ಆಶೀರ್ವಾದ ಕೊಡುವುದು, ಹಿತೋಪದೇಶ ಮಾಡುವುದು, ಅದೇ ಉದ್ದೇಶ ಇರಿಸಿಕೊಂಡು ಬಂದ ನನಗೆ ಇಲ್ಲಿಗೆ ಬಂದ ಮೇಲೆ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತೀನಿ. ನಿನ್ನಲ್ಲಿ ಒಂದು ಮಾತು ಕೇಳಬೇಕು ಅಂತ ಅನ್ನಿಸಿ. ನನ್ನಲ್ಲಿ ಹೌದು. ಏನದು? ಏನೆಂಬೆ ದೈವ ಪ್ರೇರಣೆಯುನಾಲಂಬಂತೆ ಸನ್ಯಾಸಿಯಾದನ್ನ ಮಾಡಿದರೆ ಏನೆಂಬೆ ದೈವ ಪ್ರೇರಣೆಯುನಾಲಂಬಂತೆ ಸನ್ಯಾಸಿಯಾದನ್ನ ಮಾಡಿದರೆ ತಾನು ತಿಳಿಸಿದೆ ಮೋಕವಿ ನಿನ್ನ ತನು ಜೋಳ್ ತಾನು ತಿಳಿಸಿದೆ ಮೋಕವಿ ನಿನ್ನ ತನು ಜೋಳ್ ಈ ನೋಡಿದ ಗರಿ ಜಾನ ತಪ್ಪದೆ ಏನಾಗಿದೆ? ನಾನು ನೀವು ಇಲ್ಲಿಗೆ ಬಂದದ್ದು ಆ, ಲೋಕದ ಹಿತವನ್ನ ಬಯಸಿ, ಹೇಳಿದನಲ್ಲ. ಹೌದು. ಇಲ್ಲಿಗೆ ಬಂದ ಮೇಲೆ ನನಗೆ ಒಂದು ಹೊಸ ಪ್ರೇರಣೆ ಆಗ್ತಾ ಉಂಟು. ಯಾರದ್ದು? ದೈವ ಪ್ರೇರಣೆ. ದೈವ ಪ್ರೇರಣೆ. ಹೌದೌದು. ಹೌದಲ್ವಾ? ಎಲ್ಲದಕ್ಕೂ ಕಾರಣನವನಲ್ಲವೇ? ದೇವರು. ಅವನ ಸಂಕಲ್ಪವಿಲ್ಲದೆ ಪ್ರಪಂಚದಲ್ಲಿ ಏನು ನಡೆಯುತ್ತದೆ ಹೇಳು?
ತೇನ ವಿನಾ ತೃಣಮಪಿ ನ ಚಲತಿ. ಹುಲ್ಲು ಕಟ್ಟಿ ಅಲುಗಾಡುವುದಕ್ಕೂ ಭಗವಂತನ ಸಂಕಲ್ಪ ಬೇಕು. ಈಗ ನಾನಿಲ್ಲಿ ಅಲುಗಾಡುತ್ತಿರುವುದು ಯಾಕೆ? ನೀವು ಒಯ್ಯಾರೆಯಿಂದ ಕುಣಿಯುತ್ತಾ ಇದ್ದೀರಿ. ತವ ತನುಜಯ ಕಂಡ ಮೇಲೆ ತವ ಆ, ಮಗಳು ಆ ಮಗಳನ್ನು ನೋಡಿದ ಮೇಲೆ ಚಂದ ಇದ್ದಾಳೆ ಅಂತ ಹೇಳಿದನಲ್ಲ. ಹೌದು. ಎಷ್ಟು ಕಲ್ತಿದ್ದಾಳೆ? ರಾಜಕುಮಾರಿ ಅಲ್ಲವೇ? ಕಲ್ತಿರಬಹುದು. ಮತ್ತೆ ವೀಣೆ ಬಾರಿಸಲಿಕ್ಕೆ ಗೊತ್ತುಂಟಾ? ಏನು ಗೊತ್ತಿಲ್ಲದೆ ಎಲ್ಲ ವ್ಯವಸ್ಥೆ ನಾನೇ ಮಾಡಿಸಿ. ಹೌದಾ? ಹಾಡ್ತಾಳ? ಮತ್ತೆ ಆ? ನನ್ನದೇ ಸ್ವರಾವಳಿ. ನೃತ್ಯ ಸ್ವರ ಒಳ್ಳೇದ? ನನಗಿಂತ ಹೆಚ್ಚು ಕುಣಿತಾರೆ. ಹೌದಾ? ಬೇಕಪ್ಪ, ಬೇಕು ಬೇಕು ಬೇಕು. ಹೆಣ್ಣು ಮಕ್ಕಳು ಹಾಗೆಯೇ ಇರಬೇಕು. ಹೌದು. ಒನಪು ಯಾರ ನಡೆ ನುಡಿ ಎಲ್ಲವೂ ಹಿತವಾಗಿದ್ರೆ ಎಲ್ಲರಿಗೂ ಒಳ್ಳೆಯದು. ಹೌದು. ಹಿತವೂ ಬೇಕು, ಮಿತವೂ ಬೇಕು. ಈಗ ನನ್ನ ಒಂದು ಮಾತು ನಡೆಸಿಕೊಡ್ತೀಯ? ನಿಮ್ಮ ಮಾತು ಹ? ಅಯ್ಯೋ, ನಾನು ಅರಮನೆಗೆ ಬಂದವರು. ನಾನು ಸುಮ್ಮನೆ ಕೇಳುತ್ತಿಲ್ಲ, ದೈವ ಪ್ರೇರಣೆಯಿಂದ ಕೇಳುತ್ತಿಲ್ಲ. ನಿಮ್ಮ ಇಚ್ಛೆ ಎಲ್ಲ ಇದು. ಆಹಾ, ದೈವ ಪ್ರೇರಣೆ. ನಾನು ಮಹಾ ತಪಸ್ವಿ. ಹೌದು. ಹೌದು, ಇಲ್ಲಿಗೆ ಬಂದ ಮೇಲೆ ದೈವದ ಪ್ರೇರಣೆ ಆಯ್ತು. ಆ ಪ್ರೇರಣೆಯಂತೆ ನಿನ್ನಲ್ಲಿ ನಾನು ಕೇಳಿಕೊಳ್ಳುವುದು, ಏನು ನನ್ನ ಮಾತೊಂದ ನಡೆಸಿಕೊಡುವೆಯಾ? ನಡೆಸಿಕೊಡುವೆ. ಏನು ಅಂತ ಬೇಕು? ಅಲ್ಲ, ಏನೋ ಒಂದು ಮಾತು ನಡೆಸಿಕೊಡ್ತೇನೆ ಅಂತ ಹೇಳಿದ್ರು ಮಾತ್ರ ಹೇಳುದು, ಇಲ್ಲದೆ ಇದ್ರು ಅಷ್ಟೇ. ಅಯ್ಯಯ್ಯೋ, ತಪಸ್ವಿಗಳು ನೀವು. ಒಂದು ವೇಳೆ ಹಾಗೆ ಹೋದ್ರಿ ಅಂತಾದ್ರೆ ನಮಗೆ ಶಾಪವಲ್ಲ ಬೇಡ. ಹಾಗಾದ್ರೆ ನಡೆಸಿಕೊಡ್ತೀಯಾ? ನಡೆಸಿಕೊಡ್ತೇನೆ. ಅತ್ತಮ್ಮ, ಆ? ಇಲ್ಲಿಯ ಮಹಾರಾಣಿ ನಾನು, ನೀನು ಮಹಾಋಷಿಗಳು. ಹೌದೌದು. ನಾನು ನಿಮಗೆ ಅಂಬರೀಷ ಮಾವ, ಅಂಬರೀಷ್ ಮಾವ. ನಿಮ್ಮ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ಕಾಣುತ್ತದೆ. ನನ್ನ ಅತ್ತೆ ಸುಮದಂತೆ, ಲತೆಯಂತೆ. ಓ ಸುಮಲತತ್ತೆ. ಅಲ್ಲಲ್ಲ, ನಾನು ಇದ್ದದ್ದಿದ್ದಾಗೆ ಹೇಳು. ಏನು? ಈಗ ಆಗ ಹೇಳಿದ್ರಲ್ಲ, ತಾಯಿ ಮಗಳು ಇಬ್ಬರು ಒಟ್ಟಿಗೆ ನಿಂತಾಗ ಗೊತ್ತಾದೀತು. ಆಚೆ ಈಚೆ ಆದ್ರೆ ತಾಯಿ ಯಾರು ಮಗಳು ಯಾರು ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ನಿನ್ನಲ್ಲಿ ಏನಾದ್ರೂ ಮಚ್ಚೆ ಉಂಟಾ? ಗುರುತು ಹಿಡಿಯಲಿಕ್ಕೆ ನಾಳೆ ಅಪಾಯ ಆಗಬಾರದಲ್ಲ. ನಿನ್ನ ಗಲ್ಲದಲ್ಲಿ ಒಂದು ಮಚ್ಚೆ ಉಂಟು, ಒಳ್ಳೆಯದು. ಮತ್ತೆಂತಲ್ಲ, ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿ ಕೊಡ್ತೀಯಾ? ಇದು ದೈವ ಪ್ರೇರಣೆ. ರಾಣಿ ತಾನೊರೆದಳು ಮಾನ ಮುನಿದರೆ ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ. ವಾಗ್ದಾನಕ್ಕೆ ಮುದಿಯಿಲ್ಲದೆಲ್ಲ ಮಗಳ ನೀನೆ. ವಾಗ್ದಾನಕ್ಕೆ ಮುದಿಯಿಲ್ಲದೆಲ್ಲ ಮಗಳ ನೀನೆ. ಮುನಿಂದರೆ ನಾನೊಪ್ಪಿದೆನು ನಿಮ್ಮ ಹೇಳಿಕೆಗೆ. ಎಂತಹ ಮಾತು ನಿಮ್ಮದು. ನನ್ನ ಮಗಳ ವಿಷಯದಲ್ಲಿ ನೀವು ಮಾತನಾಡಿದ ಮೆಚ್ಚಿದವರು ನೀವು. ಮಗಳನ್ನು ನಾನು ನಿಮಗೆ ಕೊಡಬೇಕು. ಇದು ಯೋಗ ಸ್ವಾಮಿ, ಅಂದರೆ ನಿಮಗೆ ದೈವ ಪ್ರೇರಣೆ. ಇದು ನಮಗೆ ದೇವರ ಅನುಗ್ರಹ. ನಿನ್ನ ಗುಣ ಬಹಳ ಒಳ್ಳೇದುಂಟು. ಯಾಕೆ? ನಿನ್ನ ಎರಡು ಮಾತು ಕೇಳಿದ ಮೇಲೆ ಗೊತ್ತಾಯ್ತು. ನೋಡಿ, ಪರರ ಹಿತವನ್ನು ಬಯಸುವವರು ನೀವು. ನಿಮಗಾಗಿ ಯಾವುದನ್ನು ನೀವು ಬಯಸಿದವರು. ನನಗಾಗಿ ಇಲ್ಲಿವರೆಗೆ ಯಾವುದು ಇಲ್ಲ, ಯಾವುದು ಇರ್ಲಿಲ್ಲ, ನಾನು ಬಯಸಲೂ ಇಲ್ಲ. ಇವತ್ತಿನ ಮೇಲೆ ಇದು ಒಂದೇ. ಲೋಕದ ಉದ್ಧಾರವನ್ನು ಬಯಸುವಂತಹ ನೀವು
ಮಗಳನ್ನು ಕೇಳುತ್ತೀರಿ ಅಂತಾದ್ರೆ ಹೌದು. ಇದು ನಮ್ಮ ಯೋಗವಲ್ಲವೇ? ಹಾ. ಅರಸನ ಹೆಂಡತಿಯ ಅಂತ ನಾನು ಒಂದು ವೇಳೆ ಸುಳ್ಳನ್ನಾಡಿದರೆ ಲೋಕ ಮೆಚ್ಚಿ ಅಂತ ಮಾತು ಕೊಟ್ಟಿದ್ದಿ? ಹೌದು. ಹಾ. ಕೊಟ್ಟಂತಹ ಮಾತನ್ನು ಹಾ. ನಾನು ಉಳಿಸಿಕೊಡ್ತೇನೆ. ಓಹೋ. ಹೌದು. ಆದೀತಲ್ಲ ಈಗ ಏನು ಬಾವಿ ಹತ್ತೆ ಅಭಿಪ್ರಾಯ ಗೊತ್ತಾಯ್ತು. ಅತ್ತೆ ಆಗ್ಬೇಕಷ್ಟೇ. ಬಾವಿ 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 ಹತ್ತೆ ಹೀಗೆ ಹೇಳಿದ ಮೇಲೆ ನಮ್ಮ ಬಾವಿ ಮಾವ ನನ್ನ ದೇವರ ಹೌದು. ನಾರದರೆ ಬನ್ನಿ ಬನ್ನಿ, ಈಗ ಬನ್ನಿ, ಬರ್ಬೇಕು ಬರ್ಬೇಕು. ಸ್ವಾಮಿ ಹಾ. ನೀವು ನಿಮ್ಮನ್ನೇ ಸ್ವಾಮಿ ನಮೋ ನಮಃ. ಒಳ್ಳೆಯದಾಗಿ ಚೆನ್ನಾಗಿದ್ದೀರಲ್ಲ? ಹೀಗಿದ್ದೇನೆ. ಪರ್ವತ ನಾರದರು ನೀನು ಇಲ್ಲಿ ನೀವಿಲ್ಲಿ ಇಲ್ಲಿ ಬಾರೆ. ದೇವರೇ, ನೀವು ಒಬ್ಬರೇ ಬರ್ತೀರಂತ ನನ್ನ ನಿರೀಕ್ಷೆ. ಜೊತೆಯಲ್ಲಿ ನಾರದರು ಬಂದಿದ್ದಾರೆ. ಇದು ಏನು? ನಾನು ಬಹಳ ಖುಷಿಯಲ್ಲಿದ್ದೇನೆ. ನಾನು ಬಹಳ ಸಂತೋಷದಲ್ಲಿ ಒಂದು ವಿಷಯ ನಿನ್ನಲ್ಲೀಗ ನೀವು ಹೇಳ್ತೇನೆ. ಮತ್ತೆ ಹೇಳಿ. ನಾನು ಒಂದು ವಿಷಯ ಹೇಳಲಿಕ್ಕೆ ಬಂದವಳು. ಅದು ಬೇಡ, ಮೊದಲು ನಾನು ಹೇಳ್ತೇನೆ. ಅದು ಸಂತೋಷದ ವಿಷಯ. ನಾನು ಹೇಳುವ ವಿಷಯವು ಸಂತೋಷತೆ. ಸಂಬಂಧದಲ್ಲಿ ಶ್ರೇಷ್ಠ ವ್ಯಕ್ತಿ ಅರಸ ಮೊದಲಿರ್ತಾನೆ. ಇಲ್ಲ ದೇವ, ಅಲ್ಲ, 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 ಅಲ್ಲ. ಒಳಗೆ ಏನೊಂದು ಒಮ್ಮತ. ಮಹಾರಾಜ, ನೀನು ಈ ವಿಷಯ ನಾವು ನಮ್ಮ ಸಂಭಾಷಣೆ ಇದು ನಾನೇ ಹೇಳಿದ್ರೆ ಎಂತದ್ದು ಅಲ್ಲ, ಎಂತದು? ನಾನು ಮೊದಲು ವಿಷಯ ಹೇಳಿದ್ರೆ ನಿನಗೆ ಸಂತೋಷ ಆಗ್ತದೆ. ಅಲ್ಲ, ಅಲ್ಲ. ನೀನು ಹೇಳಲಿರುವ ವಿಷಯ ಅದಕ್ಕಿಂತಲೂ ಒಳ್ಳೆಯದಾದ್ರೆ ನನಗೆ ಎಷ್ಟು ಸಂತೋಷ ರಾಜ. ಆಗುತ್ತೆ. ಅಲ್ಲವೇ? ಹಾಗಾಗಿ ಹಾಗಾದ್ರೆ ನೀವು ಅಂದರೆ ಅರಸ. ಮೊದಲು ಅರಸ ಹೇಳುದು. ಮೊದಲು ನಾನು ಹೇಳ್ತೇನೆ. ನೀವು ಹೇಳುವುದಾ? ಹೌದು. ಆದೀತು. ನನ್ನ ದೇವರಲ್ವ? ಏನಂತ ಹೇಳಿದ್ರೆ ಏನು? ಇದು ಇವತ್ತು ನಾನು ಅದೇ ಇವತ್ತಿನ ವಿಷಯ ಅಲ್ಲ, ಅಲ್ಲ, ಇವರು ಹೇಳ್ತಾರೆ. ಇವತ್ತು ಇವತ್ತು ಓಲಗಕ್ಕೆ ಓಲಗಕ್ಕೆ ನಾರದ ಮಹರ್ಷಿಗಳ ಆಗಮನ. ಹೌದಾ? ನಾನು ಅಲ್ಲ, ಅಲ್ಲ, ಮುಗಿತು. ಮತ್ತು ನನ್ನ ಮಗಳ ಅದು ಜೊತೆ ನಿನ್ನದು ಮತ್ತೆ ಹೇಳಿ, ನಿನ್ನದು ಮತ್ತೆ. ಮತ್ತೆ ನನ್ನ ಇವಳ ಕಥೆ ಮುಗಿಬೇಕು. ನನಗೆ ಎಲ್ಲಿ ಪ್ರಾರಂಭ ಎಲ್ಲಿ ಮುಕ್ತಾಯ ಅಂತ ಇವರು ಗೊತ್ತಾಗ ಮುಗಿಸಿದ ಮೇಲೆ ಪ್ರಾರಂಭ ಮಾಡಿ. ಬಂದ್ರ ಕುಶಲೋಪಚಾರಿ ವಿಚಾರಲ್ಲೆಲ್ಲ ಆದ ಬಳಿಕ ಅವರೊಂದು ವಿಷಯ ಹೇಳಿದ್ರು. ಏನಂತೆ? ಸಂತೋಷದ ವಿಷಯ ಅದು. ಹೌದಾ? ಇದು ಅಷ್ಟು ಸಂತೋಷವೇ ಸಂತೋಷ. ನಿಮ್ಮ ಸಂತೋಷ ಆಮೇಲೆ ನಿನ್ನದು ಮತ್ತೆ ಅಲ್ವಾ? ನಿನ್ನದು ಮತ್ತೆ ಅಲ್ವಾ? ನಾನು ತುಂಬಾ ಸಮಯಗಳಿಂದ ಆಲೋಚನೆ ಮಾಡಿಕೊಂಡಿದ್ದ ವಿಷಯ ಅದೇ. ಅಂದ್ರೆ ನಮ್ಮ ಮಗಳ ಮದುವೆ ಕುರಿತು ನಾನು ಅದೇ ನೋಡಿ, ನಿಮ್ಮ ವಿಷಯ ಅಲ್ಲಿಗೆ ಬಂದು ಬಿಟ್ಟಿದೆ. ಅಲ್ಲ, ನಾನು ಅಲ್ಲ, ಅದೇ ಚಿಂತನೆಯಲ್ಲಿ ಅಲ್ಲ, ಅದು ಆಮೇಲೆ ಇವರದ್ದು ಮುಗಿಲಿ. ಸ್ವಲ್ಪ ನಿಲ್ಲಿ. ಅವಸರ ಮಾಡಬೇಡಿ. ನಾವೆಲ್ಲ ಬೇಗ ಮುಗಿಸುವವರು ಸ್ವಾಮಿ. ಇದು ಯಾವುದು? ಹಾಗೆ ಯೋಚಿಸುತ್ತಾ ಅದು ಇದ್ದೆ ಅಲ್ಲ, ಇದ್ರಲ್ಲೇ ಉಂಟು, ಅದಕ್ಕೂ ಹೋಗುವುದಿಲ್ಲ. ಮಗಳ ಮದುವೆಯ ವಿಚಾರ ಆಲೋಚನೆ ಮಾಡ್ತಾ ಇದ್ದೆ ಅಲ್ಲ, ಅದೇ ಸಮಯಕ್ಕೆ ಸರಿಯಾಗಿ ಇವರು ಬಂದದ್ದು. ಹೌದಾ? ನೋಡಿ, ಆಲೋಚನೆ ಮಾಡುವಾಗಲೇ ಬಂದ್ರಲ್ಲ, ಬಂದವರು ಅವರು ಹೇಳಿದ ಒಂದು ವಿಷಯ, ಏನು? ನಿನ್ನ ಮಗಳಾದ ಶ್ರೀಮತಿಯನ್ನು ನನಗೆ ಕೊಡಬೇಕು ಅಂತ ಕೇಳಿದ್ರಲ್ಲ. ನಿಮ್ಮ ಎಂತ ಹಲಸಿನ ಹಣ್ಣು ಬಿತ್ತಲ್ಲಿ? ಎಲ್ಲ ಮಾವಿನಕಾಯಿ ಬಿದ್ದದ್ದು. ಇದು ಮುಗೀತ ನಿಮ್ಗೆ? ಇಲ್ಲ ಮುಗಿಲಿಲ್ಲ. ಕೇಳಿದ್ರ ನಾನು ಆಕಾಶದಿಂದಲೇ ಕೈ ಬಿಟ್ಟದ್ದು. ಅಂದ್ರೆ ಅಷ್ಟು ಸಂತೋಷ ಆಯ್ತು. ಹೌದೌದು. ಹ, ನಾರದರೆ ನನ್ನ ಮಗಳು ಶ್ರೀಮತಿಯನ್ನು ನಿಮಗೆ ಕೊಡ್ತೇನೆ ಅಂತ ಭಾಷೆ ಕೊಟ್ಟೆ. ಹೌದಾ? ಇಷ್ಟು ಒಳ್ಳೆಯ ವಿಷಯ ಇಲ್ಲೊಂದು ಎಲ್ಲಿ ಆದ್ರೂ ಇರ್ಬೋದಾ? ಇನ್ನು ನಿಮ್ಮ ಕತೆ ಮುಗಿಸಿ. ಇನ್ನು ನೀನು ಹೇಳಲಿಕ್ಕೆ ನೀನು ಹೇಳಲಿಕ್ಕಿಲ್ವೋ ಇನ್ನು? ಅಲ್ಲ, ಅಲ್ಲ ನಾನು ಹೇಳುತ್ತೇನೆ. ಎಂತದು? ಅಲ್ಲ, ಇವಳ ವಿಷಯ ಇವಳೇ ಹೇಳ್ಬೇಕು. ಹೌದೌದು. ಎಂತ ಒಮ್ಮೆ ಹೇಳಿ. ಎಂತೋ ಸಂಸಾರದ ವಿಷಯ ಇರಬೇಕು ಅದು. ನೀನು ಸರಿ ಇದ್ದಿ. ಇದ್ದೇನೆ. ಹೌದು, ನೀವೇ ಆಡಿದ್ದೆ ಈ ಮಾತು. ಹೌದು. ಏನು ಹೇಳಿದೆ? ಏನು? ನಮ್ಮ ಮಗಳನ್ನು ನಾರದ ಮಹರ್ಷಿ ಏನು ಸ್ವಾಮಿ? ಇಂತಹ ಅಳಿಯ ಇನ್ನೊಮ್ಮೆ ಸಿಗುವುದಕ್ಕೆ ಉಂಟಾ? ಎಲ್ಲ ನಿಮ್ಮ ನಿರ್ಧಾರವೇ? ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ನಿನ್ನಲ್ಲಿ ಹೇಳಲಿಕ್ಕೆ ಬಂದದ್ದು ನಾನು. ಹಾಗೆ ಬಂದದ್ದು. ಅವರಿಗೆ ಮಾತು ಕೊಟ್ಟ ಮತ್ತೆ ನನ್ನಲ್ಲಿ ಕೇಳುವುದು ನೀವು? ನಿಮಗೆ ಬೇಸರದ್ದು ಯಾಕೆ? ಮತ್ತೆ ತಪ್ಪಾಗದೆ ಯಾಕೆ ನೀನು ಹಾಗೆ ಹೇಳ್ತಾ ಇದ್ದಿ? ಕಾರಣ ಉಂಟು. ನೀವು ಮೊದಲು ಅಂತ ಹೇಳಿ ನನ್ನನ್ನು ಕೊನೆಗೆ ನಿಲ್ಲಿಸಿ ಕತೆ ಇಲ್ಲಿಗೆ ಮುಗಿಸ್ತೀರಾ ಅಂತ. ಈ ಕೆಲವರೆಲ್ಲ ಹಾಗೆ ಮಾಡುದು. ಮೊದಲು ನಾನು ಹೇಳ್ತೇನೆ ಅಂತೇಳಿ ಇದ್ದವರದೆಲ್ಲ ವಿಷಯ ಒಬ್ಬರೇ ಹೇಳಿ, ಮತ್ತೆ ನಾನೆಂತದನ್ನು ಹೇಳುವುದಿಲ್ಲ. ಈಗ ನಿನ್ನ ವಿಷಯ ಬೇರೆ ಉಂಟಲ್ಲ. ವಿಷಯ ಅದೇ, ನಮ್ಮ ಮಗಳ ವಿಷಯ, ಮದುವೆ ವಿಷಯ. ಹೌದಾ? ನಿಮಗೆ ಚಿಂತೆ ಹೇಗಿತ್ತು? ನನಗೆ ಅದೇ ಚಿಂತೆ ಇದ್ದದ್ದು. ಇರ್ಲೇಬೇಕಲ್ಲ. ಒಳ್ಳೆಯ ವರ ಸಿಗಬೇಕು ಅಂತ. ಹೌದು ಸ್ವಾಮಿ, ಅದೇ ಹೊತ್ತಿಗೆ ಇವರು ಬಂದರು. ಹಾ 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 ಹಾ. ಬಂದವರು ಕೇಳಿದ ಮಾತೇನು? ಮೊದಲು ನನಗೊಂದು ಮಾತು ಕೊಡಬೇಕು, ಕೇಳಿದ್ದನ್ನು ಕೊಡ್ತೇನೆ, ಹೇಳಿದ ಮಾತನ್ನು ನಡೆಸಿಕೊಡ್ತೇನೆ ಅಂತ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ತಪ್ಪು ನಿನ್ನದಲ್ಲ. ಆ. ಪುಣ್ಯಾತ್ಮರು ಘನಮಹಿಮರು ಅಂತವರಿಗೆಲ್ಲ ಏನು ಹಿಂದೆ ಮುಂದೆ ಆಲೋಚನೆ ಮಾಡದೆ ಮಾತು ಕೊಡಬಹುದು. ಅಲ್ಲವೇ? ಎಂತದಂತ ಮಾತು ಕೊಟ್ಟದು?
ಅದಿನ್ನು ವಿಷಯ ಬರ್ಬೇಕಷ್ಟೇ. ಇನ್ನು ಬರ್ಬೇಕಷ್ಟೇ. ಅಬ್ಬ ದೇವರೇ, ಓ ನಮ್ಮ ಮಗಳು ಶ್ರೀಮತಿಯನ್ನು ಬಯಸಿದ್ದಾರಂತೆ. ಆದಿತ್ತು ನಾನು ಒಪ್ಪಿದ್ದೇನೆ. ದೇವ್ರೇ, ಮದುವೆ ಅವರಿಗೆ ಕೊಡಬೇಕು. ಎರಡನೇ ಹಲಸಿನಕಾಯಿ ಬಿತ್ತು. ಇದರಲ್ಲಿ ಈಗ ಹಣ್ಣು ಯಾವುದು ಕಾಯಿ ಯಾವುದು ಗೊತ್ತಾಗದ ಸ್ಥಿತಿ ನನಗಾಗಿದೆ. ಇನ್ನು ಗೊತ್ತಾಗ್ಲಿಲ್ಲ ನಿನಗೆ? ಅಲ್ಲ, ನೀವು ಒಂದು ಮಾತು ನನ್ನಲ್ಲಿ ಕೇಳುವುದಲ್ವಾ ಮೊದಲು? ಅಲ್ಲಲ್ಲ, ನನ್ನಲ್ಲಿ ಅವರು ಕೇಳಿದ ಬೇಗ ನಾನು ಒಪ್ಪಿಕೊಂಡದಲ್ಲಿ ತಪ್ಪೇನಿತ್ತು? ನಾನು ಒಪ್ಪಿಕೊಂಡ್ರಲ್ಲಿ ತಪ್ಪೇನುಂಟು? ಅಲ್ಲ, ಅವರು ಕೇಳುದು ನಿನ್ನಲ್ಲಿ ಅಲ್ಲ, ನನ್ನಲ್ಲಿ ಕೇಳಬಹುದಿತ್ತಲ್ವಾ? ಅಲ್ಲ, ಅವರು ಬಂದು ಮೊದಲೇ ನನ್ನಲ್ಲಿ ಕೇಳಬಹುದು. ಅಲ್ಲ ಅಲ್ಲಲ್ಲ, ಒಂದು ಹೆಣ್ಣನ್ನು ಆಯ್ಕೆ ಮಾಡುವಾಗ ಯೋಚನೆ ಮಾಡಬೇಕು. ಈ ಒಂದು ಗಡ್ಡೆ ಬಿಟ್ಟುಕೊಂಡು ಬಂದು ಹೆಣ್ಣನ್ನು ಕೇಳುದು ಅಂತ ಹೇಳಿದ್ರೆ ಇದು ಹೆಣ್ಣು ಒಪ್ಪಿಯಾಳ? ಹೌದೇನೆ, ನಾನು ಮಾತು ಕೊಟ್ಟಿದ್ದೇನೆ, ನೀನು ಮಾತು ಕೊಟ್ಟಿದ್ದೇನೆ. ಏನು ಮಾಡಿ ಈಗ ಈ ಹುಡುಗಿಯನ್ನು ಎಂತ ನನಗೆ ಕೊಡಬೇಕು. ಅಂಬಿ ಅಂಬಿ ನನಗೆ ಮಾತು ಅಂಬಿ ಅಂಬರೀಷ ಅಂಬಿ ನನಗೆ ಹುಡುಗಿ ಮಾವ, ಓ ಬಾವಿ ಮಾವ. ಅಲ್ಲ ಹುಡುಗಿ ಸೇರಿ ನನ್ನ ದೇವರನ್ನು ಏನು ಮಾಡ್ತೀರಿ? ಬೇಡ, ಈಗ ಹೇಗೂ ನಾನು ಉಭಯ ಸಂಕಟದಲ್ಲಿದ್ದೇನೆ. ಆ ಕಡೆಯಿಂದ ಈ ಕಡೆಯಿಂದ ಎಳೆದು ಸಿಗಿದು ಅಯ್ಯೋ ದೇವರೇ. ತಿನ್ನಿ ನೀವು. ಎಂತದಿದು? ನಮ್ಮ ಸಂಕಟ ನಮಗೆ ಗೊತ್ತು, ನಿಮಗೆ ವಿನೋದ. ನಿಮ್ಮನ್ನ ತಿನ್ನೋದಿಲ್ಲ, ಮಗಳನ್ನು ಕೊಡಿ. ಅಲ್ಲ ನೀವು ಜನ ಈಗ ನಾನು ಕೇಳಿದ್ದೇನೆ, ಅಲ್ಲಿ ಬಂದು ಈ ಅಲ್ಲ ನಿನಗೆ ಇನ್ನೊಮ್ಮೆ ಒಂದು ಬೇರೆ ಹುಡುಗಿ ನೋಡುವ, ನಾನೇ ಆಗುತ್ತೇನೆ. ಬೇಡ ಬೇಡ, ನಾನು ಆಗ್ತೇನೆ. ಹೌದಾ? ನಿನಗೆ ಸಮಸ್ಯೆ ಆಯ್ತಲ್ಲ. ಸಮಸ್ಯೆ ಅದಲ್ಲ, ಹಾ. ಇಬ್ಬರು ಮಾತು ಕೊಟ್ಟು ಕೆಟ್ಟೆವು, ನಾವು ಏನು ಹುಡುಗಿ ಮಾಡುದು? ಒಬ್ಬಳು, ಇದಕ್ಕೊಂದು ಉಪಾಯ ಇದೆ. ನಾಳೆಗೆ ನಡೆಯಲೆಯ ಸ್ವಯಂವರ ನೀಲೆಯಂತಿರೆಯರಾಯ ಬಾಲಕಿಯೇ ಮೆಚ್ಚಿದ ನೊಪ್ಪಗೆ ನಾಳೆ ಇಚ್ಚಿದ ದಿನಗಳವು ನಾಳೆ ನಾಳೆಗೆ ನಡೆಯಲಯ್ಯ. ಮಹಾರಾಜ, ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದೋದಾಗಿದೆ. ಅಲ್ಲ, ಹೆಣ್ಣು ನಮಗೊಂದು ಒಬ್ಬಳೇ ಇರುವುದು. ಬೇರೆ ದಾರಿ ಕಾಣುವುದಿಲ್ಲ. ಹೌದು, ಹೆಣ್ಣು ಒಬ್ಬಳೇ ಇರುವುದು. ನಾವು ಇರುವರಿದ್ದೇವೆ. ಹಣ್ಣಾದ್ರೆ ಹಂಚಿ ತಿನ್ನಬಹುದು, ಪಾಲು ಮಾಡಿ. ಆದ್ರೂ ಹೆಣ್ಣನ್ನು ಪಾಲು ಮಾಡುವುದಕ್ಕೆ ಆಗುತ್ತದ? ಏನು ಮಾಡುದು? ದೊಡ್ಡ ಸಮಸ್ಯೆ ಆಯ್ತಲ್ಲ ಈಗ. ಈಗ ನಮಗಂತೂ ಇದರಿಂದ ಪರಿಹಾರಕ್ಕೆ ದಾರಿ ಕಾಣುವುದು. ಇದಕ್ಕೆ ಪರಿಹಾರ ನಾನೇ ಹೇಳ್ತೇನೆ. ಹೌದೇ? ಹೋಗಿಸು ಒಳ್ಳೆದ ಅಂತ ಕಾಣ್ತೇನೆ. ಸುಲಭದಲ್ಲಿ ಹೋದೆ. ಇದು ಹೋಗುವ ಆಲೋಚನೆ ಇಲ್ಲ. ಈಗ ನಿನಗೊಂದು ಮಾತು ಗೊತ್ತಿದೆ. ಕನ್ಯಾವರೇತೆ ರೂಪಂ. ಕನ್ಯೆಯಾದವಳು ಮದುವೆ ಆಗುವಂತಹ ಗಂಡ ಹೇಗೆ ಇರ್ತಾನೆ ಅಂತ ಯೋಚನೆ ಮಾಡ್ತಾಳೆ. ಚಂದ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು ಅಂತ. ಹಾಗೆ ರೂಪವಂತನಾಗಿ ಇದ್ರೆ ಆ ಹುಡುಗಿ ಮದುವೆ ಆಗುವುದಕ್ಕೆ ಸಿದ್ಧಳಾಗುತ್ತಾಳೆ. ಸ್ವಾಮಿ, ಓ ಬದುಕಿಸಿದ್ರಿ ನನ್ನನ್ನು. ಏನು? ಯಾವ ದಾರಿಯೂ ಕಾಣದೆ ನಿಂತಲ್ಲೇ ನಿಂತಿದ್ದೆ. ಹೌದು, ಅಂದ್ರೆ ಕನ್ಯಾವರಯತೆ ರೂಪ ಅಂದ್ರೆ ಅವಳನ್ನು, ಅವಳೇ ಬೇಕಾದವರನ್ನು ಈಗ ನಮ್ಮಲ್ಲಿ ಚಂದ ಕಾಣುವುದು ಯಾರು ನೋಡು? ನಾನಲ್ವ? ಅದೆಲ್ಲ ಗಡ್ಡ ಬಿಟ್ಟು ಮೀಸೆ ಕಾಪು ಕಾಪು ಈಗ ಚಂದ ನಾನಲ್ವ? ಹಾಗಾಗಿ ನನಗೆ ಒಂದು ಮಾಲೆ ಬೀಳ್ತದೆ ಅಂತ ವಿಶ್ವಾಸ ಉಂಟು. ಹಾಗಾಗಿ ಒಂದು ಸ್ವಯಂವರವನ್ನು ಏರ್ಪಡಿಸುವುದು, ಸ್ವಯಂವರ, ರಾಜಾದಿರಾಜರನ್ನು ಕರೆಸುವುದು. ಈ ಹುಡುಗಿಗೆ ಯಾರು ಚಂದ ಕಾಣ್ತಾನೋ ಅವನ ಕೊರಳಿಗೆ ಮಾಲೆ ಹಾಕುವುದು. ಹಾಗಾಗಿ ಇದು ಸ್ವಯಂವರ, ಸ್ವಯಂ ಆಯ್ಕೆ ಮಾಡಿಕೊಳ್ಳುವುದು. ನೀವು ಹೇಳಿದ್ದೀರಿ ಸ್ವಾಮಿ. ಹೇಗೆ? ಮನಪೂರ್ವಕ ಸಂಪೂರ್ಣ ಒಪ್ಪಿಗೆ ಕೊಡಲಾಗಿದೆ. ಇಂದು ಏನು ಹೇಳುವುದಕ್ಕೆ ನಿಮಗೆ ತಲೆ ವಿಷಯ ಇಲ್ಲಲ್ಲ? ಇಲ್ಲಲ್ಲ. ಹಾಗಿದ್ರೆ ಇನ್ನು ಆಲೋಚನೆ ಮಾಡ್ಲಿಕ್ಕಿಲ್ಲ. ಸ್ವಯಂವರ ವೇದಿಕೆ ಸಿದ್ಧ ಆಗ್ತದೆ. ಹೌದು. ಇವತ್ತಲ್ಲ, ನಾಳೆ ನಾಳೆಯಲ್ಲಿ ನಾಳೆ ಸ್ವಯಂವರ ನಡೀತದೆ. ಹಾಗಿದ್ರೆ ಮತ್ತೆ ಅದರಲ್ಲಿ ಇನ್ನು ಬದಲಾವಣೆ ಇಲ್ಲ. ಬದಲಾವಣೆ ಬೇಡ. ಇಲ್ಲ ಇನ್ನು ನಾಳೆ ಅಲ್ಲ. ಆದೀತು. ಚಂದ ಕಂಡವರಿಗೆ ಆದೀತು. ಚಂದ ಕಂಡವರಿಗೆ ಮಾಲೆ, ಚಂದ ಕಂಡವರಿಗೆ ಮಾಲೆ. ಇವತ್ತು ಇನ್ನು ನೀವೆಲ್ಲಿಗೆ ಹೋಗುದು ಬೇಡ, ಇಲ್ಲೇ ಇರ್ಬೇಕು. ನೋಡಿ ಅಲ್ಲಿ ಉಪ್ಪರಿಗೆ ಮೇಲೆ ಮೇಲೆ ಮಹಡಿ. ನನಗೆ ಉಪ್ಪರಿಗೆ ಮೇಲೆ ಬೇಡ. ಯಾಕೆ ಕೆಳಗೆ ಬೀಳ್ತಿರೋದು? ಬೀಳ್ತೇನೆ ಅಂತ ಅಲ್ಲ, ಮತ್ತೆ ಅವಸರದಿಂದ ಕೆಳಗೆ ಬರ್ಲಿಕ್ಕೆಲ್ಲ ಬಹಳ ಕಷ್ಟ ಆಗುತ್ತದೆ. ಕರೆಯುವಾಗ ಬರ್ಬೇಕಲ್ಲ. ಅಂದ್ರೆ ವೇದಿಕೆಯ ಹತ್ತಿರ ಒಂದು ಸಣ್ಣ ನಾಳಿಗೆ ಆದೀತು. ಅಲ್ಲಿದ್ದೇನೆ. ಅಂತೂ ನಾಳೆ ಸ್ವಯಂವರದ ಮುಹೂರ್ತಕ್ಕೆ ನೀವು ಸಿದ್ಧರಿದ್ರೆ ಸಾಕು. ಚಂದ ಕಂಡವನಿಗೆ ಮಾಲೆ. ಆಯ್ತು ಆಯ್ತು, ನಿಮ್ಮದು ಒಪ್ಪಿಕೊಂಡಲ್ಲ. ಏನೇನು ನೋಡ್ತಾ ಇದ್ದೆ? ಇನ್ನು ನಮಗೆ ಮಾತಾಡ್ಲಿಕ್ಕೆ ಏನಿಲ್ಲ. ಮದುವೆಗೆ ವ್ಯವಸ್ಥೆ ಆಗಬೇಕು, ಸಿದ್ಧತೆ ಆಗ್ಬೇಡ. ಹೀಗೆ ಬಾ. ದಾರಿ ಹೇಳಿದ್ದೇನೆ, ಚಂದ ಕಂಡವನ ಕೊರಳಿಗೆ ಮಾಲೆ ಹಾಕುವುದು ಅಂತ. ಚಂದ ಕಾಣಬೇಕು, ನಾನೇ ಚಂದ ಕಾಣಬೇಕು, ಅವ ಚಂದ ಕಾಣಬಾರ್ದು. ಇಲ್ಲಿ ಮಾತಾಡುವುದಲ್ಲ, ವೈಕುಂಠಕ್ಕೆ ಹೋಗುತ್ತೇನೆ ಅವಳು.
ಕಂಡವರಿಗೆ ಹೆಣ್ಣಂತೆ, ಚಂದ ಕಂಡವರ ಜೊತೆಯಲ್ಲಿ ಅವಳ ಮದುವೆಯಂತೆ. ನನಗೆ ಗಡ್ಡ ಮೀಸೆ ಉಂಟಂತೆ. ಅದು ಹೆಂಗಸೋ ಗಂಡಸೋ ಗೊತ್ತಾಗೋದಿಲ್ಲ. ಗಡ್ಡ ಮೀಸೆ ಯಾವುದೂ ಇಲ್ಲ. ಅರಸನಿಗೆ ತಲೆಯಲ್ಲಿ ಕಿರೀಟ, ಋಷಿಗೆ ಗಡ್ಡ, ವೈದಿಕನಿಗೆ ತಲೆಯಲ್ಲಿ ಶಿಖೆ, ಅದಿದ್ರೆ ಶೋಭೆ. ಇದು ಮೀಸೆಯೂ ಇಲ್ಲ, ಗಡ್ಡವೂ ಇಲ್ಲ. ಅದು ಒಂದು ಚಂದವಾದ ಬಿಳಿ ಹೆಗ್ಗಣ. ಇವನಿಗೆ ಕಲಿಸಬೇಕಾದ್ರೆ ಒಂದೇ ಉಪಾಯ, ಅಲ್ಲಿಗೆ ಹೋಗಬೇಕು. ಕ್ಷೀರವಾರತಿಯಲ್ಲಿ ನಮಾದ ಬಲಾಗೆ ದೇವ ನನ್ನನ್ನೇ ಗುಣಗಾನ ಮಾಡುತ್ತಾ ಹೌದು ನೇರವಾಗಿ ಬಳಿಗೆ ಬಂದೆ. ಬಂದು ನೀನು ವಂದಿಸುತ್ತಹ ಕ್ರಮವನ್ನು ಕಂಡಾಗ ಮನಸ್ಸಿಗೆ ಸಂತೋಷ ಆಯಿತು. ಆದ್ರೆ ಆಶ್ಚರ್ಯವೂ ಕಾಣ್ತಾ ಇದೆ. ಏನು ದೇವ? ನೀನು ಮೂರು ಲೋಕವನ್ನು ಸಂಚಾರ ಮಾಡುತ್ತಾ ಇರುವವ, ಆ ವಿಷಯಕವಾಗಿ ದಿನಲ್ಲಿ ಒಂದಿನಿದ್ದು ಒಂದು ರೀತಿಯ ದಾಹ ಅಥವಾ ದಣಿವನ್ನು ನಾನು ಗುರುತಿಸಿದವನೇ ಅಲ್ಲ. ಈಗ ಮಾತ್ರ ಹಾಗಲ್ಲ, ಏನೋ ಒಂದು ರೀತಿಯಾಗಿ ಒಂದು ದಣಿವು ಕಾಣ್ತಾ ಇದೆ. ಯಾವುದೋ ಒಂದು ಮಹಾ ಸಾಧನೆ ವಿಷಯಕವಾಗಿ ಏನೋ ಒಂದು ದೂರದೃಷ್ಟಿಯುಳ್ಳವನಾಗಿ ಇಲ್ಲಿಗೆ ಬಂದ ಹಾಗೆ ಗೋಚರಿಸುತ್ತಾ ಇದೆ. ಇಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ನಿನ್ನ ಸಂಚಾರಕ್ಕೆ ಏನು ತೊಂದರೆ ಹೌದಲ್ಲ? ಅದು ಸರಿ. ಇಲ್ಲಿಗೆ ಬಂದ ಕಾರಣ ಏನಾಗಬೇಕಪ್ಪ? ನಾನು ಉದ್ಯೋಗ ಲೋಕ ಸಂಚಾರವನ್ನು ಮಾಡುವುದು, ನಿನ್ನ ಹೆಸರನ್ನೇ ಹೇಳುತ್ತಾ ಜೀವನವನ್ನು ಸಾಗಿಸುವುದು ನನ್ನ ಕರ್ತವ್ಯವಾಗಿದೆ. ಮಹಾನ್ ಉದ್ದೇಶವನ್ನು ಇರಿಸಿಕೊಂಡು ಈ ವೈಕುಂಠಕ್ಕೆ ಬಂದಿದ್ದೇನೆ. ಅಂದ್ರೆ ಲೋಕದ ಸ್ಥಿತಿಕಾರಕ ನಾನು ಮಾಡುತ್ತಹ ಪಾಲನೆಯ ಕೆಲಸ ಅಂತ ಯಾವುದಿದೆಯೋ ಅದಕ್ಕೆ ಪೂರಕನಾಗಿ ಸಹಾಯಕನಾಗಿ ಒದಗಿ ಬರುವ ಯಾರು ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ನಿನ್ನನ್ನು ತೋರಿಸು. ಹೌದಲ್ಲ? ಎಲ್ಲ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಒಂದು ಪ್ರತ್ಯೇಕವಾದಂತಹ ಕೊಡುಗೆ ಇದ್ದವನು ಈ ನಾರದ. ಇಷ್ಟೆಲ್ಲ ನಾರದ ಲೋಕ ಕಲ್ಯಾಣಕ್ಕಾಗಿ ದುಡಿಯುವಾಗ ಭಗವಂತ ನನ್ನ ಮೇಲೆ ನೀ ಒಂದು ಕೃಪಾ ಕಟಾಕ್ಷವನ್ನು ಬೀರಲಾರೆಯ? ಅಯ್ಯ, ನಿನಗೆ ನನ್ನ ಅನುಗ್ರಹ ಇಲ್ಲದೇ ಇದ್ರೆ, ಕೃಪಾ ಇಲ್ಲದೇ ಇದ್ರೆ ನಿನಗೆ ಈ ರೀತಿಯಾಗಿ ಸಂಚಾರ ಮಾಡೋದಕ್ಕೆ ಆಗುತ್ತಿತ್ತೆ? ಅಲ್ಲ, ಇವತ್ತೊಂದು ಬೇರೆ ವಿಷಯದ ಬಗ್ಗೆ ಕೃಪಾ ಕಟಾಕ್ಷ ಬೇಕು.
ಹೌದು, ಅನುಗ್ರಹ ಬೇಕು. ಯಾವತ್ತು ಇದ್ದ ಇದೆ. ನೀನು ಮನಸ್ಸು ಮಾಡದಿದ್ರೆ ಇವತ್ತು ನನ್ನ ಯಾವ ಕೆಲಸ ನಡೆಯುವುದಿಲ್ಲ. ಹೌದಾ? ಹೌದು. ಹಾಗುಂಟಾ? ಹೌದು. ಅಂಥದ್ದು ಏನಪ್ಪ? ಸುತ್ತಿ ಬಳಸಿ ಮಾತಾಡುವುದಿಲ್ಲ. ಒಳ್ಳೇದು. ಇಂದಿನ ದಿನ ನಾನು ಅಯೋಧ್ಯೆಗೆ ಹೋದೆ, ಅಂಬರೀಷನ ಬಳಿಗೆ. ನೀನು ಎಲ್ಲೂ ಹೋಗ್ಬೋದು, ಅಧಿಕಾರ ಇದೆ. ಯಾರು ನಿನ್ನನ್ನು ಆಕ್ಷೇಪಿಸುವವರಿಲ್ಲ. ಇಲ್ಲ. ದೇವ ನಮ್ಮ ಭಕ್ತವ ಭಕ್ತ. ಅಂಬರೀಷ. ಹೌದೌದು. ಅಲ್ಲಿ ಅರಸನಿಗೆ ಹೆಣ್ಣೊಬ್ಬಳೆ ಮಗಳಿದ್ದಾಳೆ. ಮಗಳು? ಹೌದು. ಶ್ರೀಮತಿ ಎಂಬುದಾಗಿ ಅವಳ ಹೆಸರು. ಇರ್ಲಿಯಪ್ಪ, ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ. ಚೆನ್ನಾಗಿ ಇದ್ದಾಳೆ ಅವಳು. ನೀನು ಅರಸನನ್ನು ಕಾಣಲಿಕ್ಕೆ ಹೋದ? ಹೌದೌದು. ಅಲ್ಲಿ ಇವಳನ್ನು ನೋಡಿದೆ ನಾನು. ಎಂತ ರೂಪ! ಅಂತ ರೂಪದ ಹೆಣ್ಣನ್ನು ನಾನು ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ನೋಡಿದವನೇ ಅಲ್ಲ. ಸರಿ. ನೋಡುವಂತ ಸಂದರ್ಭವು ನನ್ನದಲ್ಲ. ಆದ್ರೆ ಈಕೆಯನ್ನು ನೋಡಿದ ಮೇಲೆ ನನ್ನ ಒಂದು ಮನಸ್ಸು ಪರಿವರ್ತನೆಯಾಗಿದೆ. ಅಂದ್ರೆ ಆ ಹುಡುಗಿಯನ್ನೇ ನನಗೆ ಮದುವೆ ಆಗಬೇಕು. ಮದುವೆ ಆಗುವುದು? ಯಾರು? ನಾನು ನಾರದ ಮಹರ್ಷಿ. ಇಷ್ಟರವರೆಗೆ ಬಯಕೆ ಇರಲಿಲ್ಲ. ಓ, ಇವತ್ತು ಯಾಕೆ ಬಯಕೆ ಬಂತದ್ದು ಗೊತ್ತಾಗ್ಲಿಲ್ಲ. ಹೌದಲ್ಲ? ಹಾಗಾಗಿ ನಾನು ಆ ಅಂಬರೀಷನ ವಿಷಯವನ್ನು ಕೇಳಿದೆ. ನಿನ್ನ ಮಗಳ ರೂಪಕ್ಕೆ ಮನಸೋತಿದ್ದೇನೆ, ನಿನ್ನ ಮಗಳನ್ನು ದಾರಿ ಎರೆದು ಕೊಡಬೇಕು ಎಂಬುದಾಗಿ ಹೇಳಿಕೊಂಡೆಯಾ? ಒಪ್ಪಿದ್ದಾನೆ. ಭಾಷೆ ಕೊಟ್ಟಿದ್ದಾನೆ. ಹೌದಾ? ಹೌದೌದು. ಹಾಗಾದ್ರೆ ಸದ್ಯದಲ್ಲಿ ಮದುವೆ ಇರ್ಬೇಕಲ್ಲ? ಹೇಗೆ ಮದುವೆ ಆಗುದು? ನೂತನ ವಧುವರನ್ನು ಹರಸಲಿಕ್ಕೆ ಲಕ್ಷ್ಮೀ ಸಮೇತರಾಗಿ ಬರಬೇಕು ಅಂತ ಕೇಳಿಕೆಲ್ಲ. ಕೇಳಲಿಕ್ಕಲ್ಲ, ಬರ್ತೇವೆ. ಅಲ್ಲಿಗೊಂದು ತಡೆ ಉಂಟಾಗಿದೆ. ಅಲ್ಲಿ ಆ ಗ್ರಾಚಾರ ಹಿಡಿದವ ಆ ಪರ್ವತ ಋಷಿ ಅವ ಒಂದು ಅಸಂಬದ್ಧ ಮಾಡಿ ಹಾಕಿ ಕಾರ್ಯಕ್ರಮವನ್ನೇ ಹಾಳು ಮಾಡಿ ಹಾಕಿದವ. ಪರ್ವತ ಮುನಿ ಲೋಕ ಸಂಚಾರಕ್ಕೆ ನನ್ನಾಗಿ ದುಡಿಯುವವ. ಅವ ಪರ್ವತದ ಗುಹೆಯ ಒಳಗೆ ಹೌದು. ತಪಸ್ಸು ಮಾಡಿಕೊಂಡಿದ್ದ. ಅಲ್ಲಿರ್ಬೇಕು, ಹೊರಗೆ ಬಂದು ಈಗ ನಮಗೆ ಏನಿಲ್ಲದಾಗೆ ಮಾಡಿಬಿಟ್ಟಲ್ಲ. ಏನ್ ಮಾಡಿದವ? ನಾನು ಕೇಳಿದಂತೆ ಆ ಪರ್ವತ ಅಂಬರೀಷಿನ ಹೆಂಡತಿಯ ಬಳಿಗೆ ಹೋಗಿ ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡ್ಬೇಕು ಅಂತ ಕೇಳಿದ್ದಾನ. ಅವಳು ಮಾತು ಕೊಟ್ಟಿದ್ದಲ್ಲ ಪರ್ವತನಿಗೆ, ಮದುವೆ ಮಾಡಿ ಕೊಡ್ತೇನೆ. ಈಗ ಗಂಡ ಹೆಂಡತಿ ಮಾತು ಕೊಟ್ಟು ಇಬ್ಬರು ಸಿಕ್ಕಿಬಿಟ್ಟಿದ್ದೇವೆ. ಈಗ ಅಲ್ಲಿಗೆ ನಾನೊಂದು ಉಪಾಯವನ್ನು ಹೇಳಿದ್ದೇನೆ. ಅದಕ್ಕೆ ಉಪಾಯ ಉಂಟಾ? ಹೌದು. ಹುಡುಗಿಯೊಬ್ಬಳೆ? ಹುಡುಗಿಯೊಬ್ಬಳೆ. ಇಬ್ರು ವರ ಅಂದಿರು. ನಾನು ಮತ್ತೆ ಪರ್ವತ ಯಾಕೆ ನನಗೆ ನನ್ನ ಬಯಕೆ ಒಂದು ಅವಳು ನಾನೇ ಮದುವೆ ಆಗುದು ಅಂತ. ನೀನೇ ಆಗ್ಬೇಕು. ನನಗೆ ನಾನು ಅದಕ್ಕೆ ಉಪಾಯ ಹೇಳಿದ್ದೀನಿ. ಸ್ವಯಂವರವನ್ನು ಏರ್ಪಡಿಸುವುದು, ಎಲ್ಲ ರಾಜಾದಿ ರಾಜರನ್ನು ಕರೆಸುವುದು, ಯಾರು ಚಂದ ಕಾಣ್ತಾನೋ ಅವರ ಕೊರಳಿಗೆ ಮಾಲೆ ಹಾಕುವುದು ಅಂತ. ಓ, ಒಳ್ಳೆ ಉಪಾಯ ಇದು. ಸತ್ಯ ಹೇಳಬೇಕು ದೇವರೇ, ಪರ್ವತ ಮತ್ತು ನನ್ನಲ್ಲಿ ಯಾರು ಚಂದ ಯಾರು ಕೇಳುವುದೇ. ಅಯ್ಯೋ, ನಿನ್ನ ಚಂದವನ್ನು ಬಣ್ಣಿಸುವುದಕ್ಕೆ ಇದೆಯೇನೋ? ಅವ ತಪಸ್ವಿ ಅಲ್ವೇನೋ? ಹೌದೌದು. ಅವ ಋಷಿಗಳಲ್ಲಿ ಇದ್ರೆ ಚಂದ ಎಷ್ಟು ಚಂದ ಗೊತ್ತಿಲ್ಲ. ಆದ್ರೆ ಒಂದು ಆ ಹೆಣ್ಣಿಗೆ ಯಾರು ಚಂದ ಕಾಣ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟು ಅವು ಎಲ್ಲಿಯಾದ್ರೂ ಪರ್ವತನೇ ಚಂದ ಕಂಡ್ರೆ ಅವನ ಕೊರಳಿಗೆ ಮಾಲೆ ಬಿದ್ದರೆ ನನ್ನ ದುಃಖವನ್ನು ಯಾರಲ್ಲಿ ಹೇಳಿ? ಅದಕ್ಕೆ ದಿನ ಕೇಳುವುದು. ಈಗ ಕೈ ಮುಗಿದು ಬೇಡಿಕೊಳ್ತಾನೆ, ನಿನಗೆ ಮದುವೆ ಆಗಲೇಬೇಕು. ನನಗೆ ಮದುವೆ ಆಗಲೇಬೇಕು. ವಿನಯ ಪೂರ್ವಕವಾಗಿ ಹರಿದಾವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಕೇಳಿಕೊಳ್ಳುತ್ತಾ ಬೇರೆ ಏನೂ ಅಲ್ಲ. ಭಗವಂತ, ಸ್ವಯಂವರ ಮಂಟಪದಲ್ಲಿ ಪರ್ವತನ ಮುಖ ಶ್ರೀಮತಿಗೆ ಮಂಗನ ಮುಖದಾಗೆ ಕಾಣಬೇಕು. ಇದೇ ನನ್ನ ಒಂದು ಬಯಕೆ. ಮದುವೆ ಮಂಟಪದಲ್ಲಿ ಅವನ ರೂಪ ಆ ರೀತಿ ಚಂದ ಕಾಣಬಾರದು. ನಿನ್ನ ಚಂದವನ್ನು ಒಪ್ಪುತ್ತಾಳೆ. ಅವ ಮಂಗ ಆದ್ರೆ ಮತ್ತೆ ನನ್ನ ಕೊರಳಿಗೆಲ್ಲ ನಾನೆಲ್ಲೋ ಚಂದ ಅಲ್ಲ. ನೀನು ಮೊದಲೇ ಚಂದ. ನೀನು ಕುರುಪಿ ಅಲ್ಲ, ನೀನು ಚಂದವೇ. ನಿನ್ನನ್ನೇ ಆರಿಸ್ತಾ. ಅದನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಮದುವೆ ಮಂಟಪದಲ್ಲಿ ಪರ್ವತನ ಮುಖ, ಮಂಗನ ಮುಖ. ಮದುವೆ ಆದ ಮೇಲೆ ನನ್ನ ಸೇವೆ ಏನು ಉಂಟು ಎಲ್ಲ ಪೂರೈಸ್ತೇನೆ ನಿಮಗೆ. ಒಳ್ಳೆದಪ್ಪ. ನನ್ನ ಮಗನಾಗಿರುತ್ತಹ ಬ್ರಹ್ಮದೇವರ ಮಗ ನೀನು. ಹೌದು. ನನ್ನ ಮೊಮ್ಮಗ. ಮದುವೆ ಆಗಬೇಕು. ಯಾರು ಆಗ್ಬೇಕಾದ್ದು? ಶ್ರೀಮತಿ. ಬ್ರಹ್ಮಚಾರಿಗಳೇ ಮದುವೆ ಆಗ್ಬೇಕಾದ್ದು. ನೀನು ಇಷ್ಟವರೆಗೆ ಬ್ರಹ್ಮಚಾರಿಯಲ್ಲಿ ದಿನ ಕಳೀತಾ ಇದ್ದೆ. ಈಗ ಮದುವೆ ಆಗುವುದು ಮನಸ್ಸು ಮಾಡಿದ್ರೆ ತಪ್ಪಲ್ಲ. ಆಗುತ್ತದೆ. ಹಾಗೆ ಮುಖ ಮಂಗ ಹಾಗೆ ಆಗ್ಬೇಕು. ಧನ್ಯೋಸ್ಮಿ. ಹುಡುಗಿಗೆ ಅವನ ಮುಖ ಮಂಗನ ಮುಖ. ಮಂಗನ ಮುಖ ಅವನ. ಆಯ್ತಲ್ಲ? ನಾಳೆ ಮದುವೆ, ನಾಳೆ ಮದುವೆ, ನಾಳೆ ಮದುವೆ. ಲೀಲಾ ವಿರೋಧಿ ಅಂತ ಮುನಿ ತರಲೆ ಮೇನ್ ಪರ್ವತ ಮುನಿಯೈದೋ ಜಯ 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 ಜಯ. ಏನು ವಿನಯ ಪರರಾಗಿ ಇಲ್ಲಿ ಬನ್ನಿ. ನೀವು ಇಲ್ಲಿ ಬಂದು ಭಜಿಸಬೇಕಾದ ಅಗತ್ಯ ಇಲ್ಲ. ನೀವು ಅಲ್ಲಿದ್ದು ಕೂಡ ಜಪ ಮಾಡ್ತಲೇ ಇದ್ದವರು. ಪ್ರತ್ಯಕ್ಷ ಕಾಣಬೇಕು ಎಂಬ ಅಪೇಕ್ಷೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಅದಕ್ಕಾಗಿ ಹೀಗೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಿರಿ. ದೇವರ ದೇವನೇ, ದೇವರ ದರ್ಶನ ಆಯ್ತಲ್ಲ, ಕರುಣಾ ಸಾಗರನೇ, ಪ್ರಸಾದ ಪಡ್ಕೊಂಡು ಹೋಗ್ತೀರಾ?
ಭಕ್ತರ ಪಾಲಿನ ಕಾಮಧೇನು ಅಲ್ವೇ ತಾನು. ಓಹೋ, ಹಾಗಾಗಿ ಒಂದು ಕಿರು ಭಿನ್ನಹವನ್ನ ಅರುಹುವುದಕ್ಕಾಗಿ ಬಂದೆ. ಅದನ್ನು ತಾವು ನಡೆಸಿಕೊಡಬೇಕು. ನಿಮ್ಮದು ಹೌದು. ಏನದು, ಏನು ವಿಷಯ? ವಿಷಯ ಏನಾಗ್ಬೇಕೀಗ? ಅಯೋಧ್ಯೆಯ ಅರಸ ಅಂಬರೀಷನ ಸುತೆಯನ್ನ ನಾನು ಕಂಡು ಮನಸ ಮೆಚ್ಚಿ ಆತನ ಮಡದಿಯಲ್ಲಿ ಮದುವೆ ಮಾಡಿ ಕೊಡುವುದಕ್ಕೆ ಕೇಳಿದಾಗ ಅಲ್ಲಿ ಆ ನಾರದ ಮೂರ್ಖ ಅಯೋಗ್ಯ ತೆಗೆದಾಕಿದವ. ಮೂರು ಕಾಸಿನವಲ್ಲ, 1.5 ಕಾಸಿನವ ಅಷ್ಟೇ. ಮತ್ತೆ 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 ಒಂದುವರೆ ಅಂತ ಯಾವುದು? ಅಲ್ಲ, ಅಷ್ಟೇ ಬೆಲೆ ಅವನಿಗೆ ಅಷ್ಟೇ ಅಂತ. ಹಾಗೆ ಅವನಿಗೆ ಅವಳ ಹುಡುಗಿ ಅಪ್ಪ ಮಾತು ಕೊಟ್ಟಿದ್ದಾನಂತೆ. ಹಾಗೆ ಚಂದ ಕಂಡವರಿಗೆ ಮಾಲೆ ಹಾಕುದು ಅಂತ ತೀರ್ಮಾನ ಆಗಿದೆ. ಈಗ ನಾನು ಚಂದದಲ್ಲಿ ಚಂದವೇ ನನ್ನನ್ನು ಬಿಟ್ಟರೆ ನೀವು ಅಲ್ಲಲ್ಲ, ನಿಮ್ಮ ಇಬ್ಬರ ಚಂದದಲ್ಲಿ ನಾನಿಲ್ಲ. ಇಬ್ಬರೇ ಚಂದ ಅವನಲ್ಲ, ಅವನಷ್ಟಲ್ಲಿ ನಿಮ್ಮಷ್ಟವಲ್ಲ. ನನ್ನ ಚಂದದ ಎದುರಿನಲ್ಲಿ ನಾರದ ಏನೂ ಅಲ್ಲ, ಏನೂ ಅಲ್ಲ. ಪ್ರಪಂಚದಲ್ಲಿ ಚಂದದವರಿದ್ರೆ ಇದ್ರೆ ಒಂದು ನಾನು, ಒಂದು ನೀವು. ಸರಿ, ನನ್ನನ್ನು ಬಿಟ್ರೆ ನೀವು. ನಾನಂತೂ ಈ ವಿಷಯದಲ್ಲಿ ಇಲ್ಲ ಅಲ್ಲ, ಹೇಳಿದ್ರು ನಾನು. ಹಾಗೆ ಈಗ ಆ ನನ್ನ ಆಸೆ ಪೂರೈಕೆ ಆಗಬೇಕು ಅಂತಿದ್ರೆ ಅಲ್ಲಿ ನಿರ್ಣಯವಾದ ಸ್ವಯಂವರ ಅದು ಸಾಂಗವಾಗಿ ನನ್ನ ಇಚ್ಛೆಯಂತೆ ನಡೆಯಬೇಕು ಅಂತ ಆದ್ರೆ ದೇವರು ಒಂದು ಅನುಗ್ರಹ ಮಾಡಬೇಕು. ಯಾರಿಗೆ? ಆ ನಾರದನು ಮದುವೆ ಮಂಟಪದಲ್ಲಿ ಮದುವೆ ಆಗುವುದಕ್ಕಾಗಿ ಕನ್ಯಾರ್ಥಿಯಾಗಿ ಕುಳಿತುಕೊಂಡಿರ್ತಾನೆ. ಹಾಗೆ ಅವನ ಮುಸುಡು, ಮುಖ ಅಂತ ನಾನು ಹೇಳೋದಿಲ್ಲ, ಅವನ ಆ ಮುಸುಡು ಹುಡುಗಿಯ ಕಣ್ಣಿಗೆ ಕರಡಿ ಹಾಗೆ ಕಾಣುವ ಹಾಗೆ ನಾವು ಅನುಗ್ರಹ ಮಾಡಿದ್ರಿ ಅಂತಾದ್ರೆ 1 ವರ್ಷ ಪರ್ಯಂತ ತಿಂಗಳಿಗೆ ಒಂದು ಸತ್ಯನಾರಾಯಣ ವ್ರತ ಮಾಡ್ತೇನೆ. ಅಂತೂ ಈ ಹೊತ್ತು ಒಳ್ಳೆ ಪುರೋಹಿತರನ್ನು ಕರೆಸಿ ಒಂದು ಮದುವೆ ಆಗಬೇಕು. ಸಪಾತ ಪಕ್ಷ. ಹೌದಾ? ಮದುವೆ ವಿಷಯವಾಗಿ ಹೇಳಿದ್ದೀವಿ, ಸಂಸಾರಿಗಳಾಗುವುದು. ಅವನ ಮುಖ ಕರಡಿಯ ಮುಖ. ಹಾಗಾದ್ರೆ ಹೌದಲ್ಲ, ಇಲ್ಲಿಗೆ ಬನ್ನಿ. ಈಗ ಮದುವೆ ಆಗುವುದಕ್ಕೆ ಹೊರಟ ಒಂದು. ಹಾಗಿದ್ರೆ ಆಗಬೇಕಾದ್ದು ಇವನ ಮುಖ ಅಲ್ಲ, ಅವನ ಮುಖ ಕರಡಿಯ. ಹಾಗಾದ್ರೆ ನಿಮಗೆ ಕೊರಳಿಗೆ ಮಾಲ ಹಾಕ್ತಾರೆ. ಕರಡಿಯನ್ನು ಮದುವೆ ಆಗ್ತಾಳ ಯಾವಳ? ಆಗ್ಲಿಕ್ಕಿಲ್ಲಲ್ಲ, ಮತ್ತೆ ಅಲ್ಲಿ ಚಂದ ಕಾಣುವುದು ಯಾವುದು? ಆದ್ದರಿಂದ ಹಾಗಾದ್ರೆ ಆಯ್ತು, ಅಷ್ಟು ಆಗುತ್ತದೆ. ತಿಂಗಳಿಗೆ ಒಂದು ಸತ್ಯನಾರಾಯಣ ವ್ರತ, ಸಪಾತ ಭಕ್ಷ. ಹೌದು. 1 ಕಾಲು ಸೇರು ತುಪ್ಪ, 1 ಕಾಲು ಸೇರು ಅದಕ್ಕೆ ಈಗಲೇ ತೊಡಗುದು ಒಳ್ಳೆ. 1 ಕಾಲು ಸೇರು ಗೋಧಿ ಹಿಟ್ಟು. ಮತ್ತು ಇವರಿಬ್ರು ತಪ್ಪು ಹಾದಿಯಲ್ಲಿ ಮುಂದುವರಿತಾ ಇದ್ದಾರೆ. ಇವರು ಮಾಡಬೇಕಾದಂತಹ ಕೆಲಸ ಯಾವುದುಂಟೋ ಆ ವಿಷಯಕವಾಗಿ ಶ್ರದ್ಧೆ ಇಲ್ಲ. ಒಟ್ಟು ಈ ಹೊತ್ತಿನಲ್ಲಿ ಈ ವಿಧವಾಗಿ ಮುಂದುವರಿತಾ ಇದ್ದಾರಂತಾದ್ರೆ ಇಲ್ಲಿ ನಾನು ಮಧ್ಯೆ ಪ್ರವೇಶ ಮಾಡಲೇಬೇಕಾಗಿದೆ. ಅಂಬರೀಷ ಯಾರು? ನನ್ನ ಸದ್ಭಕ್ತ. ಅವನ ಪರಂಪರೆಯನ್ನು ನಾನು ಅನವರತ ಧ್ಯಾನಿಸುತ್ತಾ ನಾನಾ ರೀತಿಯಾಗಿ ಏಕಾದಶಿ ವ್ರತವೇ ಮೊದಲಾದವುಗಳನ್ನು ಮಾಡಿ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡವರು. ಒಂದು ಸಂದರ್ಭದಲ್ಲಿ ಅಂಬರೀಷನ ಪೂರ್ಣ ರಕ್ಷಣೆಗೆ ಬೇಕಾಗಿ ಸುದರ್ಶನವನ್ನು ಅಲ್ಲಿ ಇರಿಸಿದವನ. ಅಂತಹ ಸದ್ಭಕ್ತರಿಗೆ ಯಾವ ರೀತಿಯಲ್ಲಿಯೂ ಅನ್ಯಾಯ ಆಗಕೂಡದು. ಶ್ರೀಮತಿ ಯಾರು ಅಂತ ಉಳಿದ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಆದ್ದರಿಂದಲಾಗಿ ಹೀಗೆಲ್ಲ ಇದರ ಮಧ್ಯೆ ನಾನು ಕಾಣಿಸಿಕೊಳ್ಳಬೇಕಾಗಿದೆ. ಸಮಯ ಕಾಯಿದೆ. ಏಕೆ ನಿರ್ದಯನಾದೆ ನೀನಿಂದು ಶ್ರೀನಿಧಿ ನೂಕುತಿಕೆಯ ಋಷಿಯ ಶ್ರಮಕ್ಕೆ ಋಷಿಯಾಶ್ರಮಕ್ಕೆ ಬೇಕು ನೀನೆಂದು ನೋಬಿಯ ನಂತರಗೀಗ ಬೇಕು ನೀನೆಂದು ನೋಬಿಯ ನಂತರಗೀಗ ಶೋಕವೇ ಫಲವಾಗಬಹುದೇ ಕೃಪಾ ಬುಧಿ ಕೇಶವ ಶ್ರೀನಿಧೆ ನೀವೇ ಎನಗೆ ದೇವಾ. ಹೇ ನಾರಾಯಣ,
ಸಂದರ್ಭ ಬರ್ತದೆ ಎಂಬುದಾಗಿ ಸರ್ವತಾ ಭಾವಿಸಿದವಳಲ್ಲ. ಯಾಕೆ ಬಲ್ಲೆಯ, ಪ್ರಪಂಚದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾನಾ ರೀತಿಯಾದಂತಹ ಆಸೆಗಳಿರ್ತದೆಯಂತೆ. ಅದರಲ್ಲೊಂದು ಆಸೆಯನ್ನು ಹೇಳ್ತೇನೆ, ದೇವರಂತಹ ಗಂಡನನ್ನು ಪಡಿಬೇಕು ಎಂಬುದಾಗಿ. ಆದರೆ ನಾನು ಅವರಂತಲ್ಲ, ದೇವನಾದಂತಹ ನಿನ್ನನ್ನೇ ನಾನು ಪತಿಯನ್ನಾಗಿಸಬೇಕೆಂಬ ಇಚ್ಛೆಯಿಂದ ಮನಸ್ಸಿನಲ್ಲೇ ನಿನ್ನನ್ನು ಧ್ಯಾನಿಸಿ ಪ್ರತಿನಿತ್ಯವೂ ಪೂಜಿಸಿ ಪ್ರೀತಿಸಿದವಳು. ಹಾಗಿದ್ರೆ ಈ ಸಂದರ್ಭ ನಾನು ನಿನಗೆ ಬೇಡವಾದನೇ ದೇವ. ನಾಳೆಯ ದಿನ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಮನಸ್ಸಿನಲ್ಲಿ ನಿನ್ನನ್ನು ಪ್ರೀತಿಸಿ ಬೇರೆಯವರನ್ನು ಮದುವೆಯಾದೆ ಅಂತ ಆದರೆ ಅದು ಮಾನಸಿಕ ವ್ಯಭಿಚಾರವಾಗುವುದಿಲ್ಲವೇ ದೇವ? ಇಲ್ಲ, ಹಾಗಾಗ ಕೂಡಲು ನಿನಗೆ ಬೇಡವಾದಂತಹ ನಾನು ಬದುಕಿರಬೇಕೆ? ಈಗ ನನ್ನ ಪ್ರಾಣವನ್ನು ಅರ್ಪಿಸ್ತೇನೆ. ನಿಜ ಶರಣೆಯ ಪಿಡುದೆತ್ತು ತೊರೆದಾಗ ವಾರಿದ ಮುಗೆ ಚಿಂತಿತ ಬೇಡವೇ ಮನದಿಗೆ ಬರುವೆನು ಮದುವೆಯ ಮಂಟಪದೆಡೆಗ ರಘುವರನ ತೆರೆದೊಳಗಿದವು ಕೊರಳರು ಮಾಲೆಯ ನಿಕ್ಕು ನಿನಾಗಡೆ ಬರಿದು ಚರಣೆ ಬರಿದಂತೆ ಬರುವೆನು ಮದುವೆಯ ಮಂಟಪದೆಡೆಗ ಭಗವಂತ, ಶ್ರುತಿ ಮಾಡು. ಇಷ್ಟೇಕೆ ತಡೆ ಮಾಡಿದೆ ಸ್ವಾಮಿ? ನಿನ್ನ ಅಂತರ್ಯದಲ್ಲಿ ಯಾವ ರೀತಿಯಾಗಿ ಸ್ತುತಿ ಮಾಡ್ತಾ ಇದೆಯೋ ಅಂತಹ ಸ್ತುತಿಗಳನ್ನು ಕೇಳುವುದಕ್ಕೆ ನನ್ನ ಕಿವಿಗಳು ಈಗಲೂ ಕಾತರಿಸುತ್ತಾ ಇದೆ. ಎಷ್ಟು ರೀತಿಯಾಗಿ ಸ್ತುತಿ ಮಾಡಲಿಕ್ಕೆ ಬರ್ತದೆ ಅಷ್ಟು ರೀತಿಯಾಗಿ ಸ್ತುತಿ ಮಾಡು. ಅಂತೂ ನಿನ್ನ ಭಕ್ತಿ ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸರಿ, ಈಗ ದೇವರು ಒಲಿಲಿಲ್ಲ ಎಂಬ ಕಾರಣದಿಂದಾಗಿ ಪ್ರಾಯೋಪವೇಶಕ್ಕೆ ನೀನು ಮುಂದುವರಿಯುವುದು. ಹೌದು. ಶ್ರೀಮತಿಯಾಗಿರುವಂತಹ ನಿನ್ನ ಮನಸ್ಸು ಅಷ್ಟು ದುರ್ಬಲತೆಯಿಂದ ಕೂಡಿದ್ದು ಅಂತ ತಿಳ್ಕೊಂಡಿದ್ದೀಯ ನೀನು. ಮತ್ತೆ ನೋಡೋ, ನಿನ್ನ ಮನಸ್ಸನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ವಿಷಯಕವಾಗಿ ನೊಂದುಕೊಳ್ಳುವಂತಹ ಅಗತ್ಯವೂ ಇಲ್ಲ. ಸರಿ, ಮುಂದೆ ಸ್ವಯಂವರದಲ್ಲಿ ಏನು ನಿರ್ಧರಿಸಲ್ಪಡ್ತದೋ, ಮುಂದೆ ಏನು ನನ್ನ ಪಾಲಿಗೆ ಕಾದಿದೆಯೋ ಎನ್ನುವ ವಿಷಯಕವಾಗಿ ಆತಂಕಗೊಳ್ಳುವಂತಹ ಅಗತ್ಯವೇ ಇಲ್ಲ. ದೇವನನ್ನು ನಂಬಿ ಯಾರೂ ಕೆಟ್ಟವರಿಲ್ಲ. ಆದ್ದರಿಂದಾಗಿ ತುಂಬಿದ ಸ್ವಯಂವರ ಮಂಟಪದಲ್ಲಿ ನಾನಾ ರೀತಿಯ ರಾಜರೂ ಇರ್ತಾರೆ. ಹೌದು. ಅಲ್ಲಿ ನಿನ್ನನ್ನು ವರಿಸಬೇಕು ಅಂತ ಉತ್ಸುಕತೆಯಿಂದ ಬಂದವರು ಅಲ್ಲಿ ಇರ್ತಾರೆ. ಓಹೋ, ಮಾತ್ರವಲ್ಲ, ನನ್ನನ್ನು ನೀನು ಮನಸ್ಸಿನಲ್ಲಿಯೂ ಕೂಡ ಯಾವತ್ತೂ ಧ್ಯಾನಿಸುತ್ತಾ ಇದ್ದವಳು. ಹೌದು. ಅಲ್ಲಿ ಒಬ್ಬ ಮಹಾರಾಜನ ಕುವರ ಅಲ್ಲಿ ಕಾಣಿಸಿಕೊಳ್ತಾನೆ. ಸರಿ, ನೋಡುಗರ ದೃಷ್ಟಿಯಲ್ಲಿ ಅವ ರಾಜಕುಮಾರ. ಆದ್ರೆ ನಿನ್ನ ದೃಷ್ಟಿಗೆ ಹಾಗೆಲ್ಲ ಶ್ರೀಹರಿಯಲ್ಲಿ ಕಾಣಿಸ್ತಾನೆ. ಹೌದೇ? ಆದ್ದರಿಂದಾಗಿ ಆ ದೇವ ಅಲ್ಲಿ ಕೂಡಲಿರ್ತಾನೆ. ಸರಿ, ನನ್ನ ಕೊರಳಿಗೆ ಮಾಲೆಯನ್ನು ಹಾಕು. ಆದೀತು. ಆ ಮೂಲಕವಾಗಿ ಸ್ವಯಂ ವರನನ್ನು ನೀನೇ ಆರಿಸಿಕೋ. ನಿನ್ನ ಇಷ್ಟ ಕೈಗೂಡಿ ಬರ್ತದೆ. ಧೈರ್ಯಶಾಲಿಯಾಗಿ. ಆದೀತು ದೇವರೇ. ಅತಿ ಅವಸರವಾಗಿ ಸ್ವಯಂವರ ಮಂಟಪವನ್ನು ಸಿದ್ಧಪಡಿಸಿದ್ದೇವೆ. ಎಲ್ಲ ರಾಜರ ಕಡೆಗೆ ಶೀಘ್ರವಾಗಿ ಓಲೆಯನ್ನು ಕಳುಹಿಸಿದ್ದಾಗಿದೆ. ಇವರೆಲ್ಲ ಎಲ್ಲಿ ಹೋದ್ರು? ಓ ನಾನು ಕೈ ಮುಗಿದ್ದೇನೆ. ಸ್ವಾಮಿ, ನಿಮಗಾಗಿ ಆಸನ ನಿಮಗೂ ಇದೆ, ಕುಳಿತುಕೊಳ್ಳಿ. ನಮ್ಮ ಆಸನ ಎಲ್ಲಿರ್ಬೋದು? ಇಲ್ಲಿ ಸ್ವಾಮಿ. ಮಹಾರಾಜ, ಸ್ವಯಂ ಏನು ಕೊರತೆ ಆಗಲಿಲ್ಲ, ಬೇಕಾದ್ದೆಲ್ಲ ಬಂದಿದೆ ಅಲ್ಲ. ಹಾಗಿದ್ರೆ ಸಮಯ ಸಮೀಪಿಸ್ತಾ ಉಂಟಲ್ಲ, ವ್ಯವಸ್ಥೆ ಮಾಡು. ಓ ಪಗಳೇ ಶ್ರೀಮತಿ, ಈಗ ಬಾರಪ್ಪ.
ಇಂದಿನ ದಿನ ನಿನ್ನ ಪಾಲಿಗೆ ಶುಭ ದಿನ. ಹೌದು. ನಿನಗೆ ನಿನ್ನ ಭದ್ರ ಭವಿಷ್ಯತ್ತಿಗೆ ಬೇಕಾಗಿ ಯೋಗ್ಯ ವರನನ್ನು ಆರಿಸಿಕೊಂಡು ಜೀವನ ಪರ್ಯಂತ ಅವನೊಂದಿಗೆ ಸುಖವಾಗಿ ಬಾಳಬಹುದು. ಹಾಗಾದರೆ ಯೋಗ್ಯ ವರನನ್ನು ಆರಿಸುವಂತಹ ಸ್ವಾತಂತ್ರ್ಯ ನಿನಗೆ ಕೊಟ್ಟಿದ್ದೇನೆ. ಹಿಡಿದುಕೋ ವರಣಮಾಲಿಕೆಯನ್ನು. ಇಡೀ ವೇದಿಕೆಯಲ್ಲಿ ಯಾರು ಬೇಕೋ ಅವರನ್ನು ಆರಿಸಿ ಹೂಮಾಲೆಯನ್ನು ಹಾಕು. ಮುಂದುವರಿ ಮಗಳೇ. ನಿಮ್ಮಪ್ಪನೇ ಮದುವೆ ಮಂಟಪದ ಎಡಬಲವ ಮುದದಿ ನೋಡಲು ಕಪಿ ಕರಡಿಗಳ ಮುದದೆ ನೋಡಲು ಕಪಿ ಕರಡಿಗಳನ್ನು ವರಿದನೆ ಜಗತ್ತಲ್ಲ ಪುಷ್ಪಮಾಲೆಯನ್ನಿಟ್ಟು ಕಳಿಸಿದ್ದಾರೆ. ಮಂಟಪವನ್ನು ಬಂದು ನೋಡಿದೆ ಅಂತಾದ್ರೆ ಅಯ್ಯೋ ದೇವರೇ, ಕಪ್ಪಿ ಕರಡಿಗಳು ಅಲ್ಲ, ಕೇಳಿದ್ದೇನೆ ತಂದೆಯವರಿಗೆ ಪ್ರಾಣಿಗಳ ಮೇಲೆ ಬಹಳವಾದಂತಹ ಪ್ರೀತಿ ಇದೆ. ಅದಕ್ಕಾಗಿ ಬಂದಂತಹ ಜನರಿಗೆಲ್ಲ ಮನೋರಂಜನೆಗೆ ಬೇಕಾಗಿ ಪ್ರಾಣಿಗಳನ್ನು ಕರೆಸಿರಬಹುದೇ? ಅಯ್ಯೋ, ಇದು ಹಾಗಲ್ವಲ್ಲ. ಇವರನ್ನೊಮ್ಮೆ ನೋಡಿದೆ ಅಂತಾದರೆ ಮುಖ ಮಾತ್ರ ಪ್ರಾಣಿಯ ಹಾಗೆ, ದೇಹವನ್ನು ನೋಡಿದರೆ ಮನುಷ್ಯರ ಹಾಗಿದ್ದಾರಲ್ಲಪ್ಪ. ಏನು ಇದನ್ನೆಲ್ಲ ತಿಳಿದು ನನಗೇನಾಗಬೇಕು? ನನಗೆ ಬೇಕಾದಂತಹ ವರನನ್ನು ಆರಿಸಬೇಕಾದ್ದು ನನ್ನ ಕರ್ತವ್ಯ. ತಡ ಮಾಡುವುದಲ್ಲ, ಸಭೆಯನ್ನು ಅರಸಿಕೊಂಡು ನಾನು ಹೋಗ್ತೇನೆ. ಪ್ರಜಾವರ್ಗದವರೆಲ್ಲ ಕೇಳಬೇಕಾದಂತಹ ವಿಷಯ, ನಿಮ್ಮ ಅರಸ ಮಾಡಿದಂತಹ ಮೋಸ. ಏ ಅಂಬರೀಷ, ಏನು ಮಾಡಿಬಿಟ್ಟೆ? ನೀನು ಮಾತು ಕೊಟ್ಟಿದ್ದೆ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ಎಂಬುದಾಗಿ, ಆದ್ರೆ ನನಗೆ ಹುಡುಗಿ ಸಿಗದಾಗಿ ಮಾಡಿಬಿಟ್ಟೆ. ನೀನು ಇದು ಮಾಡುವುದಕ್ಕಿಂತ ಈ ತರ ಅವಮಾನ ಮಾಡುವುದಕ್ಕಿಂತ ಈಗ ಈ ಚೂರಿ ಹಾಕು ನನಗೆ. ಸ್ವಾಮಿ ಸ್ವಾಮಿ, ಒಂದು ಚೂರಿ ಇದ್ರೆ ಕೊಡಿ, ಮತ್ತೆ ಕೊಡ್ತಾನೆ. ನೀವು ಸ್ವಲ್ಪ ಮುಂದೆ ನಿಲ್ಲಿ ಸ್ವಾಮಿ. ಯಾಕೆ ಈ ರೀತಿಯಾದಂತಹ ಅವಮಾನವನ್ನು ಮಾಡಿದೆ? ಈಗ ತಪ್ಪು ಮಾಡಿದವ ನಾನು. ಮತ್ತಾರು? ಇದು ಪ್ರಸಂಗ ಇದುವೇ. ಈಗ ಹಾಸ್ಯ ಪ್ರಸಂಗ ಅಂದ್ರೆ ನಮ್ಮನ್ನು ಹಾಸ್ಯ ಮಾಡಿದ ನಿಮ್ಮ ಮುಖ ಹೇಗುಂಟು ನೋಡಿ. ನಿಮ್ಮ ಮುಖ ಸ್ವಾಮಿ, ಈ ಕನ್ನಡಿಯನ್ನು ಹಿಡ್ಕೊಂಡೆ ಮುಖ ನೋಡ್ತಾ ಕನ್ನಡ ಮತ್ತೆ ನೋಡಿ. ನೀವು ನೋಡಿ ಹಿಡ್ಕೊಳ್ಳಿ. ಹೀಗೆ ಆಗುವುದಕ್ಕೆ ಕಾರಣ ಎಂತದ್ದು? ನನ್ನ ಮುಖ ಕರಡಿ ಆಗಿದೆ. ಓ ಹೋ ಹೋ ಹೋ, ವಿಷಯ ಗೊತ್ತಾಯ್ತು. ನಾನು ವೈಕುಂಠಕ್ಕೆ ಹೋಗಿದ್ದೆ, ಇದು ಅವನಂತೆ ಕೆಲಸ. ಹರಿ
ಎಂಬುದಾಗಿ ನಾನು ತಿಳ್ಕೊಂಡಿರಲಿಲ್ಲ. ಒಂದು ಕೋತಿ ಇಲ್ಲಿಗೆ ಬಂತು, ಇನ್ನು ಗುಂಪು ಗುಂಪಾಗಿ ಎಷ್ಟು ಬರ್ತಾವೆ ಈ ಕಡೆ? ಇದಕ್ಕೆ ಕಾರಣ ನೀನೇ ಆಗಿದ್ದಿ. ನಿನ್ನಲ್ಲಿ ವಿಶ್ವಾಸವನ್ನಿರಿಸಿ ಭರವಸೆಯನ್ನಿರಿಸಿ ನಿನ್ನ ಬಳಿಗೆ ಬಂದು ನಾನು ಕೇಳಿಕೊಂಡದ್ದು ಮದುವೆ ಮಂಟಪದಲ್ಲಿ ನನಗೆ ಮದುವೆ ಆಗಬೇಕು, ಅವನ ಮುಖ ಮಂಗದ ಮುಖದ ಆಗಬೇಕು ಅಂತ ತಥಾಸ್ತು ಅಂದಿದ್ದೇನೆ. ಮದುವೆ ಮಂಟಪದಲ್ಲಿ ಬಂದು ನೋಡ್ತೇನೆ ಅವನ ಮುಖ ಮಂಗನ ಮುಖ ಆಗಿದೆ, ಆದ್ರೆ ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡ್ತಾ ಇದ್ದೇನೆ ಕರಡಿ ಮುಖ. ಈಗ ನಮಗೆ ಈ ರೀತಿಯಾದಂತಹ ಅವಮಾನವಾಗುವುದಕ್ಕೆ ಕಾರಣ ಅಲ್ಲಿಗೂ ಅಷ್ಟು ಅಂತ ಹೇಳಿದ್ದೇನೆ, ಇಲ್ಲಿಗೂ ಅಷ್ಟು ಅಂತ ಹೇಳಿದ್ದೆ. ಇದಕ್ಕೆ ನೀನೇ ಕಾರಣ ಅಲ್ವಾ? ಹುಡುಗಿ ನಮಗೆ ಸಿಗಲಿಲ್ಲ ಎಂಬುದಾಗಿ ಎಷ್ಟು ಬೇಸರವಾಗುತ್ತಾ ಇದೆ. ಹುಡುಗಿ ತಪ್ಪಿದ ನೋವು ಏನು ಅಂತ ನಿನಗೂ ಅರ್ಥ ಆಗಬೇಕು. ಇಡೀ ಶಾಪ. ಒಂದೊಂದು ದಿನ ನೀನು ಪ್ರಪಂಚದಲ್ಲಿ ಹಲವು ಅವತಾರಗಳನ್ನು ತಾಳುತ್ತಾ ಇರು. ಆ ಹಲವು ಅವತಾರದಲ್ಲಿ ಒಂದು ಅವತಾರದಲ್ಲಿ ಸತಿ ವಿಯೋಗ ದುಃಖಕ್ಕೆ ನೀನು ಮತ್ತದಕ್ಕೆ ಪೂರಕವಾಗಿ ನಾನು ತಪ್ಪಿಸ್ತಾ ಇದ್ದೇನೆ. ನಿನಗೆ ಎಂತದ್ದು ವರ್ಷಕ್ಕೆ 12 ಸತ್ಯನಾರಾಯಣ ವ್ರತ ಇಲ್ಲ ಇಲ್ಲ, ಇದೋ ಕೊಡುತ್ತಿದ್ದೇನೆ ಶಾಪ. ಹಾಗೆ ಸತಿಯನ್ನ ಕಳೆದುಕೊಂಡು ಅವಳು ನಿನ್ನ ಕಣ್ಮರೆಯಾದಾಗ ಮಂಗ ಕರಡಿಗಳ ಸಹಾಯವನ್ನ ಬೇಡುವ ಪರಿಸ್ಥಿತಿ ನಿನಗೆ. ಪರಮಾದರದೊಳ್ಳು ತರಿದಿದ್ದ ನಿಮ್ಮ ವರವಚನವ ನಾನು ಪರಮಾದರದೊಳ್ಳು ತರಿದಿದ್ದ ನಿಮ್ಮ ವರವಚನವ ನಾನು ತಲೆಯಲ್ಲಿ ತಂದೆ ತಾಪನೆ ಬಿದ್ದ ತಾಯಿಯಾಗಿ ಕಾಣಬೇಕು ಎಂದು ಅವ ಹೇಳಿಕೊಂಡಿದ್ದ. ಈತನು ಹೇಳಿದ್ದ ಹಾಗೆ ನಾನು ಚಂದ ಕಾಣಬೇಕು ಅಂತ. ಎಳೆಯ ಮಗುವೊಂದು ಅಂಬೆಗಾಲಿಕ್ಕುವಂತಹ ಮಗು ದೇವರಿಗೆ ನಮಸ್ಕಾರ ಮಾಡಿಕೊಂಡಿರ್ತದೆ. ಆ ದೃಶ್ಯ ಕಾಣುವಾಗ ನಮಗೆ ಚಂದ ಕಾಣುತ್ತದೆ, ಹೌದು ಅಲ್ವಾ? ಅದು ಯಾವ ಚಂದ? ಇವರ ಹಾಗಲ್ಲ, ಅಲ್ಲಿ ಕಾಮ ಸಂಬಂಧ ಅಲ್ಲ, ಪ್ರೇಮ ಸಂಬಂಧ. ಆದ್ದರಿಂದಲೇ ಇವರಿಗೆ ಇವರ ರೂಪದ ಮೇಲೆ ವಿಶೇಷವಾದಂತಹ ಚಂದ ಆವರಿಸಬೇಕು. ಮಾತ್ರವಲ್ಲ, ನಾವು ಮಾಡುವಂತಹ ಉದ್ಯೋಗವನ್ನು ಬದಿಗಿಟ್ಟು ಈ ರೀತಿಯಾಗಿ ಕಾಮನ ಪ್ರವೃತ್ತಿಯಲ್ಲಿ ಮುಂದುವರಿತಾ ಹೋದ್ರು. ಆದ್ದರಿಂದಲೇ ಇವರ ತಲೆಗೆ ಅಡರಿರುವಂತಹ ಅಹಂ ಇಳಿಬೇಕು ಎನ್ನುವ ಉದ್ದೇಶದಿಂದಲಾಗಿ ಅವರು ಕೇಳಿಕೆಯನ್ನು ಯಾವ ರೀತಿಯಾಗಿ ಮುಂದಿಟ್ಟಿದ್ದಾರೋ ಅದೇ ರೀತಿಯಾಗಿ ಅಸ್ತು ಅಂತ ಹೇಳಿದೆ. ಮತ್ತು ಈ ಹೊತ್ತಿನಲ್ಲಿ ಶಾಪವನ್ನು ಕೊಟ್ಟಿದ್ದಾರೆ. ಹೌದು ಸ್ವಾಮಿ, ಇರ್ಲಿ ಬಿಡು. ಅವರ ಶಾಪ ಮುನಿಗಳ ಶಾಪವಾಕ್ಯ ಅಂತ ಯಾರು ಹೆಸರಿಸ್ತಾರೋ ಅದನ್ನು ನಾನು ವರವಾಗಿ ಈ ಮೊದಲೇ ಪಡೆದುಕೊಂಡವ. ಧರೆಯಲ್ಲಿ ಹಲವು ರೀತಿಯ ಅವತಾರವನ್ನು ತಾಳುವುದಕ್ಕೆ ಇದೆ. ಅದೇ ರೀತಿಯಾಗಿ ಮುಂದಕ್ಕೂ ಕೂಡ ಇವರು ಹೇಳಿದಂತಹ ಮಾತುಗಳನ್ನು ಪೂರೈಸುವುದಕ್ಕೆ ಒಂದು ಕಾಲ ಬರುವುದಕ್ಕೆ ಇದೆ. ಅಂತಹ ಸಂದರ್ಭದಲ್ಲಿ ಕಪಿ ಮತ್ತು ಈ ಕರಡಿಗಳ ಸಹಾಯದಿಂದ ಅಗಲಿದಂತಹ ಸತಿಯನ್ನು ಬಿಡಿಸುವುದಕ್ಕೆ ನಮ್ಮ ಸಹಾಯ ಒದಗಿ ಬರುವಂತಾಗಲಿ ಹೇಳಿದ್ದಾರಲ್ಲ. ಪ್ರಾಣಿಗಳು ಅಂದ್ರೆ ನನಗೆ ಬಹಳ ಹತ್ತಿರ ಬೇಕು. ಆದ್ದರಿಂದಲಾಗಿ ಅಂತವರ ಜೊತೆ ಸೇರಿಕೊಂಡು ಒಂದು ಹೊಸ ರೀತಿಯ ಜೀವನದ ಅಧ್ಯಾಯವನ್ನು ಲೋಕಕ್ಕೆ ನಾನು ಸಾದರ ಪಡಿಸುವುದಕ್ಕೆ ಇದ್ದೇನೆ. ಅದು ಮುಂದಕ್ಕೆಲ್ವೇ? ಅಂತಹ ಒಂದು ಶುಭ ಪ್ರತೀಕ್ಷೆಯಲ್ಲಿ ಇದ್ದುಕೊಳ್ಳೋಣ. ನಿನ್ನ ತಂದೆಯವರು ಬೇಕಂತಹ ವ್ಯವಸ್ಥಿತವಾದಂತಹ ಮದುವೆ ಮಂಟಪ ಸಿದ್ಧಗೊಳಿಸಿದ್ದಾರೆ. ಅಲ್ಲಿಗೆ ಮುಂದುವರಿಯೋಣ. ಹಾಗೆ ಆಗಲಿ.